ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಲೆವೆಲ್ 3 ಡಿವೋಷನಲ್ ಸ್ಟಡಿ ಕೋರ್ಸ್ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. इस्कॉन श्री श्री राधा गोविंद की जय. श्री श्री गौर निताई की जय. श्रील प्रभुपाद की जय. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಒಂದು ಭಜನನ್ನ ನೋಡ್ಕೊಂಡು ಬರೋಣ. ಈ ಒಂದು ಭಜನ್ಗೆ ಸಖಿ ವೃಂದೆ ವಿಜ್ಞಪ್ತಿ ಅಂತ ಕರೀತಾರೆ. ಇದು ಶ್ರೀಲ ನರೋತ್ತಮ್ ದಾಸ್ ಠಾಕೂರರು ಪ್ರಾರ್ಥಿಸಿರುವಂಥದ್ದು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ. ತುಂಬಾ ಚೆನ್ನಾಗಿರುವಂತಹ ಹಾಡು. ಒಂದು ಅರ್ಥವನ್ನು ಕೂಡ ನೋಡ್ಕೊಂಡು ಬರ್ರಿ. ರಾಧಾ ಕೃಷ್ಣ ಪ್ರಾಣ ಮೋರಾ जुगल किशोर राधा कृष्ण प्राण मोरा जुगल किशोर जीवने मरणे गति आरो नाही मोर
जीवने मरणे कपि आरो नाही मोर। राधा कृष्ण प्राण मोरा जुगल किशोर। राधा कृष्ण प्राण मोरा जुगल किशोर। कालिंदी रकुले किली कदम्बेरवना। कालिंदीरकुले किली कदम्बेरवना। रतना बेदीरा उपार बोसा बोधु जाना। रतना बेदीरा उपार बोसा बोधु जाना। राधा कृष्ण प्राण मोरा जुगल किशोर। राधा कृष्ण प्राण मोरा जुगल किशोर। श्याम गौरी अंगे दीपो चंदनेर गंधा। श्याम गौरी अंगे दीपो चंदनेर गंधा। चामरा डोलाभो कबे हिरिमुख चंद्रा। चामरा डोलाभो कबे हिरिमुख चंद्रा। राधा कृष्ण प्राण मोरा जुगल किशोर। राधा कृष्ण प्राण मोरा जुगल किशोर। गाथिया मला तीर्मला दिवा दोहार गले। गाथिया मला तीर्मला दिवा दोहार गले। अधरे तोलिया दिवो कर्पूर तांबूले। अधरे तुलिया दिवो कर्पूर तांबूले। राधा कृष्ण प्राण मोरा जुगल किशोर। राधा कृष्ण प्राण मोरा जुगल किशोर। ललिता विशाखा आदि जत सखी वृंदा। ललिता विशाखा आदि जत सखी वृंदा। अन्याया कोरिबो शिवा चरणारविंदा। अन्याया कोरिबो शिवा चरणारविंदा। राधा कृष्ण प्राण मोरा जुगल किशोर। राधा कृष्ण प्राण मोरा जुगल किशोर। श्री कृष्ण चैतन्य प्रभु दासेरानुदास। श्री कृष्ण चैतन्य प्रभु दासेरानुदास। सेवाभिलाषा करे नरोत्तम दास। सेवाभिलाषा करे नरोत्तम दास। राधा कृष्ण प्राण मोरा जुगल किशोर।
राधा कृष्ण प्राण मोरा जुगला किशोर जुगला किशोर जुगला किशोर हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಇದರ ಅನುವಾದವನ್ನ ನೋಡ್ಕೊಂಡು ಬರೋಣ. ರಾಧಾಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ್ ಜೀವನೇ ಮರಣೆ ಗತಿ ಆರು ನಾಹಿ ಮೋರ್. ಇಲ್ಲಿ ದಿವ್ಯವಾದಂತಹ ಪ್ರೇಮದ ಭಾವದಲ್ಲಿ ಇರುವಂತಹ ರಾಧಾರಾಣಿ, ರಾಧಾಕೃಷ್ಣರು ನನ್ನ ಜೀವ ಅಂತ ಹೇಳಿ ಇಲ್ಲಿ ನರೋತ್ತಮ ದಾಸ್ ಠಾಕೂರರು ಹೇಳ್ತಾ ಇದ್ದಾರೆ. ಜೀವನ ಅಥವಾ ಮರಣದಲ್ಲಿ ಅವರನ್ನ ಹೊರತುಪಡಿಸಿ ನನಗೆ ಬೇರೆ ಯಾರು ಆಶ್ರಯ ಇಲ್ಲ, ಅವರೇ ನನಗೆಲ್ಲ ಆಶ್ರಯ ಅಂತ ಹೇಳ್ತಾ ಇದ್ದಾರೆ. ನನ್ನ ಧ್ವನಿ ಸ್ವಲ್ಪ ಮತ್ತೆ ಕೂತಿದೆ, ಯಾಕೋ ಸಮಸ್ಯೆ ಆಗ್ತಾ ಇದೆ ನನ್ನ ಧ್ವನಿಯಲ್ಲಿ. ಸ್ಪಷ್ಟವಾಗಿ ಕೇಳ್ತಾ ಇದೆ ಅನ್ಕೊಳ್ತೇನೆ ಎಲ್ರಿಗೂ. ಮಧ್ಯ ಏನಾದ್ರು ಕೇಳಿಸ್ತಾ ಇದ್ರೆ ಮೆಸೇಜ್ ಮಾಡಿ. ಕೇಳಿಸ್ತಾ ಇದೆ ಮಾತಾಜಿ. ಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನನ್ನ ಜೀವನದಲ್ಲಾಗ್ಲಿ ನನ್ನ ಮರಣದಲ್ಲಾಗ್ಲಿ ಅವರನ್ನ ಹೊರತುಪಡಿಸಿ ನನಗೆ ಬೇರೆ ಯಾರು ಆಶ್ರಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಮುನಾ ನದಿಯ ದಡದಲ್ಲಿ ಕದಂಬ ವೃಕ್ಷಗಳ ವನದಲ್ಲಿ ಅವರನ್ನು ಮಿಂಚುವ ರತ್ನಗಳ ಸಿಂಹಾಸನದ ಮೇಲೆ ಕುಳ್ಳರಿಸುವೆನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ತರ ಆ ಒಂದು ಭಾವದಿಂದ ನಾನು ನಿಮ್ಮ ಪೂಜೆಯನ್ನ ಮಾಡ್ತೀನಿ. ಹೇಗೆ ಆ ಒಂದು ಯಮುನಾ ನದಿಯಲ್ಲಿ ಒಂದು ದಡ ಇದೆ, ಆ ದಡದಲ್ಲಿ ಕದಂಬ ವೃಕ್ಷಗಳಿದೆ. ಆ ವೃಕ್ಷಗಳ ವನದಲ್ಲಿ ಮಿಂಚುವಂತಹ ರತ್ನಗಳ ಒಂದು ಸಿಂಹಾಸನವನ್ನ ನಾನು ಮಾಡಿ ಅದರಲ್ಲಿ ನಾನು ನಿಮ್ಮನ್ನ ಕೂಡಿರಿಸುವೆ ಅಂತ ಹೇಳ್ತಾರೆ. ತೂಗುಯ್ಯಾಲೆಯನ್ನ ಮಾಡುವೆ ಅಂತ ಹೇಳ್ತಾ ಇದ್ದಾರೆ ನರೋತ್ತಮ ದಾಸ್ ಠಾಕೂರರು. ಅವರ ದೇಹಗಳನ್ನು ಚಂದನದಿಂದ ಲೇಪಿಸುತ್ತೇನೆ, ಚಾಮರದಿಂದ ಅವರಿಗೆ ಗಾಳಿ ಬೀಸುತ್ತೇನೆ. ನಾನು ಅವರ ಚಂದ್ರ ಬಿಂಬಗಳಂತಹ ಮುಖಗಳನ್ನು ಎಂದು ನೋಡುವೆನು. ನಾನು ಯಾವಾಗ ಕಾಣ್ತೇನೆ ಅವರನ್ನ, ನನ್ಗೇನೋ ಆಸೆ ಇದೆ. ಅವರ ದೇಹಕ್ಕೆ ಚಂದನವನ್ನ ಲೇಪಿಸೋ ಹಾಗೆ, ಚಾಮರದಿಂದ ಗಾಳಿಯನ್ನ ಬೀಸೋ ಹಾಗೆ, ತೂಗುಯ್ಯಾಲೆಯನ್ನ ಮಾಡೋ ಹಾಗೆ. ಆದ್ರೆ ಅವರ ಚಂದ್ರಬಿಂಬಗಳಂತಹ ಮುಖಗಳನ್ನ ನಾನು ಯಾವಾಗ ಕಾಣ್ತೀನಿ? ಈ ಮಾಲತಿ ಪುಷ್ಪಗಳಿಂದ ಮಾಲೆಯನ್ನ ಮಾಡಿ ಅವರ ಕಂಠಗಳನ್ನು ಅಲಂಕರಿಸುತ್ತೇನೆ. ಅವರಿಗೆ ಕರ್ಪೂರ ಸುವಾಸಿತ ತಾಂಬೂಲಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಲಲಿತಾ ವಿಶಾಖೆಯರ ನಾಯಕತ್ವದಲ್ಲಿ ಸಖಿಯರ ಅನುಮತಿಯಿಂದ ಶ್ರೀ ರಾಧಾಕೃಷ್ಣರ ಪಾದ ಸೇವೆಯನ್ನ ಮಾಡುತ್ತೇನೆ. ಇಲ್ಲಿ ರಾಧಾಕೃಷ್ಣರ ಹತ್ತಿರ ಹೋಗ್ಬೇಕು ಅಂತಂದ್ರೆ ನಾವು ಅಷ್ಟ ಸಖಿಯರ ಒಂದು ಅನುಮತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ. ರಾಧಾರಾಣಿಯರ ಸೇವಕಿಯರು ಇವರು, ಸಖಿಯರು ಇವರು. ಇವರ ಒಂದು ಅನುಮತಿಯ ಮೇರೆಗೆ ನಾನು ನಿಮ್ಮ ಪಾದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಷ್ಟೊಂದು ನಯ ವಿನಯದಿಂದ ಅವರು ಅನುಮತಿಯನ್ನ ಅವರ ಸಖಿಯರಿಗೆ ಕೇಳ್ತಾ ಇದ್ದಾರೆ ನರೋತ್ತಮ ದಾಸ್ ಠಾಕೂರರು. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುವಿನ ದಾಸಾನುದಾಸ ನಾನಾಗಿದ್ದೇನೆ. ಈ ದಾಸಾನುದಾಸ ನನ್ನ ಹೆಸರು ನರೋತ್ತಮ ದಾಸ. ರಾಧಾಕೃಷ್ಣರ ಸೇವೆಯನ್ನ ನಾನು ಆಶಿಸ್ತೇನೆ ನನ್ನ ಜೀವನದಲ್ಲಿಯೂ ಕೂಡ ಮತ್ತೆ ನನ್ನ ಮರಣದಲ್ಲಿಯೂ ಕೂಡ ಅನ್ನೋದನ್ನ ನರೋತ್ತಮ ದಾಸ್ ಠಾಕೂರರು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಓಕೆ, ಇವತ್ತಿನ ತರಗತಿಯನ್ನು ನಾವು ಮುಂದುವರಿಸೋಣ. ಇವತ್ತಿನ ತರಗತಿಯಲ್ಲಿ ನಡೆದಂತಹ ಹಿಂದಿನ ತರಗತಿಯಲ್ಲಿ
ಇವತ್ತು 11ನೇ ದಿನದ ತರಗತಿ. ಹಿಂದಿನ ತರಗತಿ ಅಂದ್ರೆ 10ನೇ ತರಗತಿಯ ಕುರಿತಾಗಿ ನಾವು ಅವಲೋಕನವನ್ನ ಮಾಡೋದಕ್ಕಿಂತ ಮುಂಚೆ ಈ ಒಂದು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಇರುವಂತಹ ಮುಖ್ಯವಾದಂತಹ ಶ್ಲೋಕಗಳನ್ನ ನಾವು ತಿಳಿದುಕೊಂಡು ಬರೋಣ. ಇದು ಶುದ್ಧ ಭಕ್ತಿ ಸೇವೆಯ ಒಂದು ವ್ಯಾಖ್ಯಾನವನ್ನ ಕೊಡಲಾಗಿದೆ. 11ನೇ ಶ್ಲೋಕ. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮಾದಿನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. 12ನೇ ಶ್ಲೋಕ. ಸರ್ವೋಪಾಧಿ ನಿರ್ಮುಕ್ತಂ ಸರ್ವ ತತ್ಪರತ್ವೇನ ನಿರ್ಮಲಂ ಋಷಿಕೇಣ ಋಷಿಕೇಶ ಸೇವನಂ ಭಕ್ತಿರುಚ್ಯತೆ. 232ನೇ ಅಧ್ಯಾಯದ 234ನೇ ಶ್ಲೋಕ. ಅಥ ಶ್ರೀಕೃಷ್ಣ ನಾಮಾದಿ ನಾಮ ವಿಗ್ರಾಹ್ಯಮಿಂದ್ರಿಯೈಃ ಸೇವನ್ಮುಖೈಃ ಜಿಹ್ವಾದೋ ಸ್ವಯಂ ಏವ ಸ್ಫುರತಿ ಯದಃ. 255ನೇ ಶ್ಲೋಕ. ಇದು ಕೂಡ 2ನೇ ಅಧ್ಯಾಯದ್ದು. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯ ಮುಚ್ಯತೆ. ಮತ್ತೆ ನೆಕ್ಸ್ಟ್ ಇರುವಂತದ್ದು ಸಾಧನಾ ಭಕ್ತಿಯ ಒಂದು ಡೆಫಿನೇಷನ್. ಇದು 2ನೇ ಅಧ್ಯಾಯದ 2ನೇ ಶ್ಲೋಕ. ಕೃತಿ ಸಾಧ್ಯ ಭವೇತ್ ಸಾಧ್ಯ ಭಾವ ಸಾ ಸಾಧನಾಭಿಧ ನಿತ್ಯ ಸಿದ್ಧಸ್ಯ ಭಾವಸ್ಯ ಪ್ರಕೃತ್ಯಾಂ ಹೃದಿ ಸಾಧ್ಯತಾ. 2ನೇ ಅಧ್ಯಾಯದ 8ನೇ ಶ್ಲೋಕ. ಇದು ಎಲ್ಲ ಉಪದೇಶಗಳ ಸಾರ ಅಂತ ಕರೀತಾರೆ. ಸ್ಮರ್ತವ್ಯಂ ಸತತಂ ವಿಷ್ಣೋರ್ ವಿಸ್ಮರ್ತವ್ಯಂ ನ ಜಾತುಚಿತ್ ಸರ್ವೇ ವಿಧಿ ನಿಷಧಸ್ಯೋ ಏತಯೋರೇವ ಕಿಂಕರಾಃ. 2ನೇ ಅಧ್ಯಾಯದ 97ನೇ ಶ್ಲೋಕ. ಇದು ಒಂದು ನೈಜ ಆನಂದದ ಬಯಕೆ ಇರುವಂತಹ ಬಯಕೆಯ ಕುರಿತಾಗಿ ತಿಳಿಸಿರುವಂತದ್ದು. ತಸ್ಮಾತ್ ಗೃಹಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಶಬ್ದೇ ಪರೇ ಚ ನಿಷ್ಣಾತಂ ಬ್ರಾಹ್ಮಣ್ಯ ಉಪಶಾಮಾಶ್ರಯಂ. ಆಮೇಲೆ ಕೊನೆಯದಾಗಿ 2ನೇ ಅಧ್ಯಾಯದ 101ನೇ ಶ್ಲೋಕ. ಇದು ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿ ವಿನ ಐಕಾಂತಕಿ ಹರೇರ್ ಭಕ್ತಿರ್ ಉತ್ಪಾತ ಐವ ಕಲ್ಪತೆ. ಇದನ್ನ ನಾವು ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ತೇವೆ. ಉಳಿದ ಶ್ಲೋಕಗಳನ್ನ ಯಾವೆಲ್ಲ ಈ ಒಂದು ಮುಖ್ಯವಾದ ಶ್ಲೋಕಗಳಲ್ಲಿ ಪೆಂಡಿಂಗ್ ಇದೆಯೋ ಅವುಗಳನ್ನ ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಹರೇ ಕೃಷ್ಣ. ಹಿಂದಿನ ತರಗತಿಯಲ್ಲಿ ಅಂದ್ರೆ 10ನೆಯ ತರಗತಿಯಲ್ಲಿ ನಾವು 14, 15 ಮತ್ತೆ 16ನೇ ಅಧ್ಯಾಯದ ಕುರಿತು ತಿಳ್ಕೊಂಡ್ವಿ. 14ನೇ ಒಂದು ಅಧ್ಯಾಯದ ಹೆಸರು ಭಕ್ತಿಯ ಅರ್ಹತೆಗಳು ಅಂತ. ಭಕ್ತಿಯ ಅರ್ಹತೆಗಳಲ್ಲಿ ನಮ್ಗೆ ಯಾವ ಅರ್ಹತೆಗಳು ಇರಬೇಕು ನಮ್ಮ ಭಕ್ತಿ ಸೇವೆಗೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ರು. ಯಾವ ಅರ್ಹತೆಗಳಿರ್ಬೇಕು ನಮ್ಗೆ ಭಕ್ತಿ ಮಾಡ್ಲಿಕ್ಕೆ. ನಮ್ಮ ಹತ್ರ ಯಾವ ಅರ್ಹತೆ ಇಲ್ದಿದ್ರು ಕೂಡ ಪ್ರಾಮಾಣಿಕತೆ ಅನ್ನೋದು ಒಂದಿದ್ರೆ ಸಾಕು ನಮ್ಮ ಒಂದು ಭಕ್ತಿಯ ಪ್ರಗತಿಗೆ ಮತ್ತು ಭಕ್ತಿಯನ್ನ ನಾವು ಅಭ್ಯಾಸ ಮಾಡ್ಲಿಕ್ಕೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಇದನ್ನ ಬಿಟ್ಟು ನಮ್ಗೆ ಮತ್ತೆ ಬೇರೆ ಏನು ಬೇಕಿಲ್ಲ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಈ ಒಂದು ನವವಿಧ ಭಕ್ತಿಯ ಒಂದು ಪ್ರಕ್ರಿಯೆಯನ್ನ ಸರಳವಾಗಿ ಅಭ್ಯಾಸ ಮಾಡುವ ಮೂಲಕ ನಾವು ಪರಿಪೂರ್ಣತೆಯನ್ನ ಹೇಗೆ ಸಾಧಿಸಬಹುದು ಅನ್ನೋದನ್ನ ಭಕ್ತರ ಉದಾಹರಣೆಗಳೊಂದಿಗೆ ಇಲ್ಲಿ ಪಟ್ಟಿಯನ್ನ ಮಾಡಲಾಯಿತು. ಆ ನವವಿಧ ಭಕ್ತಿ ಪ್ರಕ್ರಿಯೆಗಳನ್ನ ನಾವು ತಿಳ್ಕೊಂಡ್ವಿ. ಯಾವ್ದೆಲ್ಲ ಅದು ನವವಿಧ ಪ್ರಕ್ರಿಯೆಗಳು? ಶ್ರವಣಂ, ಕೀರ್ತಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮನಿವೇದನಂ ಅಂತ. ಈ ನವವಿಧ ಭಕ್ತಿಯಲ್ಲಿ ಇರುವಂತಹ ಭಕ್ತರ ಒಂದು ಅಭ್ಯಾಸದ ಪ್ರಕ್ರಿಯೆಯನ್ನ ನಾವು ತಿಳಿದುಕೊಂಡ್ವಿ. ಶ್ರವಣದಲ್ಲಿ ನಾವು ನಮಗೆ ನೆನಪಾಗುವಂಥದ್ದು ಪರೀಕ್ಷಿತ ಮಹಾರಾಜ ಶ್ರೀಮದ್ ಭಾಗವತವನ್ನ ಕೇಳಿದಷ್ಟರಿಂದ ಮಾತ್ರ ಅವರು ಸಿದ್ಧಿಯನ್ನ ಪಡೆದ್ರು. ಯಾರಿಂದ? ಶುಕಮುನಿಗಳಿಂದ. ಆಮೇಲೆ ಕೀರ್ತನಂದಲ್ಲಿ ನಾರದ ಮುನಿಗಳ ಒಂದು ಉದಾಹರಣೆಯನ್ನ ನಾವು ತಗೊಳ್ಬಹುದು. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಶ್ರೀಮದ್ ಭಾಗವತದ ವಾಚನದಿಂದ ಶುಕಮುನಿಗಳು ಅಂತಿಮ ಗುರಿಯನ್ನ ಸಾಧಿಸಿದ್ರು. ಮತ್ತೆ ಅವರು ಈ ಐಹಿಕ ಜಗತ್ತಿನ ಒಂದು ಕಲ್ಮಶದಿಂದ ಮುಕ್ತಿಯನ್ನ ಪಡೆದಂಥವ್ರಾಗಿದ್ರು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ವಿಷ್ಣು ಸ್ಮರಣಂ, ಪ್ರಹ್ಲಾದ ಮಹಾರಾಜನ ಉದಾಹರಣೆ ನಮ್ಗೆ ಇಲ್ಲಿ ನೆನಪಾಗುತ್ತೆ. ವಿಷ್ಣು ಸ್ಮರಣಂನಲ್ಲಿ ಪ್ರಹ್ಲಾದ ಮಹಾರಾಜರು ಏನ್ ಮಾಡಿದ್ರು? ಪವಿತ್ರ ನಾಮ ಸ್ಮರಣೆ ಮಾಡಿ ಭಕ್ತಿ ಸೇವೆಯಲ್ಲಿ ಜಯವನ್ನ ಸಾಧಿಸಿದ್ರು ಅನ್ನೋದನ್ನ. ಪಾದ ಸೇವನಂ, ಪಾದವನ ಸೇವೆಯನ್ನ ಮಾಡುವುದು. ವಿಷ್ಣುವಿನ ಪಾದ ಸೇವೆಯಿಂದ ಶ್ರೀಲಕ್ಷ್ಮಿ ಸಫಲತೆಯನ್ನ ಸಾಧಿಸ್ತಾಳೆ ಮತ್ತೆ ಎಲ್ಲರಿಗೂ ಕೂಡ ಫಲವನ್ನು ಕೊಡುವಂತವಳಾಗಿದ್ದಾಳೆ. ಅರ್ಚನಂ ಅಂತ ಹೇಳ್ತೀವಿ. ಇಲ್ಲಿ ಅಂಬರೀಷ ಮಹಾರಾಜರ ಒಂದು ಉದಾಹರಣೆಯನ್ನ ನಾವು ತಗೊಳ್ತೀವಿ. ಅಂಬರೀಷ ಮಹಾರಾಜರು ಮತ್ತೆ ಇಲ್ಲಿ ಪೃಥು ಮಹಾರಾಜರು, ಅಂಬರೀಷ ಮಹಾರಾಜರು ಬರ್ತಾರೆ. ಯಾಕಂದ್ರೆ ಎಲ್ಲ ನವವಿಧ ಭಕ್ತಿಗಳಿಗೆ ಉದಾಹರಣೆ, ಏಕೈಕ ಉದಾಹರಣೆ ಅಂಬರೀಷ ಮಹಾರಾಜ್. ಆದ್ರೆ ಪ್ರತಿಯೊಂದು ಪ್ರಕ್ರಿಯೆಗೆ ಉದಾಹರಣೆ ಇಲ್ಲಿ ಅರ್ಚನಂ ಬಂದಾಗ ಪೃಥು ಮಹಾರಾಜರನ್ನ ನಾವು ನೋಡ್ತೇವೆ. ಪೃಥು ಮಹಾರಾಜರು ತಮ್ಮ ಒಂದು ರಾಜಭಾರವನ್ನ ಆಳುವಾಗ ಬಹಳಷ್ಟು ದೇಗುಲಗಳನ್ನ ಅವರು ಸ್ಥಾಪಿಸಿದ್ರು. ದೇಗುಲದಲ್ಲಿ ಭಗವಂತನನ್ನ ಪೂಜಿಸಿ ಅವರು ಯಶೋವಂತನಾದ್ರು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಮತ್ತೆ ವಂದನಂ, ಮುಂದಿನ ಒಂದು 6ನೇ ಹಂತ ವಂದನಂ.
ನಮಗೆ ಉದಾಹರಣೆ ಬರುವಂತದ್ದು ಅಕ್ರೂರನದ್ದು. ಆ ಅಕ್ರೂರ ಈ ಬೃಂದಾವನದಿಂದ ಕೃಷ್ಣನನ್ನ ಕರೆದುಕೊಂಡು ಬರ್ಲಿಕ್ಕೆ ಕಂಸನ ಒಂದು ಆದೇಶವನ್ನ ಪಾಲಿಸ್ಲಿಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ವೃಂದಾವನಕ್ಕೆ ಹೋದಾಗ, ವೃಂದಾವನ ಅಂದ್ರೆ ಈ ವೃಂದಾವನದುದ್ದಕ್ಕೂ ಅವನೇನ್ ನೋಡ್ತಾನೆ, ಈ ಕೃಷ್ಣನ ಪಾದಗಳನ್ನ ನೋಡ್ತಾನೆ. ಆ ಪಾದಗಳನ್ನ ಅವನು ವಂದನೆಯನ್ನ ಮಾಡ್ತಾನೆ ಅವನು ವೃಂದಾವನ ತಲುಪ್ತಾನೆ. ಸೊ ಹೀಗೆ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು. ಹೀಗೆ ಅವನು ಪ್ರಾರ್ಥನೆಯನ್ನ ಮಾಡಿ ಅವನ ಧ್ಯೇಯವನ್ನ ಸಾಧನೆಯನ್ನ ಮಾಡ್ತಾನೆ. ಮತ್ತೆ ದಾಸ್ಯಂಗೆ ಬರುವಂತದ್ದು ಹನುಮಂತ. ಶ್ರೀರಾಮನ ಒಂದು ವೈಯಕ್ತಿಕ ಸೇವೆಯನ್ನ ಮಾಡಿ ಸಾಫಲ್ಯತೆಯನ್ನ ಗಳಿಸಿದ್ರು. ಮತ್ತೆ ಸಾಖ್ಯಂ ಅರ್ಜುನ, ನನ್ನ ಉದಾಹರಣೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅರ್ಜುನ ಶ್ರೀಕೃಷ್ಣನ ಸಖನಾಗಿ ಸಫಲನಾದ, ಎಲ್ಲ ಕಡೆಗೆ ವಿಜಯಿಯಾದ ಅನ್ನೋದನ್ನ ನಾವು ನೋಡ್ತೇವೆ. ಕೊನೆಯದಾಗಿರುವಂತದ್ದು ನಿವೇದನಕ್ಕೆ ಉದಾಹರಣೆ ಮಹಾಬಲಿ ಚಕ್ರವರ್ತಿ ತನ್ನಲ್ಲಿರುವುದೆಲ್ಲವನ್ನ ಭಗವಂತನಿಗೆ ಅರ್ಪಿಸಿದ್ದ. ಸೊ ಕೇವಲ 3 ಹೆಜ್ಜೆ ಒಂದು ಭೂಮಿಯನ್ನ ಬೇಡಿದಾಗ, ಒಂದು ಪಾತಾಳ, ಒಂದು ಆಕಾಶ, ಮತ್ತೆ ಉಳಿದ ಒಂದು ಇನ್ನೊಂದು ಏನು ಮೂರನೇ ಹೆಜ್ಜೆಯನ್ನ ನಾನು ಎಲ್ಲಿಡ್ಲಿ ಅಂತ ಕೇಳಿದಾಗ ಅವನು ತನ್ನ ಆತ್ಮ ಸಮರ್ಪಣೆಯನ್ನ ಮಾಡ್ಕೊಂಡ. ಸೊ ಆತ್ಮ ಸಮರ್ಪಣೆಯನ್ನ ಆತ್ಮನಿವೇದನಂ ಅಂತ ನಾವು ಕರಿತೇವೆ. ಹೀಗೆ ಅವರು ಆತ್ಮನಿವೇದನೆಯನ್ನ ಮಾಡ್ಕೊಂಡು ಸಿದ್ಧಿಯನ್ನ ಪಡೆದ್ರು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ಮತ್ತೆ ಇದಕ್ಕೂ ಉದಾಹರಣೆ ಇನ್ನೊಂದು ಅಂಬರೀಷ ಮಹಾರಾಜರು. ಮತ್ತೆ ನಾವು ರುಕ್ಮಿಣಿ ದೇವಿಯನ್ನು ಕೂಡ ಇಲ್ಲಿ ನಾವು ಉದಾಹರಣೆಯನ್ನಾಗಿ ತಗೊಳ್ಬಹುದು ಆತ್ಮನಿವೇದನಂ ಅಲ್ಲಿ. ಸೊ ಅವಳು ಕೂಡ ನೋಡದೇನೆ ಕೃಷ್ಣನನ್ನ ಪ್ರೀತಿಸಿರುವಂತವಳು ರುಕ್ಮಿಣಿ ದೇವಿ. ಸೊ ಅವಳು ಕೂಡ ಇಲ್ಲಿ ನಾವು ಉದಾಹರಣೆಯನ್ನ ತಗೊಳ್ಬಹುದು. ಮತ್ತೆ ಈ 9 ನವವಿಧ ಭಕ್ತಿಗೆ ಏಕೈಕ ಉದಾಹರಣೆ ಅಂಬರೀಷ ಮಹಾರಾಜರು ಅಂತ ಹೇಳಿ. ಸೊ ಅವರ ಒಂದು ಉದಾಹರಣೆಯನ್ನ ಈ ಪೂರ್ಣ ರೀತಿಯಾದಂತಹ ನವವಿಧ ಭಕ್ತಿಗೆ ನಾವು ತಗೊಳ್ತೇವೆ. ಮತ್ತೆ ಈ ಒಂದು ಅಧ್ಯಾಯದಲ್ಲಿ ತುಂಬಾ ಉಲ್ಲೇಖಗಳನ್ನ ನಾವು ಕಾಣ್ತೇವೆ. ಹೇಗೆ ಈ ಭಕ್ತಿಯ ಅರ್ಹತೆಯನ್ನ ನಾವು ತಿಳ್ಕೊಂಡು, ಅಂದ್ರೆ ಆ ಪ್ರಾಮಾಣಿಕತೆಯೊಂದಿಗೆ ಹೇಗೆ ನಾವು ಪ್ರಗತಿಯನ್ನ ಸಾಧಿಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಏನೇ ಮಾಡಿದ್ರು ಕೂಡ ಕೃಷ್ಣನಿಗಾಗಿ ನಾವು ಮಾಡುವಂಥದ್ದು. ಪ್ರತಿಯೊಂದು ನಮ್ಮ ಕೆಲಸ ಕೃಷ್ಣನಿಗಾಗಿ ಇರ್ಬೇಕು. ಸೊ ಆ ಕೃಷ್ಣನಿಗೆ ಸ್ಮರಿಸ್ಕೊಂಡು ನಾವು ಸೇವೆಯನ್ನ ಕೊಡುವಂಥದ್ದು ಅನ್ನೋದು ನಮ್ಗೆ ಗೊತ್ತಾಯ್ತು. ಮತ್ತೆ ನೆಕ್ಸ್ಟ್ 15ನೇ ಅಧ್ಯಾಯದಲ್ಲಿ 15ನೇ ಅಧ್ಯಾಯದ ಹೆಸರು ರಾಗಾನುಗ ಭಕ್ತಿ ಅಂತ ಇದೆ. ಎಲ್ರಿಗೂ ಕೂಡ ಹೇಳಿದೆ ಅದನ್ನ ರಾಗಾತ್ಮಿಕ ಭಕ್ತಿ ಅಂತ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ತಿಳಿಸಿದ್ದೆ. ಎಲ್ರು ಕೂಡ 15ನೇ ಅಧ್ಯಾಯದಲ್ಲಿ ಬರುವಂತಹ ರಾಗಾನುಗ ಅನ್ನುವಂತಹ ಶಬ್ದವನ್ನ, ಒಂದು ಟೆಕ್ನಿಕಲ್ ಟರ್ಮ್ ಅನ್ನ ನೀವು ರಾಗಾತ್ಮಿಕ ಅನ್ನಾಗಿ ಬದಲಾವಣೆ ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಳ್ತೇನೆ. ಗ್ರಂಥಕ್ಕೆ ಸಂಬಂಧಪಟ್ಟಂತಹ ಒಂದು ತಾಂತ್ರಿಕ ಶಬ್ದ ಇದು ಆಗಿದೆ. ಇಲ್ಲಿ ಸ್ವಯಂ ಪ್ರೇರಿತ ಭಕ್ತಿ ಸೇವೆಯನ್ನ ಎಲ್ಲಿ ಸುಲಭವಾಗಿ ನಾವು ಕಾಣಬಹುದು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಸೊ ಸ್ವಯಂ ಪ್ರೇರಿತವಾದಂತಹ ಅಂದ್ರೆ ಸ್ವಾಭಾವಿಕವಾಗಿ ಬರುವಂತಹ ಒಂದು ಭಕ್ತಿ. ಅದಕ್ಕೆ ಆ ಒಂದು ಸ್ವಾಭಾವಿಕವಾದಂತಹ ಭಕ್ತಿಗೆ ಯಾವುದೇ ಒಂದು ಪೂರಕ ಅಥವಾ ಯಾವುದೇ ಪರಿಕರದ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಒಂದು ಪ್ರೇರಣೆಯ ಅವಶ್ಯಕತೆ ಇಲ್ಲ. ಸ್ವತಃ ತಮ್ಮ ಮನಸ್ಸಿನಿಂದ ಸ್ವಾಭಾವಿಕವಾಗಿ ಇದು ಬರುವಂತಹ ಭಕ್ತಿ. ಇದನ್ನ ನಾವು ಕಾಣುವಂಥದ್ದು ವೃಂದಾವನದಲ್ಲಿ ಇರುವಂತಹ ಕೃಷ್ಣನ ಸಹವರ್ತಿಗಳಲ್ಲಿ. ಸೊ ಕೃಷ್ಣನ ಸಹವರ್ತಿಗಳು ಯಾರು? ವೃಂದಾವನದಲ್ಲಿ ಇರುವಂತಹವರಿಗೆ ನಾವು ವೃಜವಾಸಿಗಳು ಅಂತ ಕರಿತೇವೆ. ಅಲ್ಲಿ ವೃಜವಾಸಿಗಳಲ್ಲಿ, ವೃಷ್ಣಿಯರಲ್ಲಿ ನಾವು ಸುಲಭವಾಗಿ ಮತ್ತೆ ಗೋಪ ಬಾಲಕರಲ್ಲಿ, ಗೋಪಿಕೆಯರಲ್ಲಿ ಈ ಒಂದು ಭಕ್ತಿಯನ್ನ ನಾವು ಸುಲಭವಾಗಿ ಕಾಣಬಹುದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಮತ್ತೆ ರಾಗ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ರಾಗ ಅಂತಂದ್ರೆ ಅದು ಸ್ವಾಭಾವಿಕವಾದಂತ ದೃಢವಾದ ಪವಿತ್ರವಾದ ಅತೀಂದ್ರಿಯ ಬಾಂಧವ್ಯ ರಾಗ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಈ ರಾಗಾತ್ಮಿಕ ಭಕ್ತಿ ಮತ್ತೆ ರಾಗಾನುಗ ಭಕ್ತಿಯ ಒಂದು ವ್ಯಾಖ್ಯಾನವನ್ನು ಕೂಡ ನಾವು ತಿಳ್ಕೊಂಡ್ವಿ. ಸೊ ರಾಗಾತ್ಮಿಕ ಭಕ್ತಿ ಅಂತಂದ್ರೆ ಏನು? ಇದು ಸ್ವಯಂ ಪ್ರೇರಿತವಾದಂತಹ ಭಕ್ತಿ ಸೇವೆಗೆ ರಾಗಾತ್ಮಿಕ ಭಕ್ತಿ ಅಂತ ಹೇಳ್ತಾರೆ. ಮತ್ತೆ ಈ ರಾಗಾತ್ಮಿಕ ಭಕ್ತಿಗೆ ಶುದ್ಧ ಭಕ್ತಿಯ ಸೇವೆಯ ಒಂದು ಈ ಉನ್ನತ ಘಟ್ಟ ಅಂತ ಹೇಳ್ತೇವೆ. ಸೊ ಅತ್ಯಂತ ಮೇಲೆ ಇರುವಂತಹ ಘಟ್ಟ ಇದು ರಾಗಾತ್ಮಿಕ. ರಾಗ ಆತ್ಮಿಕ. ರಾಗ ಅಂದ್ರೆ ಬಾಂಧವ್ಯ, ಆತ್ಮಿಕ ಅಂದ್ರೆ ಆತ್ಮದಲ್ಲಿ ಬಾಂಧವ್ಯವನ್ನ ಹೊಂದಿದಂಥವ್ರು. ಆತ್ಮದಲ್ಲಿ ಯಾಕೆ ಬಾಂಧವ್ಯವನ್ನ ಹೊಂದಿದಂಥವ್ರು? ಯಾಕೆ ಅಂದ್ರೆ ಈ ಒಂದು ಆತ್ಮ ಭಗವಂತನ ವಿಭಿನ್ನ ಅಂಶ. ಅದಕ್ಕಾಗಿ ಆ ರಾಗದಲ್ಲಿ ಆತ್ಮವನ್ನ
ಆತ್ಮೀಯತೆಯನ್ನ ಹೊಂದಿದಂಥವರು ಆಗಾತ್ಮಿಕರು ಅಂತ ಹೇಳ್ತೇವೆ. ಸೊ ಇದು ಸ್ವಾಭಾವಿಕವಾಗಿ ಬರುವಂತಹ ಒಂದು ಬಾಂಧವ್ಯ. ಸೊ ಕೃಷ್ಣನಲ್ಲಿ ನಿರಂತರ ಸ್ವಯಂ ಪ್ರೇರಿತ ಆಕರ್ಷಣೆಯನ್ನ ಹೊಂದಿದಂತಹವರು ಈ ರಾಗಾತ್ಮಿಕ ಭಕ್ತರು. ಸಹಜವಾದ ಪ್ರೇಮ, ಅತೀಂದ್ರಿಯ ಬಾಂಧವ್ಯದ ಭಾವದಲ್ಲಿ ಇವರು ಭಕ್ತಿಯನ್ನ ಸಲ್ಲಿಸುವಂತಹವರು ರಾಗಾತ್ಮಿಕ ಭಕ್ತರು. ಈಗಾಗಲೇ ಹೇಳಿರುವಂತದ್ದು ಉದಾಹರಣೆ ಗೋಪಿಯರು, ಗೋಪಬಾಲಕರು, ವೃಷ್ಣಿಯರು, ಮತ್ತೆ ಈ ವೃಜವಾಸಿಗಳು ಅಂತ ಇಲ್ಲಿ ಹೇಳ್ಬಹುದು. ನಂದ ಮಹಾರಾಜ, ಯಶೋಧ ಇವರು ಎಲ್ಲರೂ ಕೂಡ ರಾಗಾತ್ಮಿಕ ಭಕ್ತಿಯಲ್ಲಿ ಬರುವಂತವರು. ಅದೇ ರಾಗಾತ್ಮಿಕ ಭಕ್ತಿಯಲ್ಲಿ 2 ವಿಧಗಳನ್ನಾಗಿ ನಾವು ನೋಡಿದ್ವಿ. ಯಾವುದು? ಒಂದು ಮಾಧುರ್ಯ ಭಾವದಲ್ಲಿರುವಂಥದ್ದು, ಇನ್ನೊಂದು ಸಂಬಂಧಾನುಗ, ರೂಪಾನುಗ, ಕಾಮರೂಪಾನುಗ, ಮತ್ತೆ ಸಂಬಂಧ ರೂಪಾನುಗ ಅಂತ ಹೇಳಿ. ಸೊ ಇಲ್ಲಿ ಕಾಮ ರೂಪಾನುಗನಲ್ಲಿ ಬರುವಂತವರು ಈ ಮಾಧುರ್ಯ ಭಾವದಲ್ಲಿ ಇರುವಂತವರು ಗೋಪಿಕೆಯರು ಎಲ್ರು ಬರ್ತಾರೆ. ಮತ್ತೆ ಈ ಸಂಬಂಧದಲ್ಲಿ ಈ ನಂದ ಮಹಾರಾಜ, ಯಶೋಧ ಮಾತೆ, ಮತ್ತೆ ಸ್ನೇಹ ಭಾವ ವನ್ನ ಹೊಂದಿದಂತವರು ಹೀಗೆ. ಸೊ ಇಲ್ಲಿ ಉಳಿದ 4 ಈಗ ಕೃಷ್ಣನ ಜೊತೆಗೆ ನಾವು ಸಂಬಂಧವನ್ನ ಕಲ್ಪಿಸಿಕೊಳ್ಳಿಕ್ಕೆ ಇರುವಂತಹ 5 ಬಾಂಧವ್ಯಗಳು, 5 ರಸಗಳನ್ನ ನಾವು ಹೇಳ್ತೇವೆ. ಅದರಲ್ಲಿ ಮಾಧುರ್ಯ ಈ ಕಾಮ ರೂಪದಲ್ಲಿ ಬರುತ್ತೆ, ಮತ್ತೆ ಸಂಬಂಧ ರೂಪದಲ್ಲಿ ಬರುವಂತದ್ದು ಈ ಉಳಿದ 4 ರೂಪಗಳು ಅಥವಾ ಸಂಬಂಧಗಳು ಅಂತ ನಾವು ಹೇಳ್ಬಹುದು. ಮತ್ತೆ ರಾಗಾನುಗ ಭಕ್ತಿಯನ್ನ ನಾವು ತಿಳಿದುಕೊಂಡ್ವಿ. ಇದು ನಮ್ಗೆ ಮುಂದಿನ ಒಂದು ಅಧ್ಯಾಯದಲ್ಲಿ ಬರುವಂತದ್ದು. ಓಕೆ, ಸೊ ಇನ್ನೊಂದು ಇಲ್ಲಿದೆ ಕಾಮಾನುಗ ಆತ್ಮ ಇದು. ಗೋಪಿಕೆಯರು ಇಲ್ಲಿ ಕಾಮರೂಪ ಭಕ್ತಿ ಆದ್ರೆ, ಇನ್ನೊಂದು ಕಾಮಪ್ರಾಯ ಭಕ್ತಿಯ ಕುರಿತಾಗಿ ನಾವು ಕುಬ್ಜೆಯ ಒಂದು ಉದಾಹರಣೆನ ನಾವು ತೆಗೆದುಕೊಂಡ್ವಿ. ಕುಬ್ಜೆ ಯಾಕೆ ಅವ್ರದ್ದು ಕಾಮಪ್ರಾಯ? ಗೋಪಿಕೆಯರು ಮಾಡುವಂತಹ ಸ್ವಯಂ ಪ್ರೇರಿತ ಭಕ್ತಿ ಅವಳಲ್ಲಿ ಇರ್ಲಿಲ್ಲ. ಸೊ ಅವಳು ಕೇವಲ ಕೃಷ್ಣನನ್ನ ಅವಳು ನೋಡಿಬಿಟ್ಟು ಕೇವಲ ಒಂದು ದಿನದ ಒಂದು ಪ್ರೀತಿಯನ್ನ ಅವನಿಂದ ಬಯಸಿರೋದ್ರಿಂದ, ಸೊ ಇಲ್ಲಿ ಅವಳು ಕಾಮರೂಪದ ಒಂದು ಭಕ್ತಿಯಲ್ಲಿ ಬರೋದಿಲ್ಲ, ಅವಳು ಕಾಮಪ್ರಾಯ ಭಕ್ತಿಯಲ್ಲಿ ಬರ್ತಾಳೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಂಡ್ವಿ. ಸೊ ನೆಕ್ಸ್ಟ್ ಬರುವಂತದ್ದು 16ನೇ ಅಧ್ಯಾಯ. 16ನೇ ಅಧ್ಯಾಯ ರಾಗಾನುಗ ಭಕ್ತಿಯ ಕುರಿತಾಗಿ ಇನ್ನಷ್ಟು. ಈಗಾಗಲೇ ನಾವು ತಿಳಿದುಕೊಂಡಿರುವಂತದ್ದು ಈ ಒಂದು 2ನೇ ಅಧ್ಯಾಯದಲ್ಲಿ ಭಕ್ತಿಯಲ್ಲಿ, ಶುದ್ಧ ಭಕ್ತಿ ಸೇವೆಯಲ್ಲಿ ಇರುವಂತಹ ವಿಧಗಳನ್ನ ನಾವು ತಿಳಿದುಕೊಂಡ್ವಿ. ಯಾವ್ಯಾವ ವಿಧ? ಸಾಧನಾ ಭಕ್ತಿ, ಸಾಧನ ಮತ್ತೆ ಸಾಧ್ಯ ಅಂತ ಹೇಳಿ 2 ವಿಧಗಳನ್ನಾಗಿ ಶ್ರೀಲ ರೂಪ ಗೋಸ್ವಾಮಿಯವರು ನಮ್ಗೆ ಕೊಟ್ಟಿರುವಂತದ್ದು. ಸಾಧನದಲ್ಲಿ ಮತ್ತೆ 2 ವಿಧಗಳನ್ನಾಗಿ ನಾವು ತಿಳಿದುಕೊಳ್ತೇವೆ. ವೈದಿಕ ಸಾಧನಾ ಭಕ್ತಿ ಮತ್ತೆ ಇನ್ನೊಂದು ಯಾವುದು? ಈ ರಾಗಾನುಗ ಸಾಧನಾ ಭಕ್ತಿ ಅಂತ ಹೇಳಿ. ವೈದಿಕ ಸಾಧನಾದ ಭಕ್ತಿಯಲ್ಲಿ ಈಗಾಗಲೇ ತಿಳ್ಕೊಂಡಿರೋ ಹಾಗೆ ನಮಗೆ ಇಲ್ಲಿ ನಿಯಂತ್ರಕ ತತ್ವಗಳನ್ನ ಅನುಸರಿಸಿ ಮತ್ತೆ ನಾವು ಈ ಕೆಲವೊಂದು ತಿಳ್ಕೊಂಡಿರುವಂತಹ ಅಂಗಗಳ ಪಾಲನೆಯನ್ನ ಮಾಡುವುದರ ಮೂಲಕ ನಾವು ಈ ಒಂದು ಭಕ್ತಿಯಲ್ಲಿ ಸಿದ್ಧಿಯನ್ನ ಪಡಿಬಹುದು, ಭಕ್ತಿ ಸಾಧ್ಯ ಆಗಬಹುದು ಅಂತ. ಸೊ ಅದು ಸಾಧನಾ ಭಕ್ತಿಯಲ್ಲಿ. ಯಾವುದು? ವೈದಿಕ ಸಾಧನಾ ಭಕ್ತಿಯಲ್ಲಿ ವಿಧಿಯನ್ನ ಆಚರಿಸುವ ಮೂಲಕ. ಮತ್ತೆ ಅದೇ ಸಾಧನಾ ಭಕ್ತಿಯಲ್ಲಿ 2ನೆಯ ಒಂದು ವಿಧ ರಾಗಾನುಗ ಸಾಧನಾ ಭಕ್ತಿ ಅಂತ ಹೇಳಿ. ಈ ರಾಗಾನುಗ ಸಾಧನಾ ಭಕ್ತಿ ಅನ್ನುವಂಥದ್ದು ಅನುಸರಣಾ ಭಕ್ತಿ ಸೇವೆ ಅಂತ ಕರಿತೇವೆ. ಅನುಸರಣೆ ಮತ್ತೆ ಅಸ್ವಾಭಾವಿಕವಾದದ್ದು ಅಂತ. ಈಗ ರಾಗಾತ್ಮಿಕ ಸ್ವಾಭಾವಿಕವಾದದ್ದು, ರಾಗಾನುಗ ಅಸ್ವಾಭಾವಿಕವಾದದ್ದು. ರಾಗಾತ್ಮಿಕ ಭಕ್ತಿಯಲ್ಲಿ ರಾಗಾತ್ಮಿಕ ಭಕ್ತರನ್ನ ಅನುಸರಿಸ್ತಾರೆ ಯಾರು? ಉಳಿದ ಭಕ್ತರು. ಆದ್ರೆ ರಾಗಾನುಗ ಭಕ್ತರು ರಾಗಾತ್ಮಿಕ ಭಕ್ತರನ್ನ ಅನುಸರಿಸುವಂತವ್ರು. ಅದಕ್ಕಾಗಿ ಅವರಿಗೆ ಅನುಸರಣಾ ಭಕ್ತಿ ಸೇವೆ ಅಂತ ಕರಿತೇವೆ. ಯಾರನ್ನ ಅನುಸರಿಸ್ತಾರೆ? ರಾಗಾತ್ಮಿಕರನ್ನ ಅನುಸರಿಸುವಂತದ್ದು. ಇವೆಲ್ಲ ನಿಮ್ಗೆ ಆದಂತ ವಿಷಯಗಳು. ಇದು ನಿಮ್ಗೆ ಪರೀಕ್ಷೆಗೆ ಬೀಳುವಂಥದ್ದು. ಶ್ರೀಕೃಷ್ಣನ ಶುದ್ಧ ಭಕ್ತರಾದ ವೃಜವಾಸಿಗಳ ಅಥವಾ ಈ ರಾಗಾತ್ಮಿಕರನ್ನ ಅನುಸರಿಸುವವರು ರಾಗಾನುಗ ಭಕ್ತರು. ಹಾಗಾದ್ರೆ ಈಗ ರಾಗಾನುಗ ಭಕ್ತರು ಅಂದಾಗ ನಾವು ಈಗಾಗಲೇ ಉದಾಹರಣೆಯನ್ನು ತಿಳಿದುಕೊಂಡ್ವಿ. ಶ್ರೀಕೃಷ್ಣನ ಶುದ್ಧ ಭಕ್ತರು, ಸಹಜವಾದ ಭಕ್ತಿಯನ್ನ ಪಡೆದಿರುವಂತವರು ಅವರು ವೃಜವಾಸಿಗಳು, ವೃಷ್ಣಿಯರು. ಸೊ ಈ ವೃಜವಾಸಿಗಳು ಅಂದ್ರೆ ಯಾರು? ವೃಂದಾವನದಲ್ಲಿ ವಾಸಿಸುವಂತವರು, ಶ್ರೀಕೃಷ್ಣನ ಸಹವರ್ತಿಗಳಾಗಿರುವಂತವರು. ಹೀಗೆ ಇವರ ಹೆಜ್ಜೆಗಳ ಜಾಡಿನಲ್ಲಿ ನಡೆಯುವಂತವರು, ಇವರ ಹೆಜ್ಜೆಗಳನ್ನ ಅನುಸರಿಸಿ ಸಲ್ಲಿಸುವ ಭಕ್ತಿ ಸೇವೆಯನ್ನ ರಾಗಾನುಗ ಭಕ್ತರು ಅಥವಾ ರಾಗಾನುಗ ಭಕ್ತಿ ಅಂತ
ಕರಿತೇವೆ. ಸೊ ಇದಕ್ಕೆ ಉದಾಹರಣೆ ಶ್ರೀಲರೂಪ ಗೋಸ್ವಾಮಿಯವರು. ಸೊ ನಾವೆಲ್ಲರೂ ಕೂಡ ಈ ಇಸ್ಕಾನ್ ಶ್ರೀಲರೂಪ ಗೋಸ್ವಾಮಿಯವರ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು. ಹಾಗಾಗಿ ನಮ್ಗೆಲ್ರಿಗೂ ಕೂಡ ರೂಪಾನುಗರು ಅಂತ ಕರೀತಾರೆ. ನಾವೆಲ್ಲರೂ ಕೂಡ ರೂಪಾನುಗರು ಯಾಕೆ? ಶ್ರೀಲ ರೂಪ ಗೋಸ್ವಾಮಿಯವರ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೇವೆ. ಅವರು ಕೊಟ್ಟಿರುವಂತಹ ಈ ಭಕ್ತಿರ ಸಾಮ್ರಾಜ್ಯದಲ್ಲಿ ಹೇಳಿರುವಂತಹ ವಿಧಾನಗಳನ್ನ, ವಿಧಿಗಳನ್ನ ನಾವು ವೈದಿ ಸಾಧನ ಭಕ್ತಿಯ ಅಂಗಗಳನ್ನ ನಾವು ಅನುಸರಿಸ್ತಾ ಇದ್ದೇವೆ. ಹಾಗಾಗಿ ನಾವು ರೂಪಾನುಗರು ಅಂತ ಕರೀತೇವೆ. ಮತ್ತೆ ಇಲ್ಲಿ ಈ ಅಂಗಗಳು ಅಂದಾಗ ನಮ್ಗೆ ಶ್ರೀಲ ಪ್ರಭುಪಾದವರು 4 ನಿಯಂತ್ರಕ ತತ್ವಗಳನ್ನ ಕೊಟ್ಟಿದ್ದಾರೆ. ಸೊ ಆ ತತ್ವಗಳು ಅವರಿಂದ ಅಂದ್ರೆ ಈ ಎಲ್ಲ ಗ್ರಂಥಗಳಲ್ಲಿ ಇರುವಂತದ್ದು ಮತ್ತೆ ಈ ಧರ್ಮಗಳನ್ನ ಅನುಸರಿಸಿ ಇರುವಂತಹ ಆ 4 ವಿಧಗಳನ್ನ ಕೊಟ್ಟಿದ್ದಾರೆ. ಆ 4 ವಿಧಗಳನ್ನ ಕೊಟ್ಟಿರುವಂತದ್ದು ಮುಖ್ಯವಾಗಿ ಒಬ್ಬ ವ್ಯಕ್ತಿ ಮಾನವೀಯತೆಯ ಗುಣಗಳನ್ನ ಪಡಿಲಿಕ್ಕೆ ಅವನಿಗೆ ಮುಖ್ಯವಾಗಿರುವಂತಹ 4 ನಿಯಂತ್ರಕ ತತ್ವಗಳನ್ನ ಅವರು ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಮನುಷ್ಯನಾಗ್ಬೇಕು ಅಂದ್ರೆ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ, ನಿಮ್ಗೆ ಮಾನವೀಯತೆಯೇ ಇಲ್ವಾ, ಮನುಷ್ಯತ್ವನೇ ಇಲ್ವಾ ಅಂತ ಹೇಳಿ ನಾವು ಉಲ್ಲೇಖಿಸ್ತೇವೆ. ಯಾಕೆ ಮನುಷ್ಯತ್ವ ಇರೋದಿಲ್ಲ ಅಂತ ಹೇಳ್ತೇವೆ? ಯಾಕಂದ್ರೆ ಅವಾಗ ನಮ್ಗೆ ಪ್ರಾಣಿಗಳಿಗೆ ಹೋಲಿಸಲಾಗುತ್ತೆ. ಅದಕ್ಕಾಗಿ ಮನುಷ್ಯತ್ವದ ಗುಣಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮಾನವರು ಅಂತ ಹೇಳ್ತೇವೆ. ಯಾಕೆ ಮಾನವರು ಅಂತ ಹೇಳ್ತೇವೆ? ನಾವು ಯಾವಾಗ ಈ ಒಂದು ಭೌತಿಕ ಜಗತ್ತಿನಲ್ಲಿ ಬಂದ್ವೋ ನಮಗೆ ಸಿಕ್ಕಿರುವಂತಹ ಒಂದು ಶೀರ್ಷಿಕೆ ಏನು ಅಂತಂದ್ರೆ ಮಾನವರು, ಮನುಷ್ಯರು ಅಂತ ಹೇಳಿ. ಯಾಕೆ ನಮ್ಗೆ ಮಾನವರು ಅಂತ ಹೇಳ್ತಾರೆ ಅಂದ್ರೆ ನಾವು ಆ ಗುಣಗಳನ್ನು ಹೊಂದಿದ್ರೆ ಮಾತ್ರ ನಾವು ಮಾನವರಾಗ್ತೇವೆ ವಿನಃ ಇಲ್ಲಾಂದ್ರೆ ನಮ್ಗೆ ಮನುಷ್ಯತ್ವದ ಗುಣಗಳು ಇರೋದಿಲ್ಲ. ಅದಕ್ಕಾಗಿ ಈಗಾಗ್ಲೇ ನಿಮ್ಗೆ ಈ ಒಂದು ಭಗವದ್ಗೀತೆಯಲ್ಲಿ ತಿಳಿಸಿರುವಂತದ್ದು. ಈಗ ಒಬ್ಬ ವಿದ್ಯಾರ್ಥಿಯ ಕುರಿತಾಗಿ ಹೇಳಿದೆ, ವಿದ್ಯಾರ್ಥಿ ಅರ್ಹತೆ ಪಡಿಬೇಕು ಅಂತಂದ್ರೆ ಕೇವಲ ಒಂದು ಶಾಲಾ ಕಾಲೇಜಿಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ರ ಮೂಲಕ ಅಷ್ಟೇ ಅಲ್ಲ, ಅಡ್ಮಿಷನ್ ತಗೊಂಡ್ರೆ ಮಾತ್ರ ಅವನು ವಿದ್ಯಾರ್ಥಿ ಆಗಲ್ಲ. ಆ ಒಂದು ಶಾಲಾ ಕಾಲೇಜಿನ ನಿಯಮಗಳ ಅಡಿಯಲ್ಲಿ ಅವನು ಆ ಒಂದು ಏನು ಅವನು ಅಭ್ಯಾಸವನ್ನ ಮಾಡಿದಾಗ ಮಾತ್ರ, ಪರೀಕ್ಷೆನ ಬರೆದಾಗ ಮಾತ್ರ ಅವನು ವಿದ್ಯಾರ್ಥಿಯ ಒಂದು ಅವನು ಡೆಸಿಗ್ನೇಷನ್ ಅನ್ಬೋದು, ಹುದ್ದೆನ ಅನ್ಬಹುದು, ಅದಕ್ಕೆ ಅವನು ಪಡಿಬಹುದು. ಹಾಗೆ ನಾವು ಭೂಮಿ ಮೇಲೆ ಬಂದು ಮನುಷ್ಯರಾಗಿದ್ದೀವ ನಾವೆಲ್ಲರೂ ಕೂಡ ಅನ್ನೋದನ್ನ ತಿಳ್ಕೊಳ್ಬೇಕು. ಅದಕ್ಕಾಗಿ ಶ್ರೀಲ ಪ್ರಭುಪಾದರು 4 ನಿಯಂತ್ರಕ ತತ್ವಗಳನ್ನ ಕೊಟ್ಟಿರುವಂತದ್ದು ನಾವು ಮನುಷ್ಯರಾಗ್ಲಿಕ್ಕೆ, ಮನುಷ್ಯರ ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು. ಹೀಗಾಗಿ ನಾವು 4 ನಿಯಂತ್ರಕ ತತ್ವಗಳನ್ನ ಪಾಲಿಸಿದ್ರೆ ಮಾತ್ರ ನಾವು ಮನುಷ್ಯರ ಗುಣಗಳನ್ನ ಪಡ್ಕೊಳ್ತೇವೆ. ಮನುಷ್ಯರ ಗುಣಗಳನ್ನ ಪಡ್ಕೊಂಡ್ಮೇಲೆ ಭಕ್ತರಾಗ್ಲಿಕ್ಕೆ ಇರುವಂತಹ ಗುಣಗಳು ಯಾವ್ಯಾವ್ದು? ಅವೇ ಈ 64 ಅಂಗಗಳು. ಈಗಾಗಲೇ ನಾವು ಈ 3ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಿಂದ ನಾವು ತಿಳಿದುಕೊಂಡಿರುವಂತದ್ದು 64 ಅಂಗಗಳು. 64 ಅಂಗಗಳಲ್ಲಿ 2 ವಿಧಗಳನ್ನಾಗಿ ತಿಳ್ಕೊಂಡಿದ್ದೇವೆ, ಪ್ರಾಥಮಿಕ ಮತ್ತೆ ದ್ವಿತೀಯಕ. ಪ್ರಾಥಮಿಕದಲ್ಲಿ ಮತ್ತೆ 2 ವಿಧಗಳನ್ನ ನಾವು ಕಾಣ್ತೇವೆ, ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ. ಪ್ರವೃತ್ತಿಯಲ್ಲಿ ಮತ್ತೆ 10 ಅಂಗಗಳಿದೆ. ಯಾವುಗಳನ್ನ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಅನ್ನೋದರ ಕುರಿತಾಗಿ. ನಿವೃತ್ತಿ ಅಂದ್ರೆ ಯಾವ ಚಟುವಟಿಕೆಗಳನ್ನ ನಾವು ತ್ಯಜಿಸಬೇಕು ಅನ್ನೋದನ್ನ ಕುರಿತಾಗಿ ಈ ನಿವೃತ್ತಿಯಲ್ಲಿ 10 ಅಂಗಗಳನ್ನ ನಾವು ಕಾಣ್ತೇವೆ. ಉಳಿದ 44 ಅಂಗಗಳನ್ನ ನಾವು ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿದುಕೊಂಡ್ವಿ. ಸೊ ಎಲ್ಲ 64 ಅಂಗಗಳಲ್ಲಿ ಮತ್ತೆ ಮುಖ್ಯ 5 ಅಂಗಗಳನ್ನ ತಿಳಿಸಿದ್ದಾರೆ ಶ್ರೀಲ ರೂಪ ಗೋಸ್ವಾಮಿಯವರು. ಸೊ ಅದು ಯಾವ್ಯಾವ್ದು ಯಾರಾದ್ರೂ ಹೇಳ್ತೀರಾ? ಪ್ರಬಲವಾದ 5 ಅಂಗಗಳು, ಭಕ್ತಿ ಸೇವೆಗೆ ಪ್ರಬಲವಾಗಿರುವ 5 ಅಂಗಗಳು ಯಾವ್ಯಾವ್ದು ಅನ್ನೋದು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ನನ್ ಮ್ಯೂಟ್ ಇತ್ತಾ ಇನ್ನುವರೆಗೂ? ಚಾಟ್ ಬಾಕ್ಸ್ ನಲ್ಲಿ ಹಾಕಿ. ಮ್ಯೂಟ್ ಆಗಿತ್ತಾ? ನನ್ ಕೇಳಿಸ್ತಾ ಇತ್ತು. ಮ್ಯೂಟ್ ಇರ್ಲಿಲ್ಲಲ್ಲ ಅಂದ್ರೆ ನನ್ಗೆ ಈಗ ಮ್ಯೂಟ್ ಇದ್ದಾಗ ಅನ್ಮ್ಯೂಟ್ ಮಾಡ್ಕೊಂಡೆ. ಇಲ್ಲ ಅಲ್ಲ ಮಾತಾಜಿ? ಓಕೆ, ಎಸ್. ಮಂಜುಳಾ ಮಾತಾಜಿ ಹೇಳಿ ಮಾತಾಜಿ, ಅನ್ಮ್ಯೂಟ್ ಮಾಡಿದ್ದೇನೆ, ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾಧು ಸಂಘ, ನಾಮಕೀರ್ತನೆ, ವಿಗ್ರಹ ಪೂಜಾ, ಭಕ್ತಿ ಸೇವೆ ಮತ್ತು ಹರೇ ಕೃಷ್ಣ ಮಹಾಮಂತ್ರ. ಓಕೆ, 5 ಭಕ್ತಿ ಸೇವೆ ಪ್ರಮುಖ ಅಂಗಗಳು. ಓಕೆ ಓಕೆ, ಇವು ಪ್ರಬಲವಾದ ಅಂಗಗಳಂತ ನಾವು ಗುರುತಿಸ್ತೇವೆ.
ಈಗ ಈ ಅಂಗಗಳನ್ನು ಕುರಿತಾಗಿ ನಾವು ತಿಳಿದುಕೊಂಡು ಮತ್ತೆ ಸೊ ಇಷ್ಟು ಈ 5 ಪ್ರಬಲ ಅಂಗಗಳಲ್ಲಿ ಯಾವ್ದಾದ್ರೂ ಒಂದನ್ನ ನಾವು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಅದನ್ನ ಪಾಲಿಸಿದ್ರೆ ನಾವು ಶುದ್ಧ ಭಕ್ತಿ ಸೇವೆಯ ಒಂದು ಹಂತಕ್ಕೆ ನಾವು ಹೋಗಬಹುದು ಅನ್ನೋದನ್ನ ನಮ್ಗೆ ಶ್ರೀಲ ಪ್ರಭುಪಾದವರು ಆಶ್ವಾಸನೆಯನ್ನ ನಮ್ಗೆ ಕೊಡ್ತಾರೆ. ಮತ್ತೆ ಹೀಗೆ ಆ ನಾವು ಈ ಒಂದು ರಾಗಾತ್ಮಿಕ ಮತ್ತೆ ರಾಗಾನುಗ ಭಕ್ತಿಯ ಮಧ್ಯದಲ್ಲಿರುವಂತಹ ವ್ಯತ್ಯಾಸವನ್ನ ನಾವು ತಿಳ್ಕೊಂಡ್ವಿ. ಮತ್ತೆ 16ನೇ ಒಂದು ಈಗ ಪ್ರಾರಂಭ ಆಗುತ್ತೆ. ಮತ್ತೆ ಈ 16ನೇ ಅಧ್ಯಾಯದಲ್ಲಿ ಮತ್ತೆ ನಾವು ರಾಗಾನುಗ ಭಕ್ತಿಯಲ್ಲಿ ಮತ್ತೆ 2 ವಿಧಗಳನ್ನ ನಾವು ಕಾಣ್ತೇವೆ. ಯಾವುದು? ಸಂಬಂಧ ರೂಪ ಕಾಮರೂಪ ರಾಗಾನುಗ ಭಕ್ತಿ, ಸಂಬಂಧ ರೂಪ ರಾಗಾನುಗ ಭಕ್ತಿ ಅನ್ನೋದನ್ನ ನಾವು ಕಾಣ್ತೇವೆ. ಆ ಒಂದು ಕಾಮರೂಪದಲ್ಲಿಯೂ ಕೂಡ ಪ್ರತ್ಯಕ್ಷ ಪರೋಕ್ಷವಾದಂತಹ ವಿಧಗಳನ್ನ ನಾವು ಕಂಡ್ವಿ. ಮತ್ತೆ ಈ ಒಂದು ಸಂಬಂಧ ಕಾಮನುಗ ಭಕ್ತಿಯಲ್ಲಿಯೂ ಕೂಡ ಪ್ರತ್ಯಕ್ಷ ಪರೋಕ್ಷ ವಿಧಗಳನ್ನ ನಾವು ಕಾಣ್ತೇವೆ. ಮತ್ತೆ ಯಾವ ಹಂತದಲ್ಲಿ ವೃಜವಾಸಿಗಳ ಹೆಜ್ಜೆಗಳನ್ನ ಅನುಸರಿಸಲು ಉತ್ಸುಕತೆಯನ್ನ ಸಾಧಿಸುವುದು ಸಾಧ್ಯ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಯಾವ ಹಂತದಲ್ಲಿ ನಾವು ಈ ವೃಜವಾಸಿಗಳ ಅಥವಾ ವೃಷ್ಣಿಯರ ಹೆಜ್ಜೆಗಳನ್ನ ಅನುಸರಿಸಬಹುದು ಅನ್ನೋದನ್ನ ಯಾವ ಒಂದು ಹಂತದಲ್ಲಿ ಅಂದ್ರೆ ಈಗಾಗಲೇ ಈ ಒಂದು ಶ್ರದ್ಧೆಯಿಂದ ಪ್ರೇಮದವರೆಗಿನ ಹಂತವನ್ನ ನಾವು ನೋಡಿದಾಗ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಇವು 9 ಶ್ರದ್ಧೆಯಿಂದ ಭಕ್ತಿಯವರೆಗೆ ಇರುವಂತಹ ಪ್ರಕ್ರಿಯೆಗಳು, ಹಂತಗಳು. ಸೊ ಇಲ್ಲಿ ಯಾವ ಒಂದು ಹಂತದಲ್ಲಿ ನಾವು ಈ ಒಂದು ವೃಜವಾಸಿಗಳ ಹೆಜ್ಜೆಯ ಜಾಡಿನಲ್ಲಿ ನಡಿಬಹುದು ಮತ್ತೆ ಆ ಹೆಜ್ಜೆ ಜಾಡಿನಲ್ಲಿ ನಡಿಲಿಕ್ಕೆ ನಮ್ಗೆ ಭಗವಂತನ ಕರುಣೆ ಸಿಗಬಹುದು ಅಂತ ಹೇಳಿದಾಗ ಈಗಾಗಲೇ ತಿಳ್ಕೊಂಡ್ವಿ. ಅನರ್ಥ ನಿವೃತ್ತಿ ಅಂತ ಹೇಳಿ ಇದು ಯಾವುದು? ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ ಮತ್ತೆ 4ನೇದು ಅನರ್ಥ ನಿವೃತ್ತಿ. ಅನರ್ಥ ನಿವೃತ್ತಿ ಅಂದ್ರೆ ಭೌತಿಕ ವಸ್ತು ಮಾಲಿನ್ಯದಿಂದ ಮುಕ್ತಿಯನ್ನ ಪಡೆಯುವಂಥದ್ದು. ಅದಕ್ಕಾಗಿ ಅನರ್ಥ ಅಂದ್ರೆ ಭೌತಿಕ ಮಾಲಿನ್ಯ, ನಿವೃತ್ತಿ ಅಂತಂದ್ರೆ ಮುಕ್ತಿಯನ್ನ ಪಡೆಯುವಂಥದ್ದು ಅಂತ ಹೇಳಿ. ಈ ಭೌತಿಕ ಮಾಲಿನ್ಯದಿಂದ ಮುಕ್ತಿ ಪಡೆದ ನಂತರವೇ ಒಬ್ಬ ವ್ಯಕ್ತಿಯು ವೃಜವಾಸಿಗಳ ಹೆಜ್ಜೆ ಜಾಡಿನಲ್ಲಿ ನಡಿಬಹುದು. ಮತ್ತೆ ನಡಿಲಿಕ್ಕೆ ಉತ್ಸುಕನಾಗ್ತಾನೆ, ಸ್ವಾಭಾವಿಕವಾಗಿ ಅವನಲ್ಲಿ ಆ ಉತ್ಸುಕತೆ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಈ ಪ್ರಾಕೃತ ಸಹಜಿಯರನ್ನ ನಾವು ಕುರಿತಾಗಿ ತಿಳ್ಕೊಂಡ್ವಿ. ಪ್ರಾಕೃತ ಸಹಜಿಯರೇ ಯಾರು? ಸೊ ಇನ್ನೊಂದು ಈ ಒಂದು ಪ್ರಾಕೃತ ಸಹಜರಲ್ಲಿ ಸಿದ್ಧ ಪ್ರಣಾಳಿಗಳ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಸಿದ್ಧ ಪ್ರಣಾಳಿಗಳು ಅಂತಂದ್ರೆ ಹುಸಿ ವೈಷ್ಣವರು ಅಂತ ಕರೀತಾರೆ. ನಾವೆಲ್ಲರೂ ಕೂಡ ವೈಷ್ಣವರು. ಸೊ ವೈಷ್ಣವರು ನಾವು ಸ್ವಾಭಾವಿಕವಾಗಿ ರೂಪಾನುಗರು ಅಂತ ಈಗಾಗಲೇ ಹೇಳಿರುವಂತದ್ದು. ರೂಪ ಗೋಸ್ವಾಮಿಯಗಳ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು 64 ಅಂಗಗಳನ್ನು ನಾವು ಭಕ್ತಿ ಸೇವೆಯಲ್ಲಿ ಪಾಲಿಸುವಂತಹವರು ಮತ್ತೆ ಭಕ್ತಿಯಲ್ಲಿ ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧನವನ್ನ ಬಳಸುವಂತವ್ರು ಅನ್ನೋದನ್ನ ನಮ್ಗೆ ಗೊತ್ತಾಯ್ತು. ಆದ್ರೆ ಇಲ್ಲಿ ಹುಸಿ ವೈಷ್ಣವರು, ಈ ಒಂದು ಪ್ರಾಕೃತ ಸಹಜಿಯರು, ಇವರು ತಥಾಕಥಿತವಾಗಿ ಸಿದ್ಧ ಪ್ರಣಾಳಿಗಳಿದ್ದ ಹಾಗೆ ಸಿದ್ಧ ಪ್ರಣಾಳಿಗಳ ಪ್ರಕ್ರಿಯೆನ ಅವರು ಅನುಸರಿಸ್ತಾರೆ ಅಂತ, ಅವರು ಹುಸಿಯಾದ ಪಂಥದವರಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಉದಾಹರಣೆಗೆ ನಾವು ತಿಳ್ಕೊಂಡ್ವಿ, ಈಗ ನಾನು ಹಿಂದಿನ ಜನ್ಮದಲ್ಲಿ ನವಿಲ್ ಆಗಿದೆ ಅಂತ ನವಿಲ್ ತರಾನೇ ಅವರು ವೃಂದಾವನದಲ್ಲಿ ತಮ್ಮ ಒಂದು ಚಟುವಟಿಕೆಗಳನ್ನ ಮಾಡೋದು, ಇತರರಿಗೆ ಆಕರ್ಷಿಸುವ ಹಾಗೆ ಆಕರ್ಷಣೆ ಆಗೋ ರೀತಿಯಲ್ಲಿ ತಮ್ಮ ಒಂದು ಕ್ರಿಯೆಯನ್ನ ತೋರಿಸುವಂಥದ್ದು, ಇವೆಲ್ಲ ಈ ಒಂದು ಸಿದ್ಧ ಪ್ರಣಾಳಿಯಲ್ಲಿ ಬರುವಂಥವ್ರು ಅಂತ. ಮತ್ತೆ ಇವರಿಗೆ ಈ ಪ್ರಾಕೃತ ಸಹಜಿಯರು ಒಂದು ತಮ್ಮದೇ ಆದಂತಹ ಕಲ್ಪನೆಯಲ್ಲಿ ಹುಸಿಯಾದಂತಹ ಅನುಕರಣೆಯನ್ನ ಮಾಡುವಂಥವ್ರು, ವಿಷಯಗಳನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಳುವಂಥವ್ರು. ಇವರು ಈ ಏನು ಭಕ್ತಿ ಸೇವೆ ಅನ್ನೋದಿದೆಯೋ ಬಹಳಷ್ಟು ನಾವು ಶ್ರದ್ಧೆ ನಿಷ್ಠೆಯಿಂದ ಇವುಗಳನ್ನ ಪಾಲಿಸುವಂಥದ್ದು. ಆದ್ರೆ ಇಲ್ಲಿ ಯಾವುದೇ ಒಂದು ಅನುಸರಣೆ ಇದೆ ಅಂದ್ರೆ ಅನುಕರಣೆಯನ್ನ ಮಾಡುವಂಥವ್ರು. ಈಗ ನಾವೆಲ್ಲರೂ ಅನುಸರಣೆಯನ್ನ ಮಾಡುವಂಥವ್ರು. ಆದ್ರೆ ಈ ಪ್ರಾಕೃತ ಸಹಜಿಯರು ಏನ್ ಮಾಡ್ತಾರೆ? ಹಗುರವಾಗಿ ಎಲ್ಲ ವಿಷಯಗಳನ್ನ ಹಗುರವಾಗಿ ತೆಗೆದುಕೊಳ್ತಾರೆ. ಮತ್ತೆ ಹುಸಿಯಾಗಿ ಕಲ್ಪಿಸಿಕೊಂಡು ಅನುಕರಣೆಯನ್ನ ಮಾಡ್ತಾರೆ. ಅವ್ರ ಥರಾನೇ ಮಾಡ್ಲಿಕ್ಕೆ ಮುಂದಾಗುವಂಥದ್ದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ವೈದಿಕ ಗ್ರಂಥಗಳಲ್ಲಿ ಸೂಚಿಸಿರುವ ಕಟ್ಟುಪಾಡುಗಳನ್ನ ಅವರು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಮತ್ತೆ ಆ ಒಂದು ಕಟ್ಟುಪಾಡುಗಳನ್ನ ಅವರು ಪ್ರಾಮಾಣಿಕವಾಗಿ ಪಾಲಿಸೋದೇನೆ ಇಲ್ಲ. ಸೊ ಕೃಷ್ಣನ ನೇರ ಸಹವರ್ತಿಗಳನ್ನ ಅಂದ್ರೆ ರಾಗಾತ್ಮಿಕ ಭಕ್ತರನ್ನ ಹುಸಿಯಾಗಿ ಅನುಸರಿಸುವ ಬದಲಾಗಿ ಅವರು ಅನುಕರಣೆಯನ್ನ
ಮಾಡ್ತಾರೆ. ಇಂಥವ್ರನ್ನ ಪ್ರಾಕೃತ ಸಹಜೀಯರು ಎನ್ನುತ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಈ ಒಂದು ಮಧುರ ಪ್ರೇಮದ 2 ವರ್ಗಗಳನ್ನ ನಾವು ತಿಳ್ಕೊಂಡ್ವಿ. ಮಧುರ ಪ್ರೇಮದಲ್ಲಿ 2 ವರ್ಗಗಳಿದೆ. ಆ ಮಾಧುರ್ಯ ಪ್ರೇಮ ಅಂತ ಕರಿತೇವೆ. ಮಾಧುರ್ಯ ಭಾವದಲ್ಲಿ 2 ವರ್ಗಗಳು. ಆ ಅದರಲ್ಲಿ ದಾಂಪತ್ಯ ಮಧುರ ಪ್ರೇಮ ಮತ್ತೆ ಇನ್ನೊಂದು ಯಾವುದು ಇದಕ್ಕೆ ನಾವು ಪರಕೀಯ ಮತ್ತೆ ಸ್ವಕೀಯ ಅಂತ ನಾವು ಕರಿತೇವೆ. ಸೊ ಪರಕೀಯ ಅಂತಂದ್ರೆ ಇದು ಮಾಧುರ್ಯ ಆ ಇದ್ರಲ್ಲಿ ಈ ವೃಂದಾವನದ ಗೋಪಿಕೆಯರು ಇದಕ್ಕೆ ಪ್ರಿಯ ಮತ್ತೆ ಪ್ರಿಯಕರನ ಒಂದು ಮಧುರ ಪ್ರೇಮ ಅಂತ ಹೇಳ್ತೇವೆ. ಪರ ಕೀಯ ಅಂತ ಕರಿತೇವೆ. ಸೊ ಇದು ಕೃಷ್ಣನಲ್ಲಿ ಸ್ವಾಭಾವಿಕವಾಗಿ ಗೋಪಿಕೆಯರು ಹೊಂದಿದಂತಹ ಭಾವ. ಈ ಗೋಪಿ ಭಾವದ ಮಧುರ ಪ್ರೇಮ ಬೆಳೆಸಿಕೊಂಡಿರುವಂತವರು ಗೋಲೋಕ ವೃಂದಾವನಕ್ಕೆ ಉನ್ನತಿಯನ್ನ ಪಡಿತಾರೆ ಅನ್ನೋದನ್ನ ತಿಳಿದುಕೊಂಡ್ವಿ. ಮತ್ತೆ ದಾಂಪತ್ಯ ಮಧುರ ಪ್ರೇಮ ಅಂತ ಹೇಳ್ತೇವೆ. ಇದು ಪ್ರತ್ಯಕ್ಷವಾದದ್ದು ಮತ್ತೆ ಇದು ಸ್ವಕೀಯವಾದದ್ದು ಅಂತ ಹೇಳಿ ಇಲ್ಲಿ ಕೃಷ್ಣನ ಪತ್ನಿಯರು ಅಂತ ನಾವು ಇಲ್ಲಿ ಹೇಳ್ಬಹುದು. ಪತ್ನಿ ಭಾವದ ಮಧುರ ಪ್ರೇಮವನ್ನ ಬೆಳೆಸಿಕೊಂಡಂಥವ್ರು. ಸೊ ಇದಕ್ಕೆ ಉದಾಹರಣೆ ದ್ವಾರಕೆಯಲ್ಲಿ ಇರುವಂತಹ ರಾಣಿಯರು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಹೀಗೆ ಇವರು ಮಧುರ ಪ್ರೇಮದಲ್ಲಿರುವಂತಹ 2 ವಿಧಗಳು, ಪರಕೀಯ ಮತ್ತೆ ಸ್ವಕೀಯ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಈ ಪ್ರೇಮದ ಭಾವವನ್ನ ಹೊಂದಿದಂಥವರು ನೇರವಾಗಿ ಗೋಲೋಕ ವೃಂದಾವನಕ್ಕೆ ಉನ್ನತಿಯನ್ನ ಪಡಿತಾರೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಂಡ್ವಿ. ಮತ್ತೆ ಮುಂದೆ ಇರುವಂತದ್ದು 17ನೇ ಅಧ್ಯಾಯ. 17ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾವು ನೋಡೋಣ. ಸೊ ಇದನ್ನ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ವಿಷಯವನ್ನ ತಿಳಿಯೋದಕ್ಕೆ ನಿಮ್ಗೆ ಇಚ್ಛೆ ಪಡ್ತೇನೆ. ಏನು ಅಂತಂದ್ರೆ ಈ 17, 18, 19 ಇರುವಂತದ್ದು ಶ್ರದ್ಧೆಯಿಂದ ಪ್ರೇಮದವರೆಗಿನ ಹಂತದಲ್ಲಿ 8 ಮತ್ತೆ 9ನೇ ಹಂತ. ಈ 8 ಮತ್ತೆ 9ನೇ ಹಂತವನ್ನ ಹೇಳಲಿಕ್ಕೆ ನಾನು ಅರ್ಹಳಿಲ್ಲ ಆಕ್ಚುಲಿ, ನಿಜವಾಗಿ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಆ ಭಾವದಲ್ಲಿ ಇರುವವರು ಮಾತ್ರ ಇದನ್ನ ಚೆನ್ನಾಗಿ ವಿವರಿಸಿ ಆ ಭಾವದಲ್ಲಿ ಇದನ್ನ ವ್ಯಕ್ತಪಡಿಸಬಹುದು. ಆದ್ರೆ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಕೊಟ್ಟದನ್ನ ತಿಳಿಸಿರುವಂತದನ್ನ ಮಾತ್ರ ಪುಸ್ತಕದಲ್ಲಿ ಇರೋದನ್ನ ಮಾತ್ರ ನಾನು ನಿಮ್ಗೆ ತಿಳಿಸಬಹುದೇ ವಿನಃ ಸೊ ಹೆಚ್ಚಿನ ಉದಾಹರಣೆಗಳನ್ನ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ. ಆ ಭಾವದಲ್ಲಿಯೂ ಕೂಡ ಆ ಒಂದು ಇದ್ರಲ್ಲ ಮನೋಭಾವನೆಯನ್ನು ಕೂಡ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಆ ಅರ್ಹತೆ ನನಗಿಲ್ಲ. ಸೊ ಆದಷ್ಟು ನಾನು ಪ್ರಯತ್ನವನ್ನ ಪಡ್ತೇನೆ ತಿಳಿಸ್ಲಿಕ್ಕೆ. ಮತ್ತೆ ನೀವು ಕೂಡ ಅದನ್ನ ಓದ್ಕೊಳ್ಬಹುದು. ಸೊ ಈ ಒಂದು ಅಧ್ಯಾಯ 17ರ ಒಂದು ಅವಲೋಕನವನ್ನ ತಿಳಿದುಕೊಂಡು ಬರೋಣ. ಇಲ್ಲಿ ನಾವು ಭಾವದ ಹಂತ ಯಾವುದು ಮತ್ತೆ ಈ ಹಂತದಲ್ಲಿ ಇರುವಂತಹ ಗುಣಲಕ್ಷಣಗಳು ಯಾವ್ಯಾವ್ದು ಅನ್ನೋದನ್ನ ನಾವು ತಿಳಿದುಕೊಳ್ತೇವೆ. ಮತ್ತೆ ದೈವನ್ಮಾದ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ತೇವೆ. ಸೊ ಅದು ಈಕ್ವಲ್ ಟು ಭಾವ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಮತ್ತೆ ಭಾವದಲ್ಲಿ ಈ ಭಾವದಲ್ಲಿ 9 ಲಕ್ಷಣಗಳಿದೆ, ಭಾವದ ಗುಣಲಕ್ಷಣಗಳು, ಅದನ್ನ ನಾವು ತಿಳ್ಕೊಳ್ತೇವೆ. ಮತ್ತೆ 19ನೇ ಅಧ್ಯಾಯದಲ್ಲಿ ಇವತ್ತಿಗೆ ಓಕೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು 17, 18, 19 ಅಧ್ಯಾಯವನ್ನ ನಾವು ತಿಳಿದುಕೊಳ್ತೇವೆ. ಕ್ಷಮಿಸಿ, ನಾನು ಹೇಳಿಲ್ಲ ಯಾವ ಅಧ್ಯಾಯ ನಾವು ಕಂಪ್ಲೀಟ್ ಮಾಡ್ತೇವೆ ಅಂತ. ಸೊ ಇವತ್ತು ಈ ಪೂರ್ವ ಭಾಗ ಏನಿದೆಯೋ ಇದು ಮೊದಲನೇ ಲಹರಿ ಅನ್ನೋದೇನಿದೆಯೋ ಇದನ್ನ ನಾವು ಕಂಪ್ಲೀಟ್ ಮಾಡ್ತೇವೆ. ಸೊ 2, 3, 4ನೇ ಲಹರಿ ನಮ್ಗೆ ಸೂಚಿಸಿರುವಂತದ್ದಲ್ಲ. ಇಲ್ಲಿ ನಮ್ಮ ಗುರುಗಳು, ಶಿಕ್ಷಾ ಗುರುಗಳಾಗ್ಲಿ ನಮ್ಗೂ ಕೂಡ ಇದನ್ನ ತಿಳಿಸಿಲ್ಲ. ಸೊ ನಾವು ಕೂಡ ಅರ್ಹರಿಲ್ಲ ಅದನ್ನ ಹೇಳಲಿಕ್ಕೆ. ಹಾಗಾಗಿ ಕೇವಲ ಮೊದಲ ಭಾಗ ಮಾತ್ರ ನಿಮ್ಗೆ ಈ ಅಭ್ಯಾಸದ ಪಠ್ಯಕ್ರಮದಲ್ಲಿ ಇರುವಂತದ್ದು. ಇದು ಮಾತ್ರ ನಿಮ್ಗೆ ಪರೀಕ್ಷೆಗೆ ಬರುವಂತದ್ದು. ಮತ್ತೆ NOD ಇಲ್ಲಿಗೆ ಮುಗಿಯುತ್ತೆ 17, 18, 19 ಅಧ್ಯಾಯದವರೆಗೂ ಮಾತ್ರ. ಸೊ ಇವತ್ತು ಕೊನೆಯ ಒಂದು ತರಗತಿ ಈ ಒಂದು ನೆಕ್ಟರ್ ಆಫ್ ಡಿವೋಷನ್ ಅನ್ನೋದನ್ನ ತಿಳಿಸ್ತೇನೆ. ಮತ್ತೆ ಓಕೆ. ಸೊ ಕಮ್ ಟು ದ 17 ಆಯ್ತು. ಆಮೇಲೆ 18ರಲ್ಲಿ ನಾವು ಏನು ಭಾವದ ಲಕ್ಷಣಗಳನ್ನ ನೋಡ್ತೇವೆ. ಆಮೇಲೆ 19ನೇ ಅಧ್ಯಾಯದಲ್ಲಿ ನಾವು ಪ್ರೇಮ ಭಕ್ತಿಯ ಕಾಣ್ತೇವೆ. ಪ್ರೇಮ ಭಕ್ತಿಯ ವ್ಯಾಖ್ಯಾನ ಏನು, ಅದಕ್ಕೆ ಇರುವಂತಹ ವಿವಿಧ ಉಲ್ಲೇಖಗಳು ಯಾವ್ಯಾವುದು, ಮತ್ತೆ ಈ 2 ವಿಧಗಳನ್ನ ಈ ಪ್ರೇಮ ಭಕ್ತಿಯಲ್ಲಿರುವಂತಹ 2 ವಿಧಗಳು ಯಾವ್ಯಾವ್ದು ಅನ್ನೋದನ್ನ ನಾವು ತಿಳಿದುಕೊಳ್ತೇವೆ. ಮತ್ತೆ ಈ ಶ್ರದ್ಧೆಯಿಂದ ಪ್ರೇಮದವರೆಗೆ ಇರುವಂತಹ 9 ಹಂತಗಳು ಯಾವ್ಯಾವ್ದು, ಮತ್ತೆ ಆ 9 ಹಂತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಯಾವ್ಯಾವ್ದು ಅನ್ನೋದನ್ನ ನಾವು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ತೇವೆ. ಸೊ ಬನ್ನಿ ಇವತ್ತಿನ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಮಧ್ಯದಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ, ಮರ್ತ್ ಹೋಗುತ್ತೆ ನನಗೆ ಕೊನೆಗೆ ಅಂತ ಹೇಳಿದ್ರೆ ನೀವು ಚಾಟ್ ಬಾಕ್ಸ್ ನಲ್ಲಿ ಅದನ್ನ ಟೈಪ್ ಮಾಡಬಹುದು. ಸೊ ಎಲ್ರು ನನ್ನ ಒಂದು ಪುಸ್ತಕದಲ್ಲಿ 145ನೇ ಪೇಜ್, ಅಧ್ಯಾಯ 17 ಭಾವಭಕ್ತಿ, 145ನೇ ಪೇಜ್ನ ತೆಗಿರಿ ಎಲ್ರು.
ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮಾತಾಜಿ? ಏನ್ ಹೇಳಿದ್ರಿ ಮಾತಾಜಿ? ಸ್ಕ್ರೀನ್ ನಾನು ಶೇರ್ ಮಾಡಿರೋ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇಲ್ಲ, ನೀವು ಮಾತ್ರ ಕಾಣಿಸ್ತಾ ಇದ್ದೀರಿ. ಬಂತು ಮಾತಾಜಿ. ಓಕೆ, ಸ್ವಲ್ಪ 44 ಅಂದ್ರೆ ಒಂದು 20 ಮಿನಿಟ್ಸ್ ಇದೆ. ಹಿಂದಿನ ಒಂದು ರಿವಿಷನ್ ಆಯ್ತು. ಯಾಕಂದ್ರೆ ಇದು ಕೊನೆಯ ತರಗತಿ ಇರೋದ್ರಿಂದ ಇವತ್ತು ಸ್ವಲ್ಪ ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಬಹುದು. ದಯವಿಟ್ಟು ಸಹಕರಿಸಿ. ಸೊ ನಾನಾದಷ್ಟು ಮುಗಿಸ್ತೇನೆ, ಯಾಕಂದ್ರೆ ಇದು ಹೆಚ್ಚಿನ ವಿವರಣೆಯನ್ನ ಕೊಡಲಿಕ್ಕೆ ನಮ್ಗೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕಾಗಿ ಬೇಗನೆ ಮುಗಿಬಹುದು. ಆದ್ರೆ ಹೆಚ್ಚು ಕಮ್ಮಿ ಆದ್ರೂ ಕೂಡ ಸಹಕರಿಸಿ ಎಲ್ರು ಅಂತ ಹೇಳ್ತೇನೆ. ಈ ಒಂದು ಅಧ್ಯಾಯ 17ರ ಹೆಸರು ಭಾವ ಪರವಶ ಪ್ರೀತಿ ಅಂತ ಕರೀತೇವೆ, ಅಥವಾ ಭಾವ ಅಂತ ಹೇಳ್ತೇವೆ. ಹಾಗಾದ್ರೆ ಭಾವ ಅಂದ್ರೆ ಏನು ಅನ್ನೋದನ್ನ ನಾವು ತಿಳಿದುಕೊಂಡು ಬರೋಣ. ಇದನ್ನ ನಾವು ಈ ಚೈತನ್ಯ ಚರಿತಾಮೃತ ಮಧ್ಯ ದಲ್ಲಿನ ಒಂದು 164ನೇ ಶ್ಲೋಕದಲ್ಲಿ ಇದನ್ನ ತಿಳಿಸಲಾಗಿದೆ. ಸೊ ಇಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ನಾನು ಹೇಳೋದನ್ನ ನೀವು ಬರ್ಕೊಳ್ಳಿ. ಅಲ್ಲಿ ಕೆಲವೊಂದು ಕರೆಕ್ಷನ್ಸ್ ಇದೆ. ಇಲ್ಲಿ ಈ ಮಾತಾ ಕರೆ ಏಬ ರಾಗಾನುಗ ಭಕ್ತಿ ಕೃಷ್ಣೇ ಕಾರಣೇ ತಾಂದ್ರ ಉಪಜಯ ಪ್ರೀತಿ ಕೃಷ್ಣೇರ್ ಚರಣೆ. ಈ ಮಾತಾ ಕರೆ ಏಬ ರಾಗಾನುಗ ಭಕ್ತಿ ಕೃಷ್ಣೇರ್ ಚರಣೆ ಚರಣೆ ತಾರ ಉಪಜಯ ಪ್ರೀತಿ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಚೈತನ್ಯ ಚರಿತಾಮೃತದ ಒಂದು 22ನೇ ಅಧ್ಯಾಯ 164ನೇ ಶ್ಲೋಕದಲ್ಲಿ ಒಬ್ಬ ಭಕ್ತ ಭಗವಂತನಿಗೆ ಸ್ವಯಂ ಪ್ರೇರಿತವಾದಂತಹ ಪ್ರೀತಿ ಸೇವೆಯಲ್ಲಿ ತೊಡಗಿದರೆ, ಸೊ ಅವನು ಯಾವಾಗಲೂ ಕೂಡ ಕೃಷ್ಣನ ಪಾದಕಮಲಗಳ ಮೇಲೆಯೇ ಅವನ ಒಂದು ಪ್ರೀತಿ ಬಾಂಧವ್ಯ ಅಂತ ಏನ್ ಹೇಳಿರ್ತೇವೆ ಕ್ರಮೇಣವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಆ ರಾಗ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲಿ ಕೇವಲ ಕೃಷ್ಣನ ಪಾದಕಮಲಗಳ ಮೇಲೇನೆ. ಸೊ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅದೇ 165ನೇ ಶ್ಲೋಕದಲ್ಲಿ ನಮ್ಗೆ ತಿಳಿಸಲಾಗಿದೆ. ಪ್ರೀತಿ ಅಂಕುರೇರತಿ ಭಾವ ಹಯ ದ್ವೈನಾಂ ಯಹ ಹೈತೆ ವಶಹನ ಶ್ರೀ ಭಗವಾನ್ ಅನ್ನೋದನ್ನ ಹೇಳ್ತಾರೆ. ಸೊ ಇದರ ಅರ್ಥ, ಈ ಒಂದು ಪ್ರೇಮದ ಹಂತ, ಭಾವ ಆದ್ಮೇಲೆ ಪ್ರೇಮಕ್ಕಿಂತ ಮುಂಚಿತವಾಗಿ ಇರುವಂತಹ ಹಂತವನ್ನ ಭಾವ ಅಂತ ಕರಿತೇವೆ. ಹಾಗಾದ್ರೆ ಈ ಪ್ರೇಮ ಹುಟ್ಟಲಿಕ್ಕೆ ಇರುವಂತಹ ಬೀಜಾನೇ ಭಾವ. ಈಗ ಹೇಗೆ ನಾವು ಒಂದು ಬೀಜವನ್ನ ಯಾವುದು ಮಾವಿನಕಾಯಿ ಬೀಜ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೇ ಹಣ್ಣಿನ ಬೀಜ ಆಗಿರಬಹುದು, ಅದನ್ನ ನಾವು ಭೂಮಿಯಲ್ಲಿ ಬಿತ್ತಿದಾಗ ಅದರಿಂದ ಅದೇ ಮರ ಬರುತ್ತೆ. ಆ ಮರದಿಂದ ಅದೇ ಹಣ್ಣುಗಳು ಬರುತ್ತೆ. ಮಾವಿನ ಹಣ್ಣಿನಿಂದ ಮಾವಿನ ಬೀಜ ಅಂದ್ರೆ ಮಾವಿನ ಬೀಜವನ್ನ ನಾನು ಬಿತ್ತಿದಾಗ ನಾ ಭಾವವನ್ನ ಬಿತ್ತಿದೆ. ಆಮೇಲೆ ಅದರಿಂದ ಭಾವ ಅಂದ್ರೆ ಪ್ರೇಮ ಹೊರಹೊಮ್ಮಿತು, ಅಂದ್ರೆ ಮಾವಿನ ಹಣ್ಣುಗಳು ಹೊರಹೊಮ್ಮಿತು ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಪ್ರೇಮಕ್ಕೆ ಇರುವಂತಹ ಬೀಜ ಯಾವುದು, ಇದು ಭಾವಕ್ಕೆ ಪ್ರೇಮ ಅಂಕುರವಾಗ್ಬೇಕು ಅಂತಂದ್ರೆ ಇರುವಂತದ್ದು ಪ್ರೇಮ ಬೀಜ. ಸೊ ಆ ಪ್ರೇಮ ಬೀಜವನ್ನ ಈ ಭಾವದ ಹಂತದಲ್ಲಿ ನಾವು ಬಿತ್ತಲಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಆ ಬೀಜದ ಹಂತವನ್ನ ರತಿ ಭಾವ ಅಂತ ಕರೀತಾರೆ. ಅಂದ್ರೆ ಎರಡು ರಾಗಗಳನ್ನ ಇಲ್ಲಿ ಕೊಡಲಾಗಿದೆ. ಒಂದು ರತಿ ರಾಗ, ಇನ್ನೊಂದು ಭಾವ ರಾಗ ಅಂತ ಹೇಳಿ. ಇದು ರತಿ ಆಭಾಸ ಮತ್ತೆ ಭಾವ ಆಭಾಸ ಅಂತ ಹೇಳಿ. ಹೀಗೆ ಈ ಭಗವಂತ ಬಾಂಧವ್ಯದ ಭಗವಂತನ ರಾಗದ ನಿಯಂತ್ರಣಕ್ಕೆ ಅವನು ಬರ್ತಾನೆ ಅಂತ ಹೇಳಿ, ಭಾವದ ಹಂತಕ್ಕೆ ಅವನು ಬರ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮತ್ತೆ 166ನೇ ಒಂದು ಶ್ಲೋಕದಲ್ಲಿ ಹೀಗೆ ತಿಳಿಸಲಾಗಿದೆ. ಯಹ ಹೈತೆ ಪೈ ಕೃಷ್ಣೇರ ಪ್ರೇಮ ಸೇವನ ಈತ ಕಹಿಲುಣ ಅಭಿಧೇಯ ವಿವರಣ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಇದರ ಅರ್ಥ ಏನು ಅಂತಂದ್ರೆ, ಭಗವಂತನ ಒಂದು ಪ್ರೀತಿಪೂರ್ವಕ ಸೇವೆಯನ್ನ ಸಾಧಿಸಬಹುದು ಎಂಬುದನ್ನ ಒಂದು ಅಭಿಧೇಯ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಭಕ್ತಿ ಸೇವೆಯ ಒಂದು ಅನುಷ್ಠಾನ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಯಾಕೆ ಅಭಿಧೇಯ ಅನ್ನೋದು ಬಂತು? ಈಗಾಗಲೇ ನಾವು ಭಾಗವತಂನಲ್ಲಿ
ಭಾಗವತಂನ ಒಂದು ಶ್ರೀಮದ್ ಭಾಗವತಂನ 4 ವೈಶಿಷ್ಟ್ಯತೆಗಳನ್ನ ನಾವು ಕಾಣ್ತೇವೆ. 4 ವೈಶಿಷ್ಟ್ಯತೆಗಳು ಯಾವ್ಯಾವ್ದು? ಆಕ್ಚುಲಿ 3 ವೈಶಿಷ್ಟ್ಯತೆಗಳಿದೆ. 3 ವೈಶಿಷ್ಟ್ಯತೆಗಳು. ಆದ್ರೆ ಇನ್ನೊಂದಿದೆ ಒಂದು ಇದಕ್ಕೆ ಭಾಗವತಂಗೆ 3 ವೈಶಿಷ್ಟ್ಯತೆಗಳನ್ನ ಮುಖ್ಯವಾಗಿ ನಮ್ಗೆಲ್ರಿಗೂ ಕೂಡ ತಿಳಿಸಲಾಗಿದೆ. ಯಾವ್ಯಾವ್ದು ಅಂತಂದ್ರೆ ಅದೇ ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ. ಕೊನೆಯದಾಗಿರುವಂಥದ್ದು ಅಧಿಕಾರಿ ಅಂತ ಹೇಳ್ತೇವೆ. ಮತ್ತೆ ಸಂಬಂಧ ಅಂತಂದ್ರೆ ಇಲ್ಲಿ ನಾವು ಭಗವಂತನ ಜೊತೆಗೆ ಸಂಬಂಧವನ್ನ ಕಲ್ಪಿಸಿಕೊಡುವಂಥದ್ದು. ಇದಕ್ಕೆ ವಾಸ್ತವ ಅತ್ರ ವಸ್ತು ಶಿವದಂ ಅಂತ ನಾವು ಕರೀತೇವೆ. ವಾಸ್ತವ ವಸ್ತು ಅಂದ್ರೆ ನಮಗೂ ಮತ್ತೆ ಭಗವಂತನಿಗೆ ಇರುವಂತಹ ಸಂಬಂಧವನ್ನ ನಾವು ತಿಳಿದುಕೊಳ್ಳುವಂಥದ್ದೇ ಈ ಒಂದು ಗ್ರಂಥದ ಉದ್ದೇಶ. ಸೊ ಹಾಗಾಗಿ ಆ ಒಂದು ಸಂಬಂಧದ ಕುರಿತಾಗಿ ತಿಳಿಸ್ಕೊಡುತ್ತೆ. ಮತ್ತೆ ಅಭಿಧೇಯ ಅನ್ನುವಂಥದ್ದು ಏನು ಅಂದಾಗ ಅಭಿಧೇಯ ಅನ್ನುವಂಥದ್ದು 2ನೇ ಒಂದು ವೈಶಿಷ್ಟ್ಯ. ಸೊ ಇದು ಉತ್ತಮ ಸಾಧನಾ ಭಕ್ತಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಯಾವಾಗ ಸಾಧನಾ ಭಕ್ತಿ ಅಂತ ಸಂಬೋಧಿಸಲಾಗಿದೋ ಸಾಧನ ಅಂತ ಕರೀತೇವೆ. ಸಾಧ್ಯತಿ ಇತಿ ಸಾಧನ. ಸಾಧ್ಯತಿ ಹೇಗೆ ಸಾಧ್ಯ, ಸಾಧ್ಯತಿ ಇತಿ ಸಾಧನ. ಸಾಧನೆಯಿಂದ ಸಾಧ್ಯ ಇದೆ ಅಂತ ಅರ್ಥ. ಹಾಗಾದ್ರೆ ಸಾಧನ ಹೇಗೆ? ನಮ್ಮ ಒಂದು ದೇಹನೇ ಸಾಧನ. ಆ ಒಂದು ದೇಹವನ್ನ ಬಳಸಿ ನಾವು ಏನು ಭಕ್ತಿಯನ್ನ ಮಾಡ್ತೀವೋ, ಭಕ್ತಿಯ ನಿಯಂತ್ರಕ ತತ್ವಗಳನ್ನ ನಾವು ಪಾಲಿಸ್ತೀವೋ, ಹಾಗೆ ತಾನೇ ನಾವು ಪಾಲಿಸ್ತಾ ಇರುವಂತದ್ದು. ಈಗ ಶ್ರೀಲ ಪ್ರಭುಪಾದವರು ಕೊಟ್ಟಿರುವಂತಹ ಈ ಒಂದು ಮನುಷ್ಯತ್ವವನ್ನ ಪಡಿಲಿಕ್ಕೆ ಇರುವಂತಹ 4 ನಿಯಂತ್ರಕ ತತ್ವಗಳು. 4 ನಿಯಂತ್ರಕ ತತ್ವಗಳನ್ನ ಪಾಲಿಸಿದ್ರೆ ನಾನು ಮನುಷ್ಯನ ಒಂದು ಮಾನವನಾಗ್ತೇನೆ ಅಥವಾ ಮನುಷ್ಯತ್ವದ ಗುಣಗಳನ್ನ ಪಡ್ಕೊಳ್ತೇನೆ ಅಂದ ಹಾಗೆ. ಸೊ ನಾನು ಈಗ ಶುಚಿತ್ವ ಅಂತ ಅಂದಾಗ ಶುಚಿತ್ವ ನಾನು ಹೇಗೆ ಶುಚಿತ್ವವನ್ನ ಬಳಸ್ತೇನೆ? ನನ್ನ ದೇಹವನ್ನ ಬಳಸಿತಾನೆ ನಾನು ಶುಚಿತ್ವವಾಗಿ ಇರ್ತಾ ಇರೋದು. ಮತ್ತೆ ಇಲ್ಲಿ ಆತ್ಮವೂ ಅಷ್ಟೇ ಅಲ್ಲ, ನನ್ನ ದೇಹವು ಕೂಡ ಶುಚಿತ್ವವಾಗಿರ್ಬೇಕು. ಯಾಕೆಂದ್ರೆ ನಾವು ಹೋಗ್ತಾ ಇರುವಂತಹ ಜಾಗ ಭಗವಂತನ ಕಡೆಗೆ. ಸೊ ಭಗವಂತನ ಕಡೆಗೆ ಹೋಗುವಂತ ಎಲ್ಲದನ್ನೂ ಕೂಡ ಈ ಭೌತಿಕ ಮುಕ್ತಿಯನ್ನ ಹೊಂದಿರಬೇಕು. ಹಾಗಾಗಿ ಈ ದೇಹವು ಕೂಡ ಮುಕ್ತವಾಗಿರ್ಬೇಕು ಅಂತ. ಈ ಮಣ್ಣಿನಲ್ಲಿ ಈ ಪಂಚಭೂತಗಳಿಂದ ಕೂಡಿರುವಂತಹ ದೇಹ ಪಂಚಭೂತಗಳಲ್ಲಿಯೇ ನೀಲನಾಗ್ಬೇಕು. ಹಾಗೆ ಈ ಪಂಚಭೂತಗಳಲ್ಲಿ ಯಾವುದೇ ಕಲ್ಮಶ ಇಲ್ಲ. ಆದ್ರೆ ನಾವು ನಮ್ಮ ಒಂದು ಆಚಾರ ವಿಚಾರಗಳಿಂದ ನಾವು ಈ ಪಂಚಭೂತಗಳನ್ನು ಕೂಡ ಕಲುಷಿತವನ್ನಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಮಣ್ಣಿನಲ್ಲಿ ಹೋಗೋಕ್ಕಿಂತ ಮುಂಚೆ ನಾವು ಆ ಕಲುಷಿತತೆಯನ್ನ ತೆಗೆದು ಶುದ್ಧತ್ವವನ್ನ ಆ ದೇಹಕ್ಕೆ ಕೊಟ್ಟು ಆ ಮಣ್ಣಿನಿಂದ ಪಡೆದದನ್ನ ಅಲ್ಲೇ ನಾವು ಕೊಟ್ಟು ನಮ್ಮ ಆತ್ಮವನ್ನ ಆ ಸಾಧನೆಯಿಂದ ನಾವು ಭಗವಂತನ ಕಡೆಗೆ ಒಯ್ತಾ ಇದ್ದೇವೆ. ಅದಕ್ಕಾಗಿ ಇದಕ್ಕೆ ಅಭಿಧೇಯ ಅಂತ ಕರಿತೇವೆ. ಅದಕ್ಕಾಗಿ ಇಲ್ಲಿ ಪ್ರೀತಿಪೂರ್ವಕ ಸೇವೆಯನ್ನ ಸಾಧಿಸೋದು ಅಂತ ಹೇಳ್ತಾರೆ. ಸಾಧಿಸೋದು ಹೇಗೆ? ಉತ್ತಮ ಸಾಧನ ಭಕ್ತಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದಕ್ಕೆ ಇದೇ ನಮ್ಮ ಪರಮೋ ಧರ್ಮ ಅಂತ ಕರಿತೇವೆ. ಹೀಗೆ ಇಲ್ಲಿ ಭಗವಂತನೊಡನೆ ಸಂಬಂಧವನ್ನ ಪುನರುಜ್ಜೀವನವನ್ನಗೊಳಿಸ್ಲಿಕ್ಕೆ ನಮ್ಮ ದೇಹವನ್ನ ಸಾಧನವನ್ನಾಗಿ ಮಾಡ್ಕೊಂಡು ಭಕ್ತಿಯ ಚಟುವಟಿಕೆಗಳನ್ನ ಮಾಡಿ ನಾವು ಭಗವಂತನೆಡೆಗೆ ಹೋಗ್ಲಿಕ್ಕೆ ಇರುವಂತದ್ದೇ ಈ ಒಂದು ಅಭಿಧೇಯ ಅಂತ ನಾವು ಕರಿತೇವೆ. ಸೊ ಇದು ಈ 2ನೆಯ ಒಂದು ವೈಶಿಷ್ಟ್ಯತೆ ಭಾಗವತಂದು. ಹಾಗಾದ್ರೆ ಇಲ್ಲಿ 2ನೆಯ ವೈಶಿಷ್ಟ್ಯತೆಯ ಪ್ರಾಮುಖ್ಯತೆಯನ್ನ ತಿಳಿಸಲಾಗಿದೆ ಈ ಭಾವದ ಹಂತದಲ್ಲಿ ಅನ್ನೋದನ್ನ ನಾವು ನೋಡ್ತೇವೆ. ಎಲ್ಲಿ ಈ ಒಂದು ಭಕ್ತಿ ರಸಾಮೃತ ಸಿಂಧುವಿನ ಒಂದು 17ನೇ ಮತ್ತೆ 18ನೇ ಅಧ್ಯಾಯದಲ್ಲಿ ಅಭಿಧೇಯವನ್ನ ನಾವು ಕಾಣ್ತೇವೆ. ಮತ್ತೆ ನೆಕ್ಸ್ಟ್ ಪ್ರಯೋಜನ. ಅದು ಪ್ರಯೋಜನ ಅಂದ್ರೆ ಏನ್ ಸಿಗುತ್ತೆ ಭಗವಂತನ ಜೊತೆಗೆ ಸಂಬಂಧವನ್ನ ಕಲ್ಪಿಸಿಕೊಂಡಾಗ. ಹೇಗೆ ಸಂಬಂಧವನ್ನ ಕಲ್ಪಿಸಿಕೊಳ್ಳೋದು ಅನ್ನೋದನ್ನೇ ಅಭಿಧೇಯ. ಹೇಗೆ ಕಲ್ಪಿಸಿಕೊಳ್ಳೋದು? ಅದು ದೇಹವೆಂಬ ಸಾಧನವನ್ನ ನಾವು ಈ ಸಾಧನ ನಿಯಂತ್ರಕ ತತ್ವಗಳನ್ನ ಅನುಸರಿಸಿ ಮತ್ತೆ ಈ ಒಂದು ಭಕ್ತಿ ಸೇವೆಯ ಚಟುವಟಿಕೆಗಳನ್ನ ಮಾಡುವುದರ ಮೂಲಕ, ಸಾಧನಾ ಭಕ್ತಿಯನ್ನ ಮಾಡುವುದರ ಮೂಲಕ ನಾವು ಅಭಿಧೇಯವನ್ನ ಸಾಧಿಸಬಹುದು. ಅಭಿಧೇಯ ಇದರಿಂದ ಆಗುವಂತ ಪ್ರಯೋಜನ ಏನು? ಸಂಬಂಧ ಮತ್ತೆ ಅಭಿಧೇಯದಿಂದ ಆಗುವಂತಹ ಪ್ರಯೋಜನ ನಾವು ಈ ಒಂದು ಶ್ರದ್ಧೆಯಿಂದ ಪ್ರೇಮದವರೆಗೆ ಇರುವಂತಹ ಕೊನೆಯ 8 ಹಂತಗಳು ಮುಖ್ಯವಾಗಿರುವಂತ ಯಶಸ್ವಿಯ ಹಂತ ಅಂತ ಹೇಳ್ತೇವೆ. ಇವು 8 ಮತ್ತು 9ನೇದು ಅದು ಭಾವ ಮತ್ತೆ ಪ್ರೇಮ. ಸೊ ಇದರಿಂದ ಪ್ರಯೋಜನ ಏನು? ಭಾವ ಮತ್ತೆ ಪ್ರೇಮದ ಹಂತಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಕೊನೆಯದಾಗಿರುವಂತದ್ದು ಮತ್ತೆ ಪ್ರಯೋಜನ ಅಂದಾಗ ಇದು ಇನ್ನೊಂದು ತರನಾಗಿ ಅದು ಹೇಳುವಂಥದ್ದು ಯಾವುದು? ಕಟ್ಟ ಕಡೆಯ ಗುರಿಯನ್ನ ಮುಟ್ಟೋದು ಅಂತ ಹೇಳಿ. ಅದೇ ಭಗವಂತನ ಧಾಮಕ್ಕೆ ಹೋಗೋದು, ಅದೇ ನಮ್ಮ ಕೊನೆಯ ಗುರಿ ಅಂತ ನಾವು ಹೇಳ್ತೇವೆ. ಮತ್ತೆ ಕೊನೆಯ ಗುರಿ ಅಂತ ಹೇಳಿದಾಗ ಅದಕ್ಕಿಂತ ಆ ಗುರಿಯನ್ನ ಯಾಕೆ ನಾವು ಮುಟ್ತೇವೆ ಅಂತಂದ್ರೆ, ಯಾಕಂದ್ರೆ ಆ ಭಾವ ಪ್ರೇಮ ನಮ್ಮಲ್ಲಿ ಇರೋದ್ರಿಂದಾನೇ ಆ ಒಂದು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಾಗಿ ಇಲ್ಲಿ ಪ್ರಯೋಜನ ಅನ್ನೋದು ಗುರಿಯನ್ನ ಮುಟ್ಟೋದಲ್ಲ. ಗುರಿಯನ್ನ ಮುಟ್ಟೋಕ್ಕಿಂತ ಮುಂಚೆ ಇರುವಂತದ್ದು 2 ಭಾವ ಪ್ರೇಮದ ಹಂತ. ಆ ಭಾವದ ಪ್ರೇಮದ ಹಂತವನ್ನ ನಾವು ಯಶಸ್ವಿಯಾಗಿ ಸಾಧಿಸಿ ಆಮೇಲೆ ನಾವು ಗುರಿಯನ್ನ ಮುಟ್ತೇವೆ. ಅದಕ್ಕಾಗಿ ಅದಕ್ಕೆ ಪ್ರಯೋಜನ ಅಂತ
ಕರೀತಾರೆ. ಆಮೇಲೆ ಕೊನೆಯದಾಗಿರುವಂಥದ್ದು ಅಧಿಕಾರಿ ಅಂತ ಹೇಳಿ. ಇದು ಅಧಿಕಾರಿ ಅಂತಂದ್ರೆ ಅರ್ಹತೆ ಅಂತ ನಾವು ಹೇಳ್ತೇವೆ. ಈಗ ನಮ್ಗೆ ಭಗವಂತನಡೆಗೆ ಹೋಗ್ಲಿಕ್ಕೆ ಒಂದು ಅರ್ಹತೆ ಬೇಕು ತಾನೆ. ಸೊ ಅದೇ ಆ ಅರ್ಹತೆಗೆ ಮುಖ್ಯವಾದ ಕಾರಣ ಅಸೂಯೆ. ಸೊ ಇಲ್ಲಿ ಅಸೂಯೆಯಿಂದ ಮುಕ್ತನಾಗಿರುವಂಥದ್ದು ಅಂತ. ಸೊ ಅಧಿಕಾರಿ. ಸೊ ಇವುಗಳನ್ನೆಲ್ಲ ಪಡಿಲಿಕ್ಕೆ ಯಾರು ಅರ್ಹರು? ಅಸೂಯೆಯಿಂದ ಮುಕ್ತರಾಗಿರುವಂಥವ್ರು. ಹಾಗಾಗಿ ಅಸೂಯೆ ಅನ್ನುವಂಥದ್ದು ಇದು ಮಾತ್ಸರ್ಯ. ಅರಿಷಡ್ ವೈರಿಗಳಲ್ಲಿರುವಂತಹ ಒಂದು ಕೊನೆಯ ಶತ್ರು. ಸೊ ಈ ಕೊನೆಯ ಶತ್ರು ಯಾರಲ್ಲಿ ಇರ್ತಾನೋ ಅವನು ಭಕ್ತಿಯ ಹಂತ ಪಡಿಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಅವನು ಭಕ್ತಿಯ ಆಚರಣೆಯನ್ನ ಮಾಡಬಹುದು ಬಾಹ್ಯವಾಗಿ, ಆದ್ರೆ ಮಾತ್ಸರ್ಯ ಅನ್ನೋದು ಒಳಗಡೆ ಇತ್ತು ಅಂತಂದ್ರೆ ಅದನ್ನ ಭಕ್ತಿಯನ್ನ ಮುಂದುವರಿಸಲಿಕ್ಕೆ ಕೊಡೋದಿಲ್ಲ. ಅದಕ್ಕಾಗಿ ಮುಖ್ಯವಾಗಿರುವಂತದ್ದು ನಮ್ಗೇನು, ಇದಕ್ಕೆ ನಾವು ನಿರ್ಮತ್ಸರಾಣಂ ಸತಾಂ ಅಂತ ಕರೀತೇವೆ. ಸೊ ಇದು ನಮ್ಗೆ ಭಾಗವತಂನಲ್ಲಿ ಕೇಳಿಕ್ಕೆ ಸಿಗುವಂಥದ್ದು 2ನೇ ಒಂದು ಶ್ಲೋಕದಲ್ಲಿ ನಿರ್ಮತ್ಸರಾಣಂ ಸತಾಂ ಅಂದ್ರೆ ಈ ಒಂದು ಮಾತ್ಸರ್ಯದಿಂದ ಒಂದು ಅಸೂಯೆಯಿಂದ ಮುಕ್ತಿಯನ್ನ ಪಡೆಯುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತೇವೆ. ಮತ್ತೆ ಎಲ್ಲ ಜೀವಿಗಳಿಗೆ ನಾವು ಮೌಲ್ಯವನ್ನ ಕೊಡುವಂಥದ್ದು, ಎಲ್ಲ ಜೀವಿಗಳಿಗೆ ನಾವು ಮೌಲ್ಯವನ್ನ ತೋರಿಸುವಂಥದ್ದೇ ಈ ಒಂದು ಅಧಿಕಾರಿ ಅಂದ್ರೆ ಅರ್ಹತೆಯನ್ನ ಪಡೆಯುವಂಥವನ್ನ ಇವುಗಳನ್ನ ಮಾಡ್ಲಿಕ್ಕೆ ಅನ್ನೋದನ್ನ ನಾವು ತಿಳಿದುಕೊಳ್ತೇವೆ. ಮತ್ತೆ ನೆಕ್ಸ್ಟ್ 167 ಅಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಯಾಕೆ ಉಲ್ಲೇಖಗಳನ್ನ ಕೊಡಲಾಗಿದೆ? ಯಾಕಂದ್ರೆ ಯಾವುದನ್ನು ಕೂಡ ನಾವು ಉಲ್ಲೇಖ ಇಲ್ಲದೆ ಒಪ್ಕೊಳ್ಳೋದಿಲ್ಲ. ಅದಕ್ಕಾಗಿ ಯಾಕೆ ಇದನ್ನ ತಿಳಿಸಲಾಗಿದೆ ಅನ್ನೋದನ್ನ ನಾವು ಉಲ್ಲೇಖನ ತೆಗೆದುಕೊಂಡು ಇಲ್ಲಿ ಹೇಳಲಾಗುತ್ತೆ. ಮತ್ತೆ ಅದೇ ಅಭಿಧೇಯದ ಕುರಿತು. ಅಭಿಧೇಯ ಅನ್ನೋದೇನನ್ನ ಇಲ್ಲಿ ಅಭಿಧೇಯ ಅನ್ನೋದು ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಭಿಧೇಯ ಸಾಧನಾ ಭಕ್ತಿ ಎಬೇ ಕಹಿಲು ಸನಾತನ ಸಕ್ಷೇಪೆ ಕಹಿಲು ವಿಸ್ತಾರ ನ ಯಾಯ ವರ್ಣನ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಭಿಧೇಯ ಅಂತಂದ್ರೆ ಬಯಸಿದ ವಸ್ತುವನ್ನ ಪಡೆಯುವಂತಹ ಸಾಧನ. ಹಾಗೆ ಬಯಸುವ ವಸ್ತು ಯಾವುದು? ಅದೇ ವಾಸ್ತವ ಅತ್ರ ವಸ್ತು ಶಿವದಂ. ವಾಸ್ತವ ಅತ್ರ ವಸ್ತು ಯಾರು? ಅದೇ ಭಗವಂತ. ಭಗವಂತನ ಪಡೆಯುವಂತಹ ಅಂತ ಹೇಳಿ. ಸೊ ಆ ಪಡಿಲಿಕ್ಕೆ ಇರುವಂತಹ ಸಾಧನಾನೇ ಅಭಿಧೇಯ. ಓಕೆ. ಸೊ ಹೀಗೆ ಸಾಧನಾ ಭಕ್ತಿ ಅಂತ ಹೇಳ್ತೇವೆ. ದೇಹ ಮತ್ತೆ ಇಂದ್ರಿಯಗಳೇ ಸಾಧನಾ ಭಕ್ತಿಗೆ ಮೂಲ, ಸಾಧನಾ ಭಕ್ತಿಗೆ ಮೂಲ ಅನ್ನೋದನ್ನ ನಾವು ಇಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್ ಇರುವಂತದ್ದು ಅದೇ ಅಭಿಧೇಯದ ಕುರಿತು ಮತ್ತೆ ಇಲ್ಲಿ ಕಂಟಿನ್ಯೂಯೇಷನ್ ಇದೆ. ಇಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ಅಭಿಧೇಯ ಸಾಧನಾ ಭಕ್ತಿ ಶುನ ಈ ಜನ ಅಸಿರಾತ್ ಪಾಯಸೇಯಿ ಕೃಷ್ಣ ಪ್ರೇಮಧನ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಈ ಒಂದು ಅಭಿಧೇಯದಿಂದ ಆಗುವಂತಹ ಪ್ರಯೋಜನವನ್ನ, ಅಂದ್ರೆ ಇಲ್ಲಿ ಭಾಗವತದಲ್ಲಿ ಇರುವಂತಹ 3ನೇ ವೈಶಿಷ್ಟ್ಯತೆಯನ್ನ ಇಲ್ಲಿ ತಿಳಿಸಲಾಗ್ತಾ ಇದೆ. ಸೊ ಏನು ಅಭಿಧೇಯ ಸಾಧನಾ ಭಕ್ತಿ ಯಾರು ಜನರು ಮಾಡ್ತಾರೋ ಅವನು ಬಹಳ ಬೇಗ ಕೃಷ್ಣನ ಪ್ರೇಮವನ್ನ ಪಡಿತಾನೆ ಅನ್ನೋದನ್ನ ಹೇಳ್ತಾರೆ. ಹೀಗೆ ಪ್ರಾಯೋಗಿಕ ಭಕ್ತಿ ಸೇವೆ ಪ್ರಕ್ರಿಯೆ ಈ ವಿವರಣೆಯನ್ನ ಕೇಳುವವನು ಕೃಷ್ಣನ ಪಾದ ಕಮಲಗಳಲ್ಲಿ ಯಾವಾಗ್ಲೂ ಪ್ರೀತಿಯಿಂದ ಪ್ರೇಮ ಭಾವವನ್ನ ಪಡಿತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಆ ಪ್ರೇಮ ಭಾವನೆ ಭಗವಂತನ ಪಾದ ಕಮಲಗಳ ಆಶ್ರಯ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಮತ್ತೆ ಇಲ್ಲಿ ಇದೇ ಚೇತನ ಚರಿತಾಮೃತ ಮಧ್ಯ ಲೀಲೆಯಲ್ಲಿ ಮತ್ತೆ ಒಂದು ಉಲ್ಲೇಖವನ್ನ ಕೊಡಲಾಗಿದೆ. ಇದು ಕೂಡ ಮಧ್ಯ ಒಂದು ಚೇತನ ಚರಿತಾಮೃತ ಮಧ್ಯ ಲೀಲೆಯ 20ನೇ ಅಧ್ಯಾಯದ 124ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಏನ್ ಹೇಳ್ತಾರೆ? ವೇದಶಾಸ್ತ್ರ ಕಹೆ ಸಂಬಂಧ ಅಭಿಧೇಯ ಪ್ರಯೋಜನ ಕೃಷ್ಣ ಪ್ರಾಪ್ಯ ಸಂಬಂಧ ಭಕ್ತಿ ಪ್ರಾಪ್ತೈರ್ ಸಾಧನ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ವೇದಶಾಸ್ತ್ರ ಕಹೆ ಏನ್ ಕಹೆ ಮೀನ್ಸ್ ಹೇಳುತ್ತೆ. ಏನ್ ಸೂಚಿಸುತ್ತೆ? ವೈದಿ ಸಾಹಿತ್ಯ ಹೇಳುತ್ತೆ. ಸಂಬಂಧ ಅಭಿಧೇಯ ಪ್ರಯೋಜನವನ್ನ ಪಡ್ಕೊಳ್ಬೇಕು ಅಂತ ಹೇಳುತ್ತೆ. ಸೊ ಸಂಬಂಧ ಅದೇ ಭಗವಂತನೊಂದಿಗೆ ಬದ್ಧವಾದಂತಹ ಆತ್ಮದ ಒಂದು ಸಂಬಂಧವನ್ನ ತಿಳ್ಕೊಳ್ಳುವಂಥದ್ದು. ಈಗಾಗಲೇ ಹೇಳಿರುವಂಥದ್ದು ಅಭಿಧೇಯ. ಆ ಸಂಬಂಧವನ್ನ ಪುನರುಜ್ಜೀವನಗೊಳಿಸಲು ಇರುವಂತಹ ನಿಯಂತ್ರಕ ತತ್ವಗಳ ಚಟುವಟಿಕೆಗಳನ್ನ ಪಾಲಿಸುವಂಥದ್ದು. ಮತ್ತೆ ಪ್ರಯೋಜನ ಇದೆ ನಿಯಮಾಧೀನ ಅಂದ್ರೆ ಬದ್ಧ ಆತ್ಮವನ್ನು ಈ ಸಾಧನದೊಂದಿಗೆ ಹೇಗೆ ಅಂತಿಮ ಗುರಿಯನ್ನ ಮುಟ್ಟುವಂಥದ್ದು. ಆ ಅಂತಿಮ ಗುರಿಯನ್ನ ಮುಟ್ಟೋಕ್ಕಿಂತ ಮುಂಚೆ ನಮ್ಮಲ್ಲಿ ಅಂಕುರವಾಗುವಂಥದ್ದು ಭಾವ ಪ್ರೇಮ. ಆ ಭಾವ ಪ್ರೇಮ ಬಂದದ್ಮೇಲೆ ನಾವು ಹೋಗುವಂಥದ್ದು ಭಗವದ್ಧಾಮಕ್ಕೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ನಾವು ಭಗವದ್ಧಾಮಕ್ಕೆ ಹಿಂತಿರುಗಬಹುದು. ಇದೇ ಜೀವನದ ಅಂತಿಮ ಗುರಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಪ್ರಯೋಜನ ಅಂತ ಕರೀತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕೃಷ್ಣ ಪ್ರಾಪ್ಯ ಸಂಬಂಧ ಭಕ್ತಿ ಪ್ರಾಪ್ತೈರ್ ಸಾಧನ ಅನ್ನೋದನ್ನ ಇಲ್ಲಿ ಹೇಳ್ತಾರೆ.
ಮತ್ತೆ ಇದೇ ಒಂದು ಚೈತನ್ಯ ಚರಿತಾಮೃತದ 20ನೇ ಒಂದು ಅಧ್ಯಾಯದಲ್ಲಿ ಮತ್ತೆ 125ನೇ ಶ್ಲೋಕದಲ್ಲಿ ಇದನ್ನೇ ಮುಂದುವರಿಸುತ್ತಾ ತಿಳಿಸಲಾಗಿದೆ. ಏನಂತ, ಅಭಿಧೇಯ ನಾಮ ಭಕ್ತಿ ಪ್ರೇಮ ಪ್ರಯೋಜನ ಪುರುಷಾರ್ಥ ಶಿರೋಮಣಿ ಪ್ರೇಮ ಮಹಾಧನ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ತುಂಬಾ ಚೆನ್ನಾಗಿ. ಒಬ್ಬರ ಸಂಬಂಧವನ್ನ ಪುನರುಜ್ಜೀವನಗೊಳಿಸುವ ಚಟುವಟಿಕೆ ಯಾವುದು, ಇದು ಅಭಿಧೇಯ ಅಂತ ಈಗಾಗಲೇ ಹೇಳಲಾಯಿತು. ಸೊ ಹೀಗೆ ಈ ಒಂದು ಜೀವನದ ಗುರಿ ಏನಾಗಿದೆ, ಭಗವಂತನ ಮೂಲತರವಾಗಿ ನಾವು ಪಡಿಬೇಕಾಗಿರುವಂತದ್ದು ಪ್ರೇಮ, ಭಗವಂತನ ಪ್ರೇಮವನ್ನ ಅಭಿವೃದ್ಧಿಯನ್ನ ಪಡಿಸುವಂಥದ್ದು. ಈ ಗುರಿಯು ಜೀವನದ ಅತ್ಯುನ್ನತ ಆಸಕ್ತಿ, ಮತ್ತೆ ಇದೇ ನಮ್ಮ ಜೀವನದ ಶ್ರೇಷ್ಠವಾದಂತ ಸಂಪತ್ತು. ಭೌತಿಕ ಜಗತ್ತಿನಲ್ಲಿ ನಮ್ಗೆಲ್ಲ ಎಷ್ಟೋ ಸಂಪತ್ತಿರ್ಬೋದು, ಭೌತಿಕ ಜಗತ್ತಿನಲ್ಲಿ ಬಾಹ್ಯವಾಗಿ ಸಂಪತ್ತಿರ್ಬೋದು, ಮತ್ತೆ ನನ್ನ ಆತ್ಮಕ್ಕೆ ಇರುವಂತಹದ್ದು, ಯಾಕೆ ಸಾಧನ ರೂಪದಲ್ಲಿ ದೇಹವೂ ಕೂಡ ಒಂದು ಸಂಪತ್ತೆ. ಸೊ ಈ ಸಂಪತ್ತನ್ನು ಕೂಡ ಅವನು ತ್ಯಜಿಸ್ತಾನೆ ಅನ್ನೋದನ್ನ, ಕೇವಲ ಶ್ರೇಷ್ಠವಾದ ಸಂಪತ್ತು ಆ ಭಗವಂತ ಅನ್ನೋದನ್ನ ಅವನು ತಿಳ್ಕೊಂಡಿರ್ತಾನೆ. ಹೀಗೆ ಒಬ್ಬನು ಭಗವಂತನಿಗೆ ಅತೀಂದ್ರಿಯ ಪ್ರೀತಿಯ ಸೇವೆಯ ವೇದಿಕೆಯನ್ನ ಪಡ್ಕೊಳ್ಳಿಕ್ಕೆ ಇರುವಂತಹ ಏಕೈಕ ಸಾಧನ ಅದೇ ಭಾವ ಮತ್ತೆ ಪ್ರೇಮದ ಹಂತ ಅನ್ನೋದನ್ನ ಈ 125ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಮತ್ತೆ ಮುಂದೆ ಇದೇ ಚೈತನ್ಯ ಚರಿತಾಮೃತದ ಒಂದು ಆದಿಯಲ್ಲಿ ನಮ್ಗೆ ಈ 7ನೇ ಅಧ್ಯಾಯದ 73ನೇ ಒಂದು ಶ್ಲೋಕದಲ್ಲಿ ಬರುತ್ತೆ. ಇದು ಮಧ್ಯ ಭಾವಾರ್ಥದಲ್ಲಿ ನಮ್ಗೆ ತಿಳಿಸಲಾಗಿದೆ. ಸಂಬಂಧ ಅಭಿಧೇಯ ಪ್ರಯೋಜನದ ಕುರಿತಾಗಿ ನಮ್ಗೆ ತಿಳಿಸಲಾಗಿದೆ. ಈ ವೈದಿಕ ತತ್ವಗಳ ಪ್ರಕಾರ ಆಧ್ಯಾತ್ಮಿಕ ಪ್ರಗತಿಯನ್ನ ಹೇಗೆ ಸಾಧಿಸಬಹುದು ಅಂತ. ಸೊ ವೈದಿಕ ತತ್ವಗಳ ಪ್ರಕಾರ ಆಧ್ಯಾತ್ಮಿಕ ಪ್ರಗತಿಯನ್ನ ಹೇಗೆ ಸಾಧಿಸೋದು, ಅವು ಯಾವುದು ಅಂದ್ರೆ 3 ರೀತಿಯಾದಂತಹ ಒಂದು ಪ್ರಕ್ರಿಯೆಯ ಮೂಲಕ, ಒಂದು ಸಂಬದ್ಧ, ಅಭಿಧೇಯ ಮತ್ತೆ ಪ್ರಯೋಜನದ ಮೂಲಕ ಅನ್ನೋದನ್ನ ಮತ್ತೆ ಇಲ್ಲಿ ಅದರ ಕುರಿತಾಗಿ ತಿಳಿಸಲಾಗಿದೆ. ಹೀಗೆ ಒಬ್ಬ ಆಧ್ಯಾತ್ಮಿಕ ಇವುಗಳನ್ನ ಹೇಗೆ ನಾವು ಸಾಧಿಸಬಹುದು, ಹೇಗೆ ಅಂತಂದ್ರೆ ಒಬ್ಬ ಆಧ್ಯಾತ್ಮಿಕ ಗುರುವಿನ ಆದೇಶದ ಅಡಿಯಲ್ಲಿ ಈ ಒಂದು ನಿಯಂತ್ರಕ ತತ್ವಗಳಿಗೆ ನಾವು ಬದ್ಧರಾಗಿ ಸೊ ನಮ್ಮ ಜೀವನದ ಅಂತಿಮ ಗುರಿಯನ್ನ ನಾವು ಬಹಳ ಸುಲಭವಾಗಿ ಸಾಧಿಸಬಹುದು ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಮತ್ತೆ ಈಗ ನಮ್ಗೆ ಮುಖ್ಯವಾಗಿ ಇಲ್ಲಿ ಬರುವಂತದ್ದು ಭಾವಭಕ್ತಿಯ ವ್ಯಾಖ್ಯಾನ ಅನ್ನೋದನ್ನ. ಯಾಕೆ ಇಲ್ಲಿವರೆಗೂ ನಾವು ಇಷ್ಟು ಉಲ್ಲೇಖಗಳನ್ನ ನಾವು ತಿಳಿದುಕೊಂಡ್ವಿ ಅಂತಂದ್ರೆ, ಇಲ್ಲಿ ಭಾವ ಯಾಕೆ ಬೇಕು ಅನ್ನೋದಕ್ಕೆ ಕಾರಣ ಅಲ್ಲಿ ನಮ್ಗೆ ತಿಳಿಸಿರುವಂತದ್ದು ಆ ಭಾವದ ಒಂದು ಲಕ್ಷಣದಲ್ಲಿ ಹೇಗಿರುತ್ತೆ ಅನ್ನೋದನ್ನ, ಯಾವುದು ಈ ಸಂಬಂಧ, ಅಭಿಧೇಯ ಮತ್ತೆ ಈ ಪ್ರಯೋಜನದ ಕುರಿತಾಗಿ ನಮ್ಗೆ ತಿಳಿಸಲಾಗಿದೆ. ಸೊ ಅವೇ ಈ ಭಾವದ ಹಂತದಲ್ಲಿ ಬರುವಂತದ್ದು ಅನ್ನೋದನ್ನ. ಇಲ್ಲಿ ನಮ್ಗೆ ಈ ಭಕ್ತಿ ರಸಾಮೃತ ಸಿದ್ಧುವಿನ ಒಂದು ಯಾವುದು 1ನೇ ಅಧ್ಯಾಯದ ಮೊದಲನೇ ಭಾಗದ 3ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಮತ್ತೆ ಜೊತೆಗೆ ಇದನ್ನ ಮಧ್ಯ ಚೈತನ್ಯ ಚರಿತಾಮೃತ ಮಧ್ಯ ಲೀಲೆಯ 23ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿಯೂ ಕೂಡ ಹೇಳಲಾಗಿದೆ. ಏನಂತ ಹೇಳಿದಾಗೆ ಅಂದ್ರೆ ಇದು ಭಾವಭಕ್ತಿಯ ವ್ಯಾಖ್ಯಾನವನ್ನ ಕೊಡಲಾಗಿದೆ. ಹೇಗಿದೆ, ವಿಶೇಷಾತ್ಮ ಪ್ರೇಮ ಶೂರ್ಯಾಂಶು ಶ್ಯಾಂಬಾಕೃಚಿ ಭಿಷ್ಟಚಿತ್ತ. ಒಂದ್ ನಿಮಿಷ. ವಿಶೇಷಾತ್ಮ ಪ್ರೇಮ ಸೂರ್ಯಾಂಶು ಶ್ಯಾಮ ಭಾಗ್ ರುಚಿಭಿಶ್ಚಿತ್ತ ಮಸೃಣ್ಯ ಕೃದ್ ಅಸೌಭಾವ ಉಚ್ಚತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದರ ಅರ್ಥ ಈ ಒಂದು ಅತೀಂದ್ರಿಯ ವೇದಿಕೆಯಲ್ಲಿ ಅಂತ ಹೇಳ್ತೇವೆ. ಸೊ ಅತೀಂದ್ರಿಯ ಒಂದು ಜಗತ್ತಿನಲ್ಲಿ ಏನಿರುತ್ತೆ ಅಂತಂದ್ರೆ ಆ ಒಂದು ಅತೀಂದ್ರಿಯ ಸ್ಥಾನ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಸೊ ಶುದ್ಧ ವಾಗಿರುವಂತಹ ಈ ಒಳ್ಳೆಯತನದ ಅತೀಂದ್ರಿಯ ವೇದಿಕೆಯಲ್ಲಿ ಭಕ್ತಿ ಸೇವೆಯನ್ನ ಕಾರ್ಯಗತಗೊಳಿಸಿದಾಗ ಅದು ಕೃಷ್ಣನ ಮೇಲಿನ ಪ್ರೀತಿಯ ಸೂರ್ಯನ ಕಿರಣದಂತೆ ಇದೆ ಅನ್ನೋದನ್ನ ಹೇಳ್ತಾರೆ. ಅಂತಹ ಸಮಯದಲ್ಲಿ ಭಕ್ತಿ ಸೇವೆಯು ಹೃದಯವನ್ನ ವಿವಿಧ ಅಭಿರುಚಿಗಳಿಂದ ಮೃದುಗೊಳಿಸುವಂತೆ ಮಾಡುತ್ತೆ ಮತ್ತು ನಂತರ ಭಾವದ ಹಂತದಲ್ಲಿ ನೆಲೆಸುವಂತೆ ಮಾಡುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ನಾವು ಈ ಭಕ್ತಿ ಸೇವೆಯ ಅತೀಂದ್ರಿಯ ವೇದಿಕೆಯನ್ನ ಈ ಸಾಧನಾ ಭಕ್ತಿಯೊಂದಿಗೆ ಕಾರ್ಯಗತಗೊಳಿಸಿದಾಗ ಆ ಹಂತಕ್ಕೆ ನಾವು ಬಂದಾಗ ಈ ಒಂದು ಕೃಷ್ಣನ ಮೇಲಿನ ಪ್ರೀತಿಯು ಸೂರ್ಯನ ಕಿರಣದಂತೆ ಕಾಣುತ್ತೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಈ ಸೂರ್ಯದ ಕಿರಣ ಹೇಗಿರುತ್ತೆ, ಒಂದೇ ಕಡೆಗೆ ಬೀಳಲ್ಲ, ಎಲ್ಲ ಕಡೆಗೆ ಇದು ಬೀಳುತ್ತೆ. ಸೊ ಈ ಒಂದು ಕಿರಣದಂತೆ ಆ ಭಕ್ತಿ ಸೇವೆ ಹೃದಯವನ್ನ ಪೂರ್ಣ ಮೃದುಗೊಳಿಸುತ್ತೆ. ಆ ಒಂದು ಕಿರಣಗಳು ಹೇಗಿರುತ್ತೆ, ಸೂರ್ಯನ ಕಿರಣಗಳು
ಕೆಲವೊಂದು ಹಾರ್ಡ್ ಇರುತ್ತೆ, ಸಾಫ್ಟ್ ಇರುತ್ತೆ. ಆದ್ರೆ ಸಾಫ್ಟ್ ಇರುವಂತಹ ಕಿರಣಗಳನ್ನ ಇಲ್ಲಿ ಹೇಳಲಾಗಿದೆ. ಸೊ ಈ ನಮ್ಮ ಹೃದಯದಲ್ಲಿ ಭಗವಂತನ ಸೇವೆಗಳ ಅಭಿರುಚಿಯನ್ನ ಬೆಳೆಸುತ್ತೆ. ಆ ಅಭಿರುಚಿಗಳು ಇತರರೊಂದಿಗೆ ಮತ್ತೆ ಭಗವಂತನ ಜೊತೆಗೆ ನಮ್ಮ ಭಾವನೆಗಳು ಮೃದುಗೊಳ್ತಾ ಹೋಗುತ್ತೆ. ಹೀಗೆ ಈ ಭೌತಿಕ ಜಗತ್ತಿನಿಂದ ಪರೇ ಆಗಿರುವಂತವ್ರು, ಭೌತಿಕ ರುಚಿಗಳಿಂದ ಮುಕ್ತರಾಗಿರುವಂತವ್ರು ಈ ಭಗವಂತನಲ್ಲಿ ಅಭಿರುಚಿಯನ್ನ ಪಡ್ಕೊಳ್ಬಹುದು. ಇದರಿಂದ ಅವರ ಹೃದಯ ಮೃದುಗೊಳ್ಳುತ್ತೆ ಅಂತ ಹೇಳ್ತಾರೆ. ಆ ಹೃದಯ ಮೃದುಗೊಂಡಂತ ಹಂತವನ್ನ ನಾವು ಭಾವದ ಹಂತ ಅಂತ ಕರಿತೇವೆ. ಅಂದ್ರೆ ಈ ಹಂತದಲ್ಲಿ ನಾವು ಹೇಳ್ಬೋದು ಭಗವಂತನಿಗೆ ಆ ಭಗವಂತ ನಾನು ನಿನ್ನವ, ಭಗವಂತ ನಾನು ನಿನ್ನ ಮಗ, ಭಗವಂತ ನಾನು ನಿನ್ನ ಸ್ನೇಹಿತೆ ಅಥವಾ ಗೆಳೆಯ. ಸೊ ಈ ತರ ಭಗವಂತ ನಾನು ನಿನ್ನ ಪತ್ನಿ, ಭಗವಂತ ನಾನು ನಿನ್ನ ಅಂತ ಹೇಳಿ, ಅಂದ್ರೆ ಯಾವುದೇ ಒಂದು ಸಂಬಂಧವನ್ನ ಕಲ್ಪಿಸಿಕೊಂಡು ನಾವು ಭಗವಂತನ ಜೊತೆಗೆ ಸಂಪರ್ಕವನ್ನ, ಯೋಗವನ್ನ ಸಾಧಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಭಾವದಲ್ಲಿ ಇರುವಂತಹ ಒಬ್ಬ ಭಕ್ತನ ಒಂದು ಏನು ಚಟುವಟಿಕೆಗಳು, ಭಗವಂತನ ಒಂದು ಭಕ್ತರ ಭಾವ ಹೇಗಿರುತ್ತೆ ಅಂತಂದ್ರೆ, ನಾನು ನಿನ್ನ ಮಗ ಭಗವಂತನೇ, ನಾನು ನಿನ್ನ ಮಗ, ನಾನು ನಿನ್ನ ಪ್ರಿಯತಮೆ, ನಾನು ನಿನ್ನ ಹೆಂಡತಿ, ನಾನು ನಿನ್ನ ತಾಯಿ, ನಾನು ನಿನ್ನ ತಂದೆ. ಸೊ ಈ ತರ ನಾವು ಅಲ್ಲಿ ಹೇಳ್ತಾ ಇದ್ದೇವೆ, ನಾನು ನಿನ್ನ. ಅಂದ್ರೆ ಪ್ರೇಮದಲ್ಲಿ ಬಂದಾಗ ಯಾವ್ದು ಆ ಒಂದು ಹಂತ ಬರುತ್ತೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಪ್ರೇಮದಲ್ಲಿ ಬಂದಾಗ ಏನಾಗುತ್ತೆ, ಆವಾಗ ಭಗವಂತ ನೀನು ನನ್ನವ, ಭಗವಂತ ನೀನು ನನ್ನ ಸ್ನೇಹಿತ ಅಂತ ಭಾವದ ಹಂತದಲ್ಲಿ ನನ್ನ ಸ್ನೇಹಿತ, ನನ್ನ ನೀನು ನನ್ನವ ಅಂತ ಹೇಳ್ತೇವೆ. ಆದ್ರೆ ಪ್ರೇಮದ ಹಂತದಲ್ಲಿ ಬಂದಾಗ ನೀ ನನ್ನವ ಅಂತ ಹೇಳ್ತೇವೆ. ಅಂದ್ರೆ ಭಗವಂತ ನೀ ನನ್ನವ, ಇಲ್ಲಿ ಈ ಭಾವದಲ್ಲಿ ನಾನು ನಿನ್ನವಳು ಅಂತ ಹೇಳ್ತೇನೆ. ನಾನು ನಿನ್ನವಳು, ನಾನು ನಿನ್ನವ, ನಾನು ನಿನ್ನ ಮಗ ಅಂತ ಹೇಳ್ತೇವೆ. ಆದ್ರೆ ಪ್ರೇಮದ ಹಂತದಲ್ಲಿ ಬಂದಾಗ ಭಗವಂತ ನೀನು ನನ್ನ ಮಗ, ಭಗವಂತ ನೀನು ನನ್ನ ಏನು ಗೆಳೆಯ, ಭಗವಂತ ನೀನು ನನ್ನ ಸರ್ವಸ್ವ ಅಂತ ಹೇಳಿ ಅವಾಗ ನಮ್ಮ ಒಂದು ಭಾವ ಮತ್ತೆ ಪ್ರೇಮದ ಹಂತದಲ್ಲಿ ಇರುವಂತಹ ಒಂದು ಗ್ರಹಿಕೆ ಅನ್ನೋದೇನಿದೆ ವ್ಯತ್ಯಾಸ ಕಾಣುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಇಲ್ಲಿ. ಮತ್ತೆ ಇದೆ 23ನೇ ಒಂದು ಅಧ್ಯಾಯದಲ್ಲಿ ಮತ್ತೆ ನಾವು 6ನೇ ಶ್ಲೋಕದಲ್ಲಿ ಈ ಶ್ಲೋಕವನ್ನ ಮತ್ತೆ ಮುಂದುವರಿಸ್ತೇವೆ. ಇದರ ಕುರಿತಾಗಿಯೇ ಇದೆ ಏನಿದು, ಈ ದುಯಿ ಭಾವೇರ್ಸ್ವರು ತಟಸ್ಥ ಲಕ್ಷಣ ಪ್ರೇಮೇರ್ ಲಕ್ಷಣ ಏಬೇಶುನ ಸನಾತನ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಭಾವಗಳಲ್ಲಿ ಎರಡು ಭಿನ್ನವಾದಂತ ಲಕ್ಷಣಗಳನ್ನ ಇಲ್ಲಿ ಹೇಳಿದ್ದಾರೆ. ಅದು ಮುಂದೆ ಕೂಡ ನಾವು ಕಾಣ್ತೇವೆ. ಇಲ್ಲಿದೆ, ಅದು ಒಂದು ಪ್ರಾಥಮಿಕ ಲಕ್ಷಣ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಇನ್ನೊಂದನ್ನ ತಟಸ್ಥ ಲಕ್ಷಣ ಅಂತ ಹೇಳ್ತಾರೆ. ಪ್ರಾಥಮಿಕ ಲಕ್ಷಣಕ್ಕೆ ಸಾಂವಿಧಾನಿಕ ಲಕ್ಷಣ ಅಂತ ಕರೀತಾರೆ. ಮತ್ತೆ ಅದೇ ಸ್ವರೂಪ ಲಕ್ಷಣ ಅಂತ ಕೂಡ ಕರೀತಾರೆ. ಮತ್ತೆ ಈ ಒಂದು ದ್ವಿತೀಯಕ ಗುಣಲಕ್ಷಣಕ್ಕೆ ಕನಿಷ್ಠ ಲಕ್ಷಣ ಅಂತ ಕರೀತಾರೆ, ಅಥವಾ ತಟಸ್ಥ ಲಕ್ಷಣ ಅಂತ ಕರೀತಾರೆ. ಸೊ ಇದೇ ಒಂದು ಇದಕ್ಕೆ ನಾವು ಇಲ್ಲಿ ಓಕೆ ಈ ಒಂದು ಶುದ್ಧ ಸತ್ವ ವಿಶೇಷಾತ್ಮ ಅಂತ ಹೇಳಿದೆ. ರುಚಿಬಿಸ್ ಚಿತ್ತ ಮರ್ಸಣ್ಯ ಅಂತ ಹೇಳಿ ಇದು ಹಿಂದಿನ ಶ್ಲೋಕದಲ್ಲಿ ಇತ್ತು ಅನಿಸುತ್ತಲ್ಲ. ಓಕೆ ಹಾ ಮೃಸಣ್ಯ, ಮೃಸಣ್ಯ, ಎಸ್ ಅಲ್ಲಿ ಕೂಡ ತಪ್ಪಾಗಿದೆ ಅದು. ಮೃಸಣ್ಯ, ಚಿತ್ತ ಮೃಸಣ್ಯ. ಸೊ ಅಲ್ಲಿ ಚೈತನ್ಯ ಚರಿತಾಮೃತ ಮಧ್ಯಲೀಲೆ 23ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಕೊಡಲಾಗಿದೆ. ಇವುಗಳ ಕುರಿತು ಉಲ್ಲೇಖವನ್ನ ಇಲ್ಲಿ ತಿಳಿಸಲಾಗಿದೆ. ಸೊ ಎಷ್ಟು ಲಕ್ಷಣಗಳಿದೆ ಭಾವಭಕ್ತಿಯಲ್ಲಿ ಮುಖ್ಯವಾಗಿ 2 ಗುಣಲಕ್ಷಣಗಳನ್ನ ತಿಳಿಸಲಾಗಿದೆ, ಪ್ರಾಥಮಿಕ ಮತ್ತೆ ದ್ವಿತೀಯಕ ಅಂತ ಹೇಳಿ. ಪ್ರಾಥಮಿಕ ಲಕ್ಷಣಕ್ಕೆ ಮೊದಲು ಸ್ವರೂಪ ಲಕ್ಷಣ ಅಂತ ಹೇಳಲಾಗುತ್ತೆ. ಸ್ವರೂಪ ಲಕ್ಷಣಕ್ಕೆ ಶುದ್ಧ ಸತ್ವ ವಿಶೇಷಾತ್ಮ ಅಂತ ಕರೀತಾರೆ. ಅಂದ್ರೆ ಅತೀಂದ್ರಿಯ ವೇದಿಕೆಯಲ್ಲಿ ಇರುವಂತದ್ದು ಅದೇ ಒಳ್ಳೆತನ. ಅಂದ್ರೆ ಅತೀಂದ್ರಿಯ ವೇದಿಕೆ ಅಂತಂದ್ರೆ ಅದು ಭಗವಂತನ
ಅತೀಂದ್ರಿಯ ವೇದಿಕೆಯ ಮೇಲೆ ನೆಲೆಗೊಂಡದ್ದನ್ನ ನಾವು ಶುದ್ಧ ಸತ್ವ ವಿಶೇಷಾತ್ಮ ಅಂತ ಕರೀತೇವೆ. ಹಾಗಾದ್ರೆ ಈ ಭಾವ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು, ಶುದ್ಧ ಸತ್ವದಲ್ಲಿ ಇರುವಂಥದ್ದು ಈ ಭಾವದ ಹಂತ. ಶುದ್ಧ ಒಳ್ಳೆಯತನ ಅಂತ ಹೇಳ್ತೇವೆ, ಅತೀಂದ್ರಿಯ ವೇದಿಕೆಯಲ್ಲಿ ನೆಲೆಗೊಂಡದ್ದು ಅಂತ ಹೇಳ್ತೇವೆ. ಸೊ ಆತ್ಮವು ಎಲ್ಲ ಭೌತಿಕ ಮಾಲಿನ್ಯದಿಂದ ಶುದ್ಧೀಕರಿಸಲ್ಪಟ್ಟಿರುತ್ತೆ ಯಾವಾಗ ಭಾವದ ಹಂತದಲ್ಲಿ ಇದ್ದಾಗ. ಭೌತಿಕ ಮಾಲಿನ್ಯ ಕಿಂಚಿತ್ತೂ ಕೂಡ ಇಲ್ಲಿ ಇರೋದಿಲ್ಲ. ಸೊ ಈ ಸ್ಥಾನವನ್ನ ನಾವು ಸ್ವರೂಪ ಲಕ್ಷಣ ಅಂತ ಕರೀತೇವೆ. ಮತ್ತೆ ಯಾವಾಗ ಈ ಭಾವ ಒಂದು ಭೌತಿಕ ಮಾಲಿನ್ಯದಿಂದ ಶುದ್ಧೀಕರಿಸಲ್ಪಟ್ಟಿರುತ್ತೋ ಅದಕ್ಕೆ ಭಗವಂತನ ಜೊತೆಗೆ ನಾವು ಹೊಂದುವಂತಹ ಸಾಂವಿಧಾನಿಕ ಒಂದು ಲಕ್ಷಣ ಅಂತ ನಾವು ಇಲ್ಲಿ ಹೇಳ್ತೇವೆ. ಹೀಗೆ ಈ ಒಂದು ಹಂತದಲ್ಲಿ ಇರುವಂತವ್ರು ಏನು ವಿವಿಧ ಅಭಿರುಚಿಗಳಿಂದ, ಅಂದ್ರೆ ಭಗವಂತನ ಮೇಲೆ ಅವರಿಗೆ ವಿವಿಧ ಅಭಿರುಚಿಗಳಿಂದ ಅವರ ಹೃದಯ ಮೃದುವಾಗ್ತಾ ಹೋಗುತ್ತೆ. ಭಗವಂತನ ಮೇಲೆ ಸ್ವಯಂ ಪ್ರೇರಿತವಾದಂತಹ ಸೇವೆ ಸಲ್ಲಿಸ್ಲಿಕ್ಕೆ ಅವರು ಮುಂದಾಗ್ತಾರೆ. ಪ್ರೀತಿಯ ಪ್ರವೃತ್ತಿ ಅವರಲ್ಲಿ ಜಾಗೃತರಾಗುತ್ತೆ. ಸೂಕ್ತವಾದಂತಹ ಪ್ರಜ್ಞೆ ಏನಂತ ನಾವು ಹೇಳಿದ್ವೋ ಆ ಸೂಕ್ತವಾದಂತಹ ಪ್ರಜ್ಞೆ ಜಾಗೃತವಾಗಿರುತ್ತೆ ಈ ಭಾವದ ಹಂತದಲ್ಲಿ. ಈಗಾಗಲೇ ನಾವು ತಿಳ್ಕೊಂಡಿರುವಂತದ್ದು ಕೃಷ್ಣ ಪ್ರಜ್ಞೆ ಎಲ್ಲರಲ್ಲಿಯೂ ಇದೆ, ಎಲ್ಲ ಜೀವರಾಶಿಗಳಲ್ಲಿಯೂ ಇದೆ. ಆದ್ರೆ ಬೇರೆ ಜೀವರಾಶಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆ ಜಾಗೃತ ಮಾಡ್ಕೊಳ್ಳುವಂತಹ ದೇಹ ಇಲ್ಲ. ಆದ್ರೆ ಮನುಷ್ಯ ಜೀವಿಗೆ ಈ ಒಂದು ನಮ್ಮ ಸೂಕ್ತ ಪ್ರಜ್ಞೆನ ಜಾಗೃತ ಮಾಡ್ಕೊಳ್ಳುವಂತಹ ಒಂದು ಸಾಧನ ಇದೆ, ಅದೇ ದೇಹ. ಹಾಗೆ ಈ ಯಾವಾಗ ನಾವು ಸೂಕ್ತ ಪ್ರಜ್ಞೆನ ಈ ದೇಹವನ್ನ ಬಳಸ್ಕೊಂಡು ನಾವು ಜಾಗೃತ ಮಾಡ್ಕೊಳ್ತೀವೋ ಆ ಹಂತವನ್ನ ಇಲ್ಲಿ ನಾವು ಏನಂತ ಕರಿತೇವೆ, ಈ ಪ್ರೀತಿಯ ಜಾಗೃತವನ್ನ ಮಾಡ್ಕೊಳ್ಳುವಂತ ಹಂತಾನೆ ಭಾವದ ಹಂತ ಅಂತ ಕರಿಸ್ತೇವೆ. ಸೊ ಇದನ್ನ ತಟಸ್ಥ ಲಕ್ಷಣ ಅಂತ ಕರಿತೇವೆ. ಅಂದ್ರೆ ಈ ಅತೀಂದ್ರಿಯ ನೆಲೆಯಲ್ಲಿ ಇರುವಂತದ್ದು, ಎಲ್ಲ ಭೌತಿಕ ಮಾಲಿನ್ಯದಿಂದನೇ ದೂರ ಇರುವಂತದ್ದು, ಅದು ಭಾವದ ಹಂತ ಅಂತ ಕರೆಯಲಾಗುತ್ತೆ. ಮತ್ತೆ ನಾವು ಈ ಸುಪ್ತ ಪ್ರಜ್ಞೆಯನ್ನ ಈ ಭೌತಿಕ ಜಗತ್ತಿನಲ್ಲಿ ಇದ್ಕೊಂಡು ಸ್ವಯಂ ಪ್ರೇರಿತವಾದಂತಹ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಭಗವಂತನ ಜೊತೆಗೆ ನಾವು ಭಗವಂತನಿಗೆ ಸೇವೆ ಸಲ್ಲಿಸುತ್ತಾ ನಾವು ಏನು ಪ್ರೀತಿಯ ಪ್ರವೃತ್ತಿಯನ್ನ ಜಾಗೃತಗೊಳಿಸ್ಕೊಳ್ತೀವೋ ಅದಕ್ಕೆ ತಟಸ್ಥ ಲಕ್ಷಣ ಅಂತ ನಾವು ಕರೆಯಲಾಗುತ್ತೆ ಅಂತ. ಸೊ ಇದೇ ಭಾವದ ಕನಿಷ್ಠ ಲಕ್ಷಣ ಅಂತ ಕರೆಯಲಾಗುತ್ತೆ. ಸೊ ಈ ಕನಿಷ್ಠ ಲಕ್ಷಣದಲ್ಲಿ ಒಬ್ಬರ ಹೃದಯ ಮೃದುವಾಗುತ್ತೆ, ಮತ್ತೆ ವಿವಿಧವಾದಂತಹ ಅಭಿರುಚಿಗಳು ಪ್ರಾರಂಭವಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಹೀಗೆ ಈ ಸ್ವರೂಪ ಶಕ್ತಿ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವರೂಪ ಅನ್ನೋದನ್ನ ಇದು ಭೌತಿಕ ಮಾಲಿನ್ಯದಿಂದ ಶುದ್ಧೀಕರಿಸಲ್ಪಟ್ಟಿರುವಂತದ್ದು. ಅದು ಶುದ್ಧೀಕರಿಸಲ್ಪಟ್ಟದ್ದು ಹೇಗಿರುತ್ತೆ, ಸಂಧಿನಿ ಸಂವಿತ್ ಹ್ಲಾದಿನಿ ಅಂತ ನಾವು ಹೇಳ್ತೇವೆ. ಇದು ಕೃಷ್ಣನ ಆಂತರಿಕ ಶಕ್ತಿಗಳು ಇವೆಲ್ಲವೂ ಕೂಡ. ಸೊ ಕೃಷ್ಣನ ಆಂತರಿಕ ಶಕ್ತಿಗಳು ಎಷ್ಟು? 3. ಯಾವ್ಯಾವ್ದು? ಸಂಧಿನಿ, ಸಂವಿತ್ ಮತ್ತೆ ಹ್ಲಾದಿನಿ. ಮತ್ತೆ ಇದಕ್ಕೆ ಏನಂತ ಕರೀತಾರೆ, ಈ ಆಂತರಿಕ ಶಕ್ತಿಗೆ ಸ್ವರೂಪ ಶಕ್ತಿ ಅಂತ ಕೂಡ ಕರೀತಾರೆ. ಸಂಧಿನಿ ಅಂದ್ರೆ ಸತ್, ಸಂವಿತ್ ಅಂದ್ರೆ ಚಿತ್, ಹ್ಲಾದಿನಿ ಅಂದ್ರೆ ಆನಂದ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಮತ್ತೆ ಸತ್ ಅಂದ್ರೆ ಇಲ್ಲಿ ಬಾಹ್ಯ ಸಾಮರ್ಥ್ಯದ ಅಸ್ತಿತ್ವವನ್ನ ನಾವು ತಿಳ್ಕೊಳ್ಳುವಂಥದ್ದು ಸತ್. ಮತ್ತೆ ಸಂವಿಚ್ಚಿತ್ ಅಂತಂದ್ರೆ ಒಂದು ಜ್ಞಾನ, ಆ ಭಗವಂತನ ಕುರಿತಾಗಿರುವಂತಹ ಜ್ಞಾನವನ್ನ ನಾವು ಪಡೆದುಕೊಳ್ಳುವಂಥದ್ದು, ಮತ್ತೆ ಆ ಸಂಬಂಧವನ್ನ ತಿಳಿದುಕೊಳ್ಳುವಂಥದ್ದು ಅಚ್ಚಿತ್ ಜ್ಞಾನದಿಂದ. ಸೊ ಯಾವಾಗ ಇದು ಸಂಧಿನಿ ಮತ್ತೆ ಸಂವಿತ್ ಎರಡು ಕೂಡುತ್ತೋ ಆವಾಗ ಬರುವಂಥದ್ದು ಹ್ಲಾದಿನಿ ಅಂತ ಹೇಳ್ತೇವೆ, ಅದೇ ಆನಂದ. ಯಾವಾಗ ನಮ್ಮ ಬಾಹ್ಯ ಸಾಮರ್ಥ್ಯದ ಅಸ್ತಿತ್ವ ನಮಗೆ ಗೊತ್ತಾಗುತ್ತೋ, ಆ ಜ್ಞಾನ ನಮ್ಮಲ್ಲಿ ಇರುತ್ತೋ, ಆವಾಗ ನಮಗೆ ಬರುವಂಥದ್ದು ಆ ಆನಂದ ಅನ್ನೋದನ್ನ ಹೇಳ್ತೇವೆ. ಸೊ ನಾವು ಸದಾ ಆನಂದದಲ್ಲಿ ಇರ್ತೇವೆ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಇದು ಶಾಶ್ವತವಾದಂತಹ ಆನಂದ ಅನ್ನೋದನ್ನ ನಾವು ತಿಳಿದುಕೊಳ್ತೇವೆ. ಮತ್ತೆ ಇಲ್ಲಿ ಭಗವಂತನ ಆಂತರಿಕ ಶಕ್ತಿಯ ಕುರಿತಾಗಿ ಇನ್ನೂ ಹೆಚ್ಚು ನಮಗೆ ಉಲ್ಲೇಖವನ್ನ ಕೊಡಲಾಗಿದೆ. ಇದು ಚೈತನ್ಯ ಚರಿತಾಮೃತ ಆದಿಯ 4ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಸೊ ಇಲ್ಲಿ ನಮ್ಗೆ ಆನಂದ ಅಂಶ ಹ್ಲಾದಿನಿ, ದುಃಖ ಅಂಶ ಸಂಧಿನಿ, ಸಿಂಧ ಅಂಶ ಸಂವಿತ್, ಯಾರೇ ಜ್ಞಾನ ಕರಿಮಣಿ ಅನ್ನೋದನ್ನ ಹೇಳ್ತಾರೆ, ಕರಿಮಾನಿ ಅನ್ನೋದನ್ನ ಹೇಳ್ತಾರೆ. ಸೊ ಇದು ಬೆಂಗಾಲಿಯಲ್ಲಿ ಇರುವಂತದ್ದು, ಬೆಂಗಾಲಿ ಆಕ್ಸೆಂಟ್ ನಮಗ್ ಬರ್ಲಿಕ್ಕಿಲ್ಲ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹ್ಲಾದಿನಿ ಅಂದ್ರೆ ಈ ಹ್ಲಾದಿನಿ ಅಂದ್ರೆ ಆನಂದ, ಇದೊಂದು ಆನಂದದ ಅಂಶ. ಹೀಗೆ ಸಂಧಿನಿ ಮತ್ತೆ ಶಾಶ್ವತ ಅಸ್ತಿತ್ವ.
ಸಂಧಿನಿ ಅಂತಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿರುವಂತದ್ದು ಅಸ್ತಿತ್ವ. ಸಂಹಿತ್ ಅಂದ್ರೆ ಇದೊಂದು ಜ್ಞಾನ. ಹೀಗೆ ಸಂಧಿನಿ ಮತ್ತೆ ಸಂಹಿತ್ ಇವ್ ಎರಡುವಿನ ಅರಿವನ್ನ ಪಡ್ಕೊಂಡಿರುವಂತದ್ದು ಇದು ಹ್ಲಾದಿನಿ ಅನ್ನೋದನ್ನ ಈಗಾಗಲೇ ನಾನು ತಿಳಿಸಿರುವಂತದ್ದು ನಿಮ್ಗೆ, ಅದನ್ನ ಇಲ್ಲಿ ತಿಳಿಸಲಾಗಿದೆ. ಸೊ ಇದು ನಿಮ್ಗೆ ಇಲ್ಲೇ ಉಲ್ಲೇಖಗಳ ರೂಪದಲ್ಲಿ ಕೊಡಲಾಗಿದೆ, ಅವುಗಳನ್ನ ನೀವು ಓದಬಹುದು. ಜೀವ ಗೋಸ್ವಾಮಿಗಳು ಶುದ್ಧ ಸತ್ವ ವಿಶೇಷಾತ್ಮದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಶುದ್ಧ ಸತ್ವ ಅಂತಂದ್ರೆ ಇಲ್ಲಿ ತಿಳಿಸಿರುವಂತದ್ದು ಸಂವಿತ್ ಶಕ್ತಿ. ಸಂಧಿನಿ ಮೊದಲನೇದು, ಸಂವಿತ್ ಅಂದ್ರೆ ಅದೇ ಜ್ಞಾನ. ಆ ಜ್ಞಾನ ಯಾವಾಗಿರುತ್ತೋ ಅವಾಗ ನಾವು ಶುದ್ಧ ಸತ್ವದ ಹಂತದಲ್ಲಿ ಇದ್ದಾಗ ನಮ್ಗೆ ಆ ಜ್ಞಾನ ಇರುವಂತದ್ದು. ಹೀಗೆ ಎಸ್, ಇದು ನಿಮ್ಗೆ ಪುಸ್ತಕದಲ್ಲಿ ಸಿಗ್ಲಿಕ್ಕಿಲ್ಲ. ಆಂತರಿಕದ ಕುರಿತಾಗಿ, ಆಂತರಿಕ ಶಕ್ತಿಯ ಕುರಿತಾಗಿ ಇಲ್ಲಿ ತಿಳಿಸಲಾಗಿದೆ. ಆದ್ದರಿಂದ ಶುದ್ಧ ಸತ್ವ ವಿಶೇಷಾತ್ಮ ಎಂದರೆ ಹ್ಲಾದಿನಿ ಮತ್ತು ಸಂವಿತ್ ಶಕ್ತಿಗಳ ಸಂಯೋಜನೆ ಆಗಿದೆ. ಯಾವುದು? ಈ ಒಂದು ಹ್ಲಾದಿನಿ ಮತ್ತೆ ಸಂವಿತ್ ಶಕ್ತಿಗಳ ಸಂಯೋಜನೆ ಈ ಭಾವಭಕ್ತಿಯ ಹಂತದಲ್ಲಿ ಬರುವಂತದ್ದು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಅದು ಸಂಧಿನಿಯಲ್ಲ, ಸಂವಿತ್ ಮತ್ತೆ ಹ್ಲಾದಿನಿಯಲ್ಲಿ ಬರುವಂತ ಹಂತನೇ ಭಾವದ ಹಂತ. ಸೊ ಈ ಎರಡೂ ಶಕ್ತಿಗಳು ಭಕ್ತನ ಹೃದಯಕ್ಕೆ ಇಳಿಯುತ್ತದೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಆ ಶಕ್ತಿಗಳು, ಆ ಭಗವಂತನ ಶಕ್ತಿಗಳು ಅವನಲ್ಲಿ ಬರುತ್ತೆ ಅನ್ನೋದನ್ನ ತಿಳಿಸ್ತಾ ಇದೆ. ಸಂವಿತ್ ಶಕ್ತಿಯು ನಮಗೆ ಕೃಷ್ಣನನ್ನ ತಿಳಿದುಕೊಳ್ಳಲು, ಗ್ರಹಿಸಲು ಕಾರಣವಾಗುತ್ತೆ. ಹ್ಲಾದಿನಿ ಶಕ್ತಿಯ ದೇವರ ಪ್ರೀತಿಯ ಆನಂದವನ್ನ ಉಂಟು ಮಾಡುತ್ತೆ. ಎರಡು ಶಕ್ತಿಗಳ ಸಂಯೋಜನೆಯು ಕೃಷ್ಣನನ್ನ ಮೆಚ್ಚಿಸ್ಲಿಕ್ಕೆ ಬಯಸುವ ಅತ್ಯಂತ ತೀವ್ರವಾದ ಸ್ಥಿತಿಯನ್ನ ಉಂಟು ಮಾಡುತ್ತೆ. ಆ ತೀವ್ರವಾದ ಕಾತರ, ತೀವ್ರವಾದ ಬಯಕೆ ನಮ್ಗೆ ಉಂಟು ಮಾಡುವಂಥದ್ದು. ಒಬ್ಬರು ಈಗ ಕೃಷ್ಣನನ್ನ ಪ್ರೀತಿಯ ಅತ್ಯುನ್ನತ ವಾಸ್ತವವಾಗಿ ಆನಂದಿಸಲು ಪ್ರಾರಂಭಿಸ್ತಾರೆ. ಸೊ ಈಗ ಸ್ವಾಭಾವಿಕವಾದಂತಹ ಆನಂದ ನಮಗ್ ಬರಲ್ಲ, ಆದ್ರೆ ಯಾವಾಗ ಆ ಭಾವದ ಹಂತದಲ್ಲಿ ಇದ್ದಾಗ ಆ ಒಂದು ಅತ್ಯುನ್ನತವಾದಂತಹ ಆನಂದ ಅವರು ಆನಂದಿಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಮತ್ತೆ ಈ ಭಾವ ಪ್ರೇಮದ ಸೂರ್ಯನ ಕಿರಣಗಳಂತೆ ಅನ್ನೋದನ್ನ ಹೇಳ್ತಾರೆ. ಪ್ರೇಮ ಸೂರ್ಯಸ್ಸು ಸಮಯ ಬಾಕ್ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಾವ ಅನ್ನುವಂಥದ್ದು ಪ್ರೇಮದ ಆರಂಭ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಸೊ ಇದಕ್ಕೆ ಒಂದು ಸಾದೃಶ್ಯವನ್ನ ಕೊಡಲಾಗಿದೆ ಇಲ್ಲಿ. ಆ ಸಾದೃಶ್ಯ ಏನು ಅಂತಂದ್ರೆ, ಈ ಒಂದು ದಿನದ ಆರಂಭ ಹೇಗೆ ಆಗುತ್ತೆ? ದಿನದ ಆರಂಭ ಆಗುವಂಥದ್ದು ಮುಂಜಾನೆ, ಬೆಳಗ್ಗೆಯಿಂದ ದಿನದ ಆರಂಭ ಆಗುತ್ತೆ, ಒಮ್ಮೆ ನೈಟ್ ಆಗಲ್ಲ. ಸೊ ಬೆಳಗ್ಗೆಯಿಂದಾನೇ ಪ್ರಾರಂಭ ಆಗೋದು ದಿನದ ಆರಂಭ. ಹಾಗಾಗಿ ಈ ಪ್ರೇಮ ಶೀಘ್ರದಲ್ಲೇ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಆ ಕಾಣಿಸ್ಕೊಳ್ಳಿಕ್ಕೆ ಮುಖ್ಯವಾದ ಕಾರಣನೇ ಆ ಭಾವ. ಹೀಗೆ ಒಬ್ರು ಖಚಿತವಾಗಿ ಹೇಳ್ಬಹುದು, ಪ್ರೇಮದ ಸೂರ್ಯನ ಮೊದಲ ಹೊಳಪು ಮತ್ತೆ ಭಾವ ಅಂತ ಹೇಳಿ. ಅಂದ್ರೆ ಪ್ರೇಮ ಬರ್ಬೇಕು ಅಂದ್ರೆ ಮೊದಲು ಭಾವದ ಹಂತ. ಸೊ ಭಾವ ಇದ್ದಾಗ್ಲೇನೆ ಈ ಒಂದು ಪ್ರೇಮದ ಪ್ರಾರಂಭ ಆಗತ್ತೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ, ಒಂದು ಮುಂಜಾನೆಯ ಆರಂಭದ ಒಂದು ಸಾದೃಶ್ಯವನ್ನ ಕೊಡುವುದರ ಮೂಲಕ. ಮತ್ತೆ ನೆಕ್ಸ್ಟ್ ಏನ್ ಹೇಳಲಾಗಿದೆ? ಭಾವವನ್ನ ಪ್ರೇಮದ ಬೀಜ ಅಂತ ಕರೆಯಲಾಗಿದೆ. ಅದಕ್ಕೆ ಪ್ರೇಮಾಂಕುರ ಅಂತ ಕರೀತಾರೆ. ಈಗಾಗಲೇ ತಿಳಿಸಿರುವಂತದ್ದು ಪ್ರೇಮ ಅನ್ನುವಂಥದ್ದು ಒಂದು ಬೀಜ. ಎದಕ್ಕೆ ಬೀಜ? ಈ ಪ್ರೇಮ ಹುಟ್ಟಬೇಕು ಅಂತಂದ್ರೆ ಅದಕ್ಕೆ ಬೀಜ ಬೇಕು. ಆ ಬೀಜವನ್ನ ಬಿತ್ತುವಂತ ಹಂತನೇ ಇದು ಭಾವದ ಹಂತದಲ್ಲಿ. ಸೊ ಪ್ರೇಮವು ಮೊಳಕೆ ಒಡೆಯಲು ಪ್ರಾರಂಭವಾಗೋದೆ ಈ ಭಾವ ಭಕ್ತಿಯ ಹಂತದಲ್ಲಿ ಅಂತ ಹೇಳಲಾಗುತ್ತೆ. ನೇರವಾಗಿ ಪ್ರೇಮ ಅಂಕುರವಾಗಲ್ಲ. ಸೊ ಆ ಬೀಜವನ್ನ ನಾವು ಎಲ್ಲಿ ಬಿತ್ತಬೇಕು? ಭಾವದ ಹಂತದಲ್ಲಿ ಬಿತ್ತಬೇಕು. ಭಾವದ ಹಂತದಲ್ಲಿ ಬಿತ್ತಿದಾಗ ಆ ಮುಂದಿನ ಹಂತ ನಮ್ಗೆ ಬರ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಪ್ರಾಥಮಿಕ ಮೊಳಕೆಯೊಡೆಯುವಂತಹ ಸ್ಥಿತಿ ಅಂತ ಕರೀತೇವೆ. ಯಾವುದಕ್ಕೆ? ಭಾವಕ್ಕೆ. ಸೊ ಸೂರ್ಯನ ಶಾಖ ಮತ್ತು ಬೆಳಕಿನ ಸ್ಪರ್ಶವಿಲ್ಲದೆ ಬೀಜವು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಬೀಜ ನಾವು ಭೂಮಿಯಲ್ಲಿ ಬಿತ್ತಿದಾಗ ಅದಕ್ಕೆ ಮುಖ್ಯವಾಗಿ ಏನೇನ್ ಬೇಕು? ಮುಖ್ಯವಾಗಿ ಕೇವಲ ಆ ಮಣ್ಣಿನಲ್ಲಿ ಇರುವಂತಹ ಪೌಷ್ಟಿಕಾಂಶ ಅಷ್ಟೇ ಅಲ್ಲದೆ ಸೂರ್ಯನ ಶಾಖ ಕೂಡ ಬೇಕು. ಪೌಷ್ಟಿಕಾಂಶ ಇದ್ರೂ ಕೂಡ ಸೂರ್ಯನ ಶಾಖ ಇರಲಿಲ್ಲ ಅಂದ್ರೆ ನಮ್ಗೆ ಇರ್ಲಿಕ್ಕಾಗಲ್ಲ. ಹಾಗೆ ಸೂರ್ಯನ ಶಾಖ, ಆ ಬೆಳಕಿನ ಸ್ಪರ್ಶ ಇದ್ದಾಗ ಆ ಬೀಜ ಮೊಳಕೆ ಒಡೆಯುತ್ತೆ. ಹೀಗೆ ಭಗವಂತನ ಶುದ್ಧ ಭಕ್ತಿಯ ಸ್ಪರ್ಶವಿಲ್ಲದೆ,
ಶುದ್ಧ ಶಕ್ತಿಯ ಸ್ಪರ್ಶವಿಲ್ಲದೆ ಪ್ರೇಮದ ಬೀಜ ಮೊಳಕೆ ಒಡೆಯೋದಿಲ್ಲ ಅಂತ ಹೇಳ್ತಾರೆ. ಭಗವಂತನ ಶುದ್ಧ ಶಕ್ತಿ ಯಾವುದು? ಆಂತರಿಕ ಶಕ್ತಿ. ಅದೇ ಇಲ್ಲಿ ಸಂವಿತ್ ಮತ್ತೆ ಹ್ಲಾದಿನಿ ಅಂತ ಹೇಳಲಾಗುತ್ತೆ. ಆ ಸಂವಿತ್ ಮತ್ತೆ ಹ್ಲಾದಿನಿಯ ಶಕ್ತಿಯಿಂದಾನೇ ಏನು ಈ ಒಂದು ಪ್ರೇಮ ಅಂಕುರವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಬೀಜ ಮೊಳಕೆ ಒಡೆಯುತ್ತೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಭಾವಭಕ್ತಿಯ ದ್ವಿತೀಯಕ ಗುಣಲಕ್ಷಣಗಳು ಯಾವುದು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ರುಚಿ ಬೆಶ್ಚಿತ್ತ ಮಿಶ್ರಣ್ಯ ಮೃಸಣ್ಯ ಅಂತ ಏನೋ ಇದೆ ಅದು. ಭಾವ ಹೃದಯವನ್ನ ಮೃದುಗೊಳಿಸುತ್ತೆ ಅನ್ನೋದನ್ನ ಈಗಾಗಲೇ ನಾವು ಅಲ್ಲಿ ತಿಳ್ಕೊಂಡಿರುವಂತದ್ದು 2 ಪ್ರಾಥಮಿಕ ಮತ್ತೆ ದ್ವಿತೀಯ ಅನ್ನೋದು ನಮ್ಗೆ ಗೊತ್ತಾಯ್ತು. ಸೊ ಶುದ್ಧ ಶತ್ವ ವಿಶೇಷಾತ್ಮ ಮೊದಲೇ ಭಾವಭಕ್ತಿಯ ಗುಣಲಕ್ಷಣ, ಎರಡನೇದು ರುಚಿ ಬೆಶ್ಚಿತ್ತ ಮೃಸಣ್ಯ. ಸೊ ಭಾವ ಹೃದಯವನ್ನ ಮೃದುಗೊಳಿಸುತ್ತೆ ಮತ್ತು ವಿವಿಧ ಅಭಿರುಚಿಗಳಿಗೆ ಕಾರಣವಾಗುತ್ತೆ. ಕೃಷ್ಣ ಪ್ರಜ್ಞೆಯ ಪ್ರಚೋದನೆಯಿಂದ ಹೃದಯವು ಸುಲಭವಾಗಿ ಸ್ವಯಂ ಚಾಲಿತವಾಗಿ ಚಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ಭಗವಂತನ ಭಕ್ತಿಯ ಆನಂದದಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಹೃದಯದಲ್ಲಿ 3 ವಿಧದ ಭಕ್ತಿ ಬಯಕೆಗಳು ಉದ್ಭವಿಸುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ಭಾವದ ಹಂತದಲ್ಲಿ ಇದ್ದಾಗ ವ್ಯಕ್ತಿಗೆ ಬಯಕೆಗಳು ಹುಟ್ಟುತ್ತೆ. ಏನು ಬಯಕೆಗಳು? ಆ ಬಯಕೆಗಳು ಯಾವ್ಯಾವ್ದು ಅಂದ್ರೆ, ಮೊದಲನೇ ಬಯಕೆ ನಾನು ಕೃಷ್ಣನಿಗೆ ಭೇಟಿ ಆಗ್ಬೇಕು, ಮತ್ತೆ ಭೇಟಿಯಾಗಿ ಏನ್ ಮಾಡ್ಬೇಕು? ಕೃಷ್ಣನಿಗೆ ಸೇವೆಯನ್ನ ಸಲ್ಲಿಸ್ಬೇಕು, ಮತ್ತೆ ಕೃಷ್ಣನ ಸೇವೆಯನ್ನ ಸಲ್ಲಿಸಿದ್ಮೇಲೆ ಕೃಷ್ಣನಿಗೆ ಹತ್ತಿರವಾಗ್ಬೇಕು. ಹೇಗೆ ಹತ್ತಿರವಾಗ್ಬೇಕು? ಯಾವುದೇ ಒಂದು ಸಂಬಂಧದ ರೀತಿಯಲ್ಲಿ ಅವನನ್ನ ಸ್ನೇಹವನ್ನ ಪಡಿಬೇಕು ಅನ್ನೋದು. ಹೀಗೆ ಒಂದು ಸಂಬಂಧವನ್ನ ಪಡಿಬೇಕು. ಆ ತರ ನಾವು ಈ 3 ವಿಧವಾದಂತ ಬಯಕೆಗಳು ಈ ಭಾವದ ಹಂತದಲ್ಲಿ ಉದ್ಭವಿಸುತ್ತೆ. ಈಗ ನೋಡಿ, ಭಕ್ತಿ ಸೇವೆಯು ಕಾರ್ಯನಿರ್ವಾಹಕದ ಭಾಗ ಅಂತ ಹೇಳ್ತಾರೆ. ಕಾರ್ಯನಿರ್ವಾಹಕ ಭಾಗ ಅಂದ್ರೆ ಇದೆ ಸಾಧನ ಭಕ್ತಿಯ ಭಾಗ ಅನ್ನೋದನ್ನ ಹೇಳಲಾಗಿದೆ. ಇದು ಭಾವನ ಉಂಟು ಮಾಡುವ ಭಕ್ತಿ ಅಭ್ಯಾಸದ ಅನುಷ್ಠಾನ, ಭಾವದ ಅನುಷ್ಠಾನ ಹೇಗಾಗುತ್ತೆ? ಸೊ ಭಕ್ತಿಯ ಕ್ಷಮಿಸಿ, ಈ ನಿಯಂತ್ರಕ ತತ್ವಗಳನ್ನ ಏನು 64 ಅಂಗಗಳಿದೆಯೋ, ಈ ಶ್ರೀಲರೂಪ ಗೋಸ್ವಾಮಿ ಅವರು ಕೊಟ್ಟಿರುವಂತದ್ದು ಪ್ರಾಥಮಿಕ ಮತ್ತೆ ದ್ವಿತೀಯಕ. ಸೊ ಈ ಅಂಗಗಳನ್ನ ನಾವು ಅಭ್ಯಾಸ ಮಾಡಿ ಅವುಗಳನ್ನ ಅನುಷ್ಠಾನಕ್ಕೆ ತಂದಾಗ ನಮ್ಗೆ ಈ ಒಂದು ಭಾವ ಉಂಟಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಈ ಭಾವ ಉಂಟಾದ್ಮೇಲೆ ಅದರ ಪರಿಣಾಮ ಏನು? ಸೊ ಭಾವಭಕ್ತಿ, ಯಾಕೆಂದ್ರೆ ಇದು ಅಭ್ಯಾಸದ ಪರಿಣಾಮ. ನಂಗೆ ಭಾವಭಕ್ತಿ ಬರ್ಲಿಕ್ಕೆ ಕಾರಣ ಏನು? ಭಾವಭಕ್ತಿ ಬರ್ಲಿಕ್ಕೆ ಪರಿಣಾಮ ಅಲ್ಲ, ಕ್ಷಮಿಸಿ, ಭಾವಭಕ್ತಿ ಬರ್ಲಿಕ್ಕೆ ಕಾರಣ ಅದೇ ಅಭ್ಯಾಸ. ಹಾಗಾದ್ರೆ ನಾವು ಇಲ್ಲಿ ಮತ್ತೆ ಅದೇ ಬಂದ್ವಿ, ಏನು ಈ 54 ಅಂಶಗಳನ್ನ ನಲ್ಲಿ ಯಾವ್ದಾದ್ರು ಒಂದನ್ನ ನಾವು ಪಾಲಿಸಿದ್ರು ಕೂಡ ಭಾವಭಕ್ತಿ ಹಂತಕ್ಕೆ ನಾವು ಬರಬಹುದು ಅನ್ನೋದನ್ನ ಹೇಳ್ತಾರೆ. ಹಾಗಾದ್ರೆ ಭಾವಭಕ್ತಿ ಬರ್ಲಿಕ್ಕೆ ಮುಖ್ಯವಾದ ಕಾರಣ ಯಾವುದು? ಅಭ್ಯಾಸ. 4 ನಿಯಂತ್ರಕ ತತ್ವಗಳನ್ನ ಪಡಿಬೇಕು ಅಂತಂದ್ರೆ, 4 ನಿಯಂತ್ರಕ ತತ್ವಗಳನ್ನ ಪಾಲಿಸಿದ್ರೆ ನಾವು ಮನುಷ್ಯತ್ವವನ್ನ ಪಡಿತೇವೆ, ಮಾನವೀಯರಾಗ್ತೇವೆ. ಮಾನವೀಯರಾದ್ಮೇಲೆ ನಾವು ಭಕ್ತಿಗೆ ಬರ್ತೇವೆ. ಭಕ್ತರಾದ್ಮೇಲೆ ನಾವು 64 ಅಂಗಗಳನ್ನ ಪಾಲಿಸಿದಾಗ ನಮ್ಗೆ ಭಾವ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಹೀಗೆ ಈ ಭಾವಕ್ಕೆ 2 ಮಾರ್ಗಗಳನ್ನ ತಿಳಿಸಲಾಗಿದೆ. 2 ಮಾರ್ಗಗಳು ಯಾವ್ಯಾವ್ದು ಅಂದ್ರೆ, ಒಂದು ಭಕ್ತರ ಕರುಣೆ, ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ? ಕೃಷ್ಣನ ಕರುಣೆ ಅಂತ ಹೇಳ್ತಾ ಇದ್ರೆ. ಭಾವಕ್ಕೆ 2 ಮಾರ್ಗಗಳಿದೆ. ಭಾವ ನಮ್ಗೆ ಬರ್ಬೇಕು ಅಂತಂದ್ರೆ ನಮ್ಗೆ ಕರುಣೆ ಬೇಕು, ಕೃಪೆ ಬೇಕು. ಯಾರ ಕೃಪೆ ಬೇಕು? ಭಕ್ತರ ಕೃಪೆ ಬೇಕು, ಮತ್ತೆ ಕೃಷ್ಣನ ಕೃಪೆ ಬೇಕು. ಈಗ ಭಕ್ತರ ಕೃಪೆ ಬೇಕು ಅಂತಂದಾಗ ಈ ಒಂದು ಇದರಲ್ಲಿ ಮತ್ತೆ 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದು ವೈದಿ ಸಾಧನಾ ಭಕ್ತಿಯ ಮೂಲಕ ಯಾರು ಭಾವದ ಹಂತಕ್ಕೆ ಬಂದಿದ್ದಾರೆ, ಮತ್ತೆ ರಾಗಾನುಗ ಸಾಧನ ಭಕ್ತಿಯ ಹಂತಕ್ಕೆ ಬಂದು ಯಾರು ಭಾವದ ಹಂತಕ್ಕೆ ಬಂದಿದ್ದಾರೆ ಅಂತ. ಈಗ ವೈದಿ ಸಾಧನಾ ಭಕ್ತಿ, ರಾಗಾನುಗ ಸಾಧನ ಭಕ್ತಿ, ಇದು ಸಾಧನಾ ಭಕ್ತಿಯ 2 ವಿಧಗಳು. ವೈದಿ ಸಾಧನಾ ಭಕ್ತಿ ಅಂದ್ರೆ ವಿಧಿಯನ್ನ ಆಚರಿಸುವ ಮೂಲಕ ನಾವು ಭಕ್ತಿಯನ್ನ ಮಾಡುವಂಥದ್ದು. ಆ ಭಕ್ತಿಯಿಂದ ಹಂತ ಹಂತವಾಗಿ ಯಾರು ಈ ಒಂದು ಭಾವನ ಪಡೆದಿರುವಂತದ್ರಂದ್ರೆ ನಾರದ ಮುನಿಗಳು. ಸೊ ಅವರು ಕೂಡ ಈ ಭಕ್ತರ ಸಂಘದಲ್ಲಿ ಇದ್ಕೊಂಡು ಭಕ್ತರ ಕೃಪೆಯಿಂದ ಅವರ ಜೊತೆಗೆ ಇದ್ದು ಅವರ ಆಲಿಸಿ ಅವರ ಪ್ರಸಾದವನ್ನ ಪಡೆದು 4 ತಿಂಗಳ ಕಾಲ ಅವರ ತಾಯಿ ಜೊತೆಗೆ ಅವರು ಅಲ್ಲಿ ಇರ್ತಿದ್ರು. ಸೊ ಹೀಗೆ ಅವರು ವಿಧಿಗಳನ್ನ ಆಚರಿಸ್ತಾ, ನಾರದ ಮುನಿಗಳು ಆಕ್ಚುಲಿ ವೈದಿ ಸಾಧನ ಭಕ್ತಿಯನ್ನ ಆಚರಿಸಿರುವಂತವ್ರು. ಆ ಭಕ್ತಿಯನ್ನ ಸಾಧಿಸಿ ಅವರು
ಆ ಒಂದು ಉನ್ನತ ಹಂತಕ್ಕೆ ಬಂದಿರುವಂತದ್ದು. ಇದನ್ನ ನಾವು ಶ್ರೀಮದ್ ಭಾಗವತದ 3ನೇ ಸ್ಕಂದದ 25ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಕೂಡ ನಾವು ಕಾಣ್ತೇವೆ. ಆಮೇಲೆ ರಾಗನುಗ ಸಾಧನ ಭಕ್ತಿಯಲ್ಲಿ ಆ ಒಂದು ಪದ್ಮ ಪುರಾಣದಲ್ಲಿ ಒಂದು ಕಾಂತಿ ಅನ್ನುವಂಥ ಒಂದು ಉದಾಹರಣೆಯನ್ನು ನಾವು ಕಾಣ್ತೇವೆ. ಇದು ರಾಗನುಗ ಭಕ್ತಿಗೆ ಉದಾಹರಣೆ ನಾನು ಕೊಡ್ತಾ ಇರುವಂತದ್ದು. ಯಾವುದು ಈಗ ಒಂದು ಯಾವ್ದು ಚಂದ್ರಕಾಂತಿ ಅಂತ ಹೇಳಿ, ಇದು ನಿಮ್ಗೆ 148ನೇ ಪೇಜ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇದು ನಮಗೆ ಪದ್ಮ ಪುರಾಣದಲ್ಲಿ ತಿಳಿಸಲಾಗಿದೆ. ಸೊ ಚಂದ್ರಕಾಂತಿ ಅನ್ನುವಂಥವಳು ಒಬ್ಳು ನರ್ತಕಿ. ಇದು ನಿಮ್ಗೆ ಇಲ್ಲೆಲ್ಲ 148ರಲ್ಲ, ಹ್ಮ್ 147ರಿಂದ 48 ಎರಡಕ್ಕೂ ಕೂಡ ಲಿಂಕ್ ಇದೆ. ಸೊ ಇಲ್ಲಿ ನಿಮ್ಗೆ ಇದು ಸಿಗುತ್ತೆ. ಉದಾಹರಣೆಯಾಗಿ ಇದು ದೈವನ್ಮಾದದ ಕುರಿತಾಗಿ ತಿಳಿಸಲಾಗಿದೆ. ಈ ಭಾವದ ಹಂತವನ್ನ ಇನ್ನೊಂದು ಹೆಸರು ಏನು ಕರೆಯಲಾಗುತ್ತೆ ಅಂದ್ರೆ ಉನ್ಮಾದ ಅಂತ ಕರೀತಾರೆ. ಎದರಲ್ಲಿ ಉನ್ಮಾದ ಅಂದ್ರೆ ಏನು? ಉನ್ಮಾದ ಅಂತಂದ್ರೆ ತಲ್ಲೀನರಾಗಿರುವಂಥದ್ದು ಅಂತ ಹೇಳ್ತೇವೆ. ಎಲ್ಲಿ ತಲ್ಲೀನರಾಗಿರುವಂಥದ್ದು? ನಾವು ಭಗವಂತನ ಅಲ್ಲಿ ತಲ್ಲೀನರಾಗಿರುವಂಥದ್ದು ಅಂತ. ಸೊ ಆ ಭಗವಂತನಲ್ಲಿ ತಲ್ಲೀನರಾದಾಗ ನಮ್ಗೆ ಯಾವ ಲಕ್ಷಣಗಳು ಹುಟ್ಟಿಕೊಳ್ಳುತ್ತೋ ಅದಕ್ಕೆ ನಾವು ಏನಂತ ಹೇಳ್ತೇವೆ? ಅವು ಭಗವಂತನ ಉನ್ಮಾದಗಳು ಅಂತ ಹೇಳ್ತೇವೆ. ಆ ಉನ್ಮಾದ ಅಂದ್ರೆ ಲಕ್ಷಣಗಳು, ಭಗವಂತನ ಲಕ್ಷಣಗಳು ಅಂತಂದ್ರೆ ಇಲ್ಲಿ ನಾವು ಭಗವಂತನ ಕುರಿತಾಗಿ ಯೋಚನೆ ಮಾಡಿದಾಗ ನಮ್ಮಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಆ ಸಿಂಪ್ಟಮ್ಸ್ ಗಳು ಮೈ ಕಂಪನವಾಗುವಂಥದ್ದು, ಕಣ್ಣಲ್ಲಿ ನೀರು ಬರುವಂಥದ್ದು, ಭಜನನ ಹೇಳುವಾಗ ತುಂಬಾ ಆಳವಾಗಿ ನಾವು ಅದರಲ್ಲಿ ಮುಳುಗುವಂಥದ್ದು. ಸೊ ಹೀಗೆ ಇವುಗಳನ್ನ ಆನಂದ ಬಾಷ್ಪ ಅಂತ ಕರಿತೇವೆ. ಸೊ ಹೀಗೆಲ್ಲ ತರದ ಲಕ್ಷಣಗಳು ಬರುವಂಥದ್ದು, ಇದಕ್ಕೆ ದೈವನ್ಮಾದ ಅಂತ ಹೇಳ್ತೇವೆ. ಈ ದೈವನ್ಮಾದವನ್ನ ಪಡೆದಿರುವಂತವಳು ಈ ಒಂದು ಚಂದ್ರಕಾಂತಿ ಅನ್ನುವಂಥವಳು. ಸೊ ಹೀಗೆ ಅವನು ಭಗವಂತನ ಕೃಪಾ ಕಟಾಕ್ಷಿಗೆ ಪಾತ್ರಳಾಗಿ ಇಡೀ ರಾತ್ರಿ ಅಂತ ಹೇಳ್ತೇವೆ, 24 ಗಂಟೆ ಅಂತ ಹೇಳ್ಬೋದು, 24 ಗಂಟೆನೂ ಕೂಡ ಅವಳು ಭಗವಂತನ ನಲ್ಲಿ ಉನ್ಮಾದಳಾಗಿ, ದೈವೋನ್ಮಾದಳಾಗಿ ನರ್ತಿಸಿರುವಂಥವಳು ಅಂತ. ಇವಳು ರಾಗಾನುಗ ಸಾಧನ ಭಕ್ತಿಯಲ್ಲಿ ಬರುವಂಥವಳು ಅನ್ನೋದನ್ನ ಹೇಳ್ತಾರೆ. ಇನ್ನೊಂದು ಇಲ್ಲಿ ಇದು ಚಿಂತಾಮೈನಿ ಅಂತ, ಅವಳು ಕೂಡ ನರ್ತಕಿ. ಆ ಉದಾಹರಣೆ ಕೂಡ ನಾವು ತಗೊಳ್ಬಹುದು. ಅವಳು ಕೂಡ ಹೀಗೆ ಭಗವಂತನ ಕೃಷ್ಣನ ಒಂದು ರೂಪವನ್ನ ಕಂಡು ತಲ್ಲೀನಲಾಗಿ ಆ ಒಂದು ಪದೇ ಪದೇ ಆಲೋಚಿಸ್ತಾ ಆ ಒಂದು ರೂಪವನ್ನ ಸವಿತಾ ನರ್ತನೆಯನ್ನ ಮಾಡಿರುವಂತವಳು ಇವಳು ಚಿಂತಾಮೈನಿ. ಸೊ ಚಿಂತಾಮೈನಿ ಮತ್ತೆ ಚಂದ್ರಕಾಂತಿ ಇಬ್ಬರ ಉದಾಹರಣೆನ ನಾವು ಇಲ್ಲಿ ತಗೊಳ್ಬಹುದು. ಮತ್ತೆ ಇವು ನಮ್ಗೆ ಭಕ್ತರ ಕರುಣೆಯಿಂದ, ನಾರದರು ಕೂಡ ಭಕ್ತರ ಕರುಣೆಯಿಂದ ಸಂತರ ಸಂಘದಲ್ಲಿ ಇದ್ಕೊಂಡು ಅವರು ವೈಧಿ ಸಾಧನಾ ಭಕ್ತಿಯ ಮೂಲಕ ಆ ಹಂತಕ್ಕೆ ತಲುಪಿರುವಂತವ್ರು. ಮತ್ತೆ ರಾಗಾನುಗ ಸಾಧನಾ ಭಕ್ತಿಯಲ್ಲಿ ಅವರು ಇತರ ಹೆಜ್ಜೆಗಳನ್ನ ಅನುಸರಣೆಯನ್ನ ಮಾಡಿ ಅವರು ಕೂಡ ಭಾವದ ಹಂತದಲ್ಲಿ ಬರುವಂತವ್ರು. ಇವೆರಡು ಕೂಡ ಭಕ್ತರ ಕೃಪೆ. ಹಾಗಾದ್ರೆ ನೇರವಾಗಿ ಭಗವಂತನ ಕರುಣೆಯೂ ಕೂಡ ಬೇಕು ಅಂತ ಹೇಳುತ್ತೆ. ಸೊ ಆ ಭಗವಂತನ ಕರುಣೆ ಒಂದು ಗೌರವದ ಪದವಿ ಅಂತ ಹೇಳಲಾಗುತ್ತೆ. ಸೊ ಇದು ಎಲ್ರಿಗೂ ಕೂಡ ಸಿಗುವಂತದ್ದಲ್ಲ, ಇದುವೇ ತುಂಬಾ ವಿರಳ, ಅದಕ್ಕಾಗಿ ಇದಕ್ಕೆ ಅಪರೂಪ ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿ ನಿಮ್ಗೆ 148 ಪೇಜಿನಲ್ಲಿ ಕೃಪೆಯಲ್ಲಿ 2 ವಿಧ ಇದು ಬರುತ್ತೆ. ಇದು ನೀವು ಅಲ್ಲಿ ಹಾಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಕೃಪೆಯಲ್ಲಿ 2 ವಿಧ. ಒಂದು ಯಾವುದು? ಕೃಷ್ಣನ ಕೃಪೆ, ಭಕ್ತರ ಕೃಪೆ ಅನ್ನೋದನ್ನ. ಭಕ್ತರ ಕೃಪೆ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಆ ಭಕ್ತರ ಕೃಪೆಯಲ್ಲಿ 2 ವಿಧ: ವೈಧಿ ಸಾಧನಾ ಮಾರ್ಗದ ಮೂಲಕ ಭಕ್ತರ ಕೃಪೆ, ರಾಗಾನುಗ ಸಾಧನಾ ಮಾರ್ಗದ ಮೂಲಕ ಭಕ್ತರ ಕೃಪೆ. ಆಮೇಲೆ ಈಗ ಕೃಷ್ಣನ ಕೃಪೆಯಲ್ಲಿ ಬಂದಾಗ, ಕೃಷ್ಣನ ಕೃಪೆಯಲ್ಲಿ ನಾವು ಇವುಗಳನ್ನು ಕೂಡ 3 ಭಾಗಗಳನ್ನಾಗಿ ವಿಂಗಡಿಸಬಹುದು. 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದ್ದು ಮಾತನಾಡುವ ಮೂಲಕ ಅಂತ ಹೇಳಲಾಗಿದೆ. ಮಾತನಾಡುವ ಮೂಲಕ ಬಂದಂತಹ ಪ್ರೇಮ, ಕೇವಲ ಮಾತನಾಡುವುದರ ಮೂಲಕ. ಇಲ್ಲಿ ನಾರದೀಯ ಪುರಾಣದಲ್ಲಿ ಒಂದು ಉಲ್ಲೇಖವನ್ನ ಕೊಡಲಾಗಿದೆ. ಇದು ಕೃಷ್ಣನು ನಾರದರ ಕುರಿತು ಹೇಳಲಾಗಿದೆ. ಹೇ ಬ್ರಾಹ್ಮಣ ಶ್ರೇಷ್ಠನೇ, ನಾರದರಿಗೆ ಹೇಳ್ತಾ ಇದ್ದಾರೆ, ಹೇ ಬ್ರಾಹ್ಮಣ ಶ್ರೇಷ್ಠನೇ, ನೀನು ನನ್ನಲ್ಲಿ ಅಪ್ಪಟ ಭಕ್ತಿ ಸೇವಾ ಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಹಾರೈಸುವೆ. ಆ ಭಾವವು ಆನಂದದಾಯಕವೂ ಮಂಗಳಕರವೂ ಆಗಿರುತ್ತದೆ. ಸೊ ಯಾವಾಗ್ಲೂ ಭಗವಂತನ ಮಾತನಾಡಿಸುವುದರ ಮೂಲಕ ಈ ಒಂದು ಭಾವ ಪ್ರಾರಂಭ ಆಗಿರುವಂತದ್ದು. ಮತ್ತೆ ಬರಿಯ ಒಂದು ಕುಡಿಗಣ್ಣ ನೋಟದಿಂದ ಆ ಒಂದು ಭಾವ ಪ್ರಾರಂಭ ಆಗಿರುವಂತದ್ದು. ಇಲ್ಲಿ ಯಾವುದೇ ವೈದಿ ಸಾಧನಾ ಭಕ್ತಿ ಇಲ್ಲ, ಯಾವುದೇ ರಾಗಾನುಗ ಸಾಧನಾ ಭಕ್ತಿ ಇಲ್ಲ. ಕೇವಲ ಯಾರ ಕೃಪೆ ಇದೆ?
ಭಗವಂತನ ಕೃಪೆಯಿಂದ ಸುನೇರವಾಗಿ. ಅಂತವ್ರು ಯಾರು ಅಂದ್ರೆ ಇಲ್ಲಿ ಸ್ಕಾಂದ ಪುರಾಣದಲ್ಲಿ ಒಂದು ಉಕ್ತಿಯನ್ನ ಕೊಡಲಾಗಿದೆ. ಯಾವುದು ಅಂದ್ರೆ ಜಾಂಗಲ ಪ್ರಾಂತದ ನಿವಾಸಿಗಳು. ಜಾಂಗಲ ಅಂತ ಒಂದು ಪ್ರಾಂತ ಇದೆ. ಆ ಪ್ರಾಂತದಲ್ಲಿ ಇರುವಂತಹ ನಿವಾಸಿಗಳು ದೇವೋತ್ತಮ ಪರಮ ಪುರುಷನನ್ನ ಅಲ್ಲಿ ನೋಡ್ತಾರೆ. ಅಲ್ಲಿ ಕೃಷ್ಣನನ್ನ ಕಂಡಾಗ ಅವರು ಕೇವಲ ಒಂದು ದೃಷ್ಟಿ ಅವನ ನೋಡಿದಾಗ ಆ ದೃಷ್ಟಿಯಿಂದ ಕಣ್ಣು ಸರಿಸ್ಲಿಕ್ಕೆ ಅವ್ರಿಗೆ ಆಗಲ್ಲ. ಆ ನೆಟ್ಟ ಒಂದು ದೃಷ್ಟಿ ಏನಿತ್ತು ಅಂತಂದ್ರೆ ಆ ಕೃಷ್ಣನ ಒಂದು ರೂಪ ನೋಡ್ಬಿಟ್ಟು ಆ ಒಂದು ದೃಷ್ಟಿಯನ್ನ ಬೇರೆ ಕಡೆಗೆ ಸರಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಸೊ ಆ ನೋಟವನ್ನ ಕೀಳ್ಲಿಕ್ಕೆನೆ ಆಗದಂತಹ ಒಂದು ಭಾವ ಅವರಲ್ಲಿ ತುಂಬ್ಕೊಂಡ್ಬಿಡ್ತು. ಸೊ ಇದು ಯಾರಿಂದ ಸಾಧ್ಯ? ಕೇವಲ ಅವರಿಂದ ಅಲ್ಲ. ಇದು ಭಗವಂತನ ಕೃಪೆಯಿಂದ ಈ ಜಾಂಗಲ ಪ್ರಾಂತದ ನಿವಾಸಿಗಳಿಗೆ ಸಾಧ್ಯವಾಯಿತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಮೂರನೇದಿರುವಂತದ್ದು ಈ ಹೃದಯಪೂರ್ವಕ ಶುಭ ಹಾರೈಕೆ ಅಂತ ಹೇಳ್ತಾರೆ. ಸೊ ಈ ಶುಭ ಹಾರೈಕೆ ಹೃದಯಾಂತರ ಆಳದಿಂದ ಬರುವಂತ ಶುಭ ಹಾರೈಕೆ. ಸೊ ಇದಕ್ಕೆ ಶುಕ ಸಂಹಿತೆಯಲ್ಲಿ ನಮ್ಗೆ ಉಲ್ಲೇಖವನ್ನ ಕೊಡಲಾಗಿದೆ. ಇದು ನಾರದರು ವ್ಯಾಸರಿಗೆ ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನಾದ ಪುತ್ರನೊಬ್ಬ ನಿಮಗಿದ್ದಾನೆ. ಆತನು ನಿಯಂತ್ರಿಕ ತತ್ವಗಳನ್ನು ಅನುಷ್ಠಾನ ಮಾಡಿದೆ, ಅನೇಕ ಜನ್ಮಗಳ ಕಾಲ ಭಕ್ತಿ ಸೇವೆ ಮಾಡಿ ಗಳಿಸಬಹುದಾದಷ್ಟು ದೈವಿಕ ಲಕ್ಷಣಗಳನ್ನು ಗಳಿಸಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಯಾರು? ನಾರದರು ವ್ಯಾಸರಿಗೆ ಹೇಳ್ತಾರೆ, ನಿಮ್ಮ ಮಗ ಸೊ ಈ ತರ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡದೆಯೇ, ಯಾವುದೇ ವೈದ್ಯ ಸಾಧನವನ್ನ ಮಾಡದೇನೆ, ಯಾವುದೇ ರಾಗಾನುಗ ಸಾಧನ ಭಕ್ತಿ ಇಲ್ಲದೇನೆ ಅವರು ಏನ್ ಮಾಡಿದ್ದಾರೆ? ಈ ಒಂದು ಭಕ್ತಿ ಸೇವೆಯ ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಮಗ ಅಂತಂದ್ರೆ ಯಾರು? ವ್ಯಾಸದೇವರ ಮಗ ಯಾರು? ಶುಕಮುನಿಗಳು. ಶುಕಮುನಿಗಳಿಗೆ ಎಲ್ಲಿ ತಿಳಿಸ್ತಾ ಇರುವಂತದ್ದು ಎಲ್ಲಿ? ಈ ಒಂದು ಹೃದಯಾಂತರದ ಶುಭ ಹಾರೈಕೆಯಿಂದ ಅಂತ. ಅಂದ್ರೆ ಇಲ್ಲಿ ನಾರದರು ಯಾರಿಗೆ ಶುಭ ಹಾರೈಸ್ತಾ ಇದ್ದಾರೆ? ವ್ಯಾಸರ ಮಗನಿಗೆ ಶುಭವನ್ನ ಹಾರೈಸ್ತಾ ಇರುವಂತದ್ದು ಅಂತ. ಅಂದ್ರೆ ಇಲ್ಲಿ ನೇರವಾಗಿ ಭಗವಂತನ ಕರುಣೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಸೊ ಇಲ್ಲಿ ಕ್ಷಮಿಸಿ, ಆಗಲೇ ನಾನು ಇದನ್ ಮಾಡಿದೆ. ಇದು ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಹೇಗೆ ವೈದ್ಯ ಸಾಧನ ಭಕ್ತಿ ಮೂಲಕ ಭಾವ ಪಡೆಯೋದು, ರಾಗಾನುಗ ಭಕ್ತಿ ಸಾಧನ ಭಕ್ತಿಯ ಮೂಲಕ ಭಾವನ ಪಡೆಯೋದು. ಎರಡನೇದು ಈ ಕರುಣೆ ಅಂತ ಹೇಳಿದಾಗ ಕರುಣೆಯಲ್ಲಿ ಎರಡು ಭಾಗ. ಒಂದು ಭಗವಂತನ ಕರುಣೆ, ಭಕ್ತರ ಕರುಣೆ. ಭಗವಂತನ ಕರುಣೆ ಈ ಒಂದು ಶುಕ ಸಂಹಿತೆಯಲ್ಲಿ ಕೊಡಲಾಗಿದೆ. ಇದನ್ನ ನಾವು ಶ್ರೀಮದ್ ಭಾಗವತದ 7ನೇ ಸ್ಕಂದದ 36ನೇ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ನಾರದರು ಯುಧಿಷ್ಠಿರಿಗೆ ತಿಳಿಸ್ತಾರೆ. ಓಕೆ, ಸೊ ಇದು ಆಗಿದೆ ಈಗಾಗ್ಲೇ. ಭಗವಂತನ ಕೃಪೆ ಇರುವಂತದ್ದಾಗ್ಲಿ ಇದೆ. ಭಕ್ತನ ಕೃಪೆ ಏನು ಅನ್ನೋದನ್ನ ನೋಡೋಣ. ಭಗವಂತನ ಕೃಪೆ ಶುಕ ಸಂಹಿತೆಯಲ್ಲಿ ಕೊಟ್ಟಿರುವಂತದ್ದು ಈಗಾಗಲೇ ಹೇಳಿದ್ನಲ್ಲ, ಅದು ಇದ್ರ ಹೃದಯಾಂತರಾಳದ ಶುಭ ಹಾರೈಕೆ. ಅಂದ್ರೆ ಸ್ವತಃ ಭಗವಂತನೇ ಬರ್ತಾರೆ ಅಲ್ಲಿ. ಭಗವಂತ ಬಂದು ನಿನಗೆ ಮಾಯೆ ಏನೂ ಮಾಡೋದಿಲ್ಲ, ನೀನು ಭೌತಿಕ ಮಾಯೆಯಿಂದ ಮುಕ್ತಿಯನ್ನ ಪಡಿತೀಯ, ನೀನು ಹೊರಗಡೆ ಬಾ ಅಂತ ಹೇಳಿದಾಗ 16 ವರ್ಷ ಆದ್ಮೇಲೆ ಶುಕಮುನಿಗಳು ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಅವಳು ವಾಟಿಕ ಅವಳು ತಾಯಿ ಹೀಗೆ ಅವರು ಓಡ್ತಾ ಹೋಗ್ತಾರೆ ತಾಯಿ ಗರ್ಭದಿಂದ ಹೊರಗಡೆ ಬಂದು. ಸೊ ಹೀಗೆ ಭಗವಂತನ ಕರುಣೆಯಿಂದ ಅವರು ಮುಕ್ತಿಯನ್ನ ಪಡಿತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ರು. ಮತ್ತೆ ಒಬ್ಬ ಭಕ್ತ ಹೇಗೆ ಕರುಣೆಯನ್ನ ತೋರಿಸಿದ್ರೆ ಹೇಗೆ ನಾವು ಭಾವದ ಹಂತವನ್ನ ಪಡಿಬಹುದು ಅನ್ನೋದನ್ನ ಇಲ್ಲಿ ನಾರದರು ಯುಧಿಷ್ಠಿರ ಮಹಾರಾಜಿಗೆ ಹೇಳ್ತಾರೆ. ಈ ಶ್ರೀಮದ್ ಭಾಗವತದಲ್ಲಿ 4ನೇ ಸ್ಕಂದದ 7ನೇ ಸ್ಕಂದದ 4ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ ಈ ಯಾರು ಖಯಾದುವಿನ ಒಂದು ಗರ್ಭದಲ್ಲಿ ಪ್ರಹ್ಲಾದ ಮಹಾರಾಜರಿದ್ದಾಗ ಯಾವಾಗ ಈ ಹಿರಣ್ಯಕಶಿಪು ನಾನು ಅಮರತ್ವವನ್ನ ಪಡಿಬೇಕು ಅಂತ ಹೇಳಿ ಅವನು ತಪಸ್ಸಿಗೆ ಹೋಗ್ತಾನೆ. ಸೊ ತಪಸ್ಸಿಗೆ ಹೋದಾಗ ಇಲ್ಲಿ ಎಲ್ಲರೂ ಸುರರು ಬಂದು, ಅಂದ್ರೆ ದೇವತೆಗಳೆಲ್ಲರೂ ಬಂದು ಅಸುರರನ್ನ ಬಂಧಿಸ್ತಾರೆ. ಆ ಅಸುರರನ್ನ ಬಂಧಿಸುವುದರಲ್ಲಿ ಈ ಖಯಾದನು ಕೂಡ ಒಬ್ಳು. ಆ ಖಯಾದು ಅವಾಗ ಗರ್ಭಿಣಿ ಇರ್ತಾಳೆ. ಆ ಗರ್ಭದಲ್ಲಿ ಪ್ರಹ್ಲಾದ ಮಹಾರಾಜ ಇರ್ತಾನೆ. ಅವಾಗ ಆ ಗರ್ಭಿಣಿಯನ್ನ ಒಯ್ಯುವ ಸಮಯದಲ್ಲಿ ಅಲ್ಲಿ ನಾರದ ಮುನಿಗಳು ಬರ್ತಾರೆ. ನಾರದ ಮುನಿಗಳು ಹೇಳ್ತಾರೆ, ಸೊ ಈ ಖಯಾದುವನ್ನ ಒಯ್ಬೇಡಿ, ಇವಳು ಗರ್ಭಿಣಿ ಆಗಿದ್ದಾಳೆ, ಆಶ್ರಮಕ್ಕೆ ಇಲ್ಲಿ ನನ್ನ ಆಶ್ರಮದಲ್ಲಿ ಇರ್ಲಿ ಅಂತ ಹೇಳಿ ಆಶ್ರಮದಲ್ಲಿ ಇರಿಸ್ಕೊಳ್ತಾರೆ. ಸೊ ಆಶ್ರಮದಲ್ಲಿ ಪ್ರತಿದಿನ ಇವರು ನಾರದ ಮುನಿಗಳು ಈ ಭಾಗವತಂನ ಕುರಿತಾಗಿ ತಿಳಿಸ್ತಾ ಇರುವಾಗ ಎಲ್ಲ ಈ ಭಕ್ತಿ ಯೋಗದ ಭಕ್ತಿ ಸೇವೆಯ ಜ್ಞಾನವನ್ನ ಅವ್ರಿಗೆ ಕೊಡುವಾಗ ಈ ಖಯಾದು ಅಷ್ಟು ಗಮನಹರಿಸಿ ಆ ಒಂದು ಪ್ರವಚನವನ್ನ ಕೇಳೋದಿಲ್ಲ, ಉಪದೇಶವನ್ನ ಕೇಳೋದಿಲ್ಲ. ಯಾಕೆ ಕೇಳ್ತಾ ಇರೋದಿಲ್ಲ ಅಂತಂದ್ರೆ ಯಾವಾಗ ಹಿರಣ್ಯಕಶಿಪು ಬರ್ತಾರೆ, ನನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಅನ್ನುವಂತ ಆಲೋಚನೆಯಲ್ಲೇ ಅವಳು ಇರ್ತಾಳೆ. ಹಾಗಾಗಿ ಅವಳು ಗಮನವನ್ನ ಹರಿಸೋದಿಲ್ಲ. ಆದ್ರೆ ಅವಳ ಗರ್ಭದಲ್ಲಿ ಕುಳಿತಿರುವಂತಹ ಪ್ರಹ್ಲಾದ ಅದನ್ನೆಲ್ಲ ಗಮನಿಸಿ ಆ ಭಕ್ತಿ ಯೋಗವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಕೇವಲ ಆ ನಾರದ ಮುನಿಗಳ
ಅಂದ್ರೆ ಅಂತ ಶುದ್ಧ ಭಕ್ತರ ಭಕ್ತಿಯಿಂದ ಪ್ರಹ್ಲಾದ ತಾಯಿಯ ಗರ್ಭದಲ್ಲಿದ್ದಾಗ್ಲೇನೆ ಎಲ್ಲವುಗಳನ್ನ ಆ ಭಕ್ತಿ ಸೇವಾ ವಿಜ್ಞಾನವನ್ನ ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ಈ ಒಂದು 149ನೇ ಶ್ಲೋಕದಲ್ಲಿ ಕೊಡಲಾಗಿದೆ. ಮತ್ತೆ ಇನ್ನೊಂದು ಭಕ್ತರ ಕೃಪೆ ಅನ್ನೋದನ್ನ ನಾವು ಇಲ್ಲಿ ಮೃಗಾರಿಯ ಕಥೆಯನ್ನ ತಗೊಳ್ಬಹುದು. ಮೃಗಾರಿ ಅನ್ನೋನು ಯಾರು ನಿಮ್ಗೆ ಗೊತ್ತು? ಅವನು ಬೇಟೆಗಾರ. ಆ ಬೇಟೆಗಾರ ಏನು ಅಂತಂದ್ರೆ ಕೇವಲ ಅವನು ಕೊಲ್ತಿರ್ಲಿಲ್ಲ, ಅವುಗಳನ್ನ ಹಿಂಸಿಸ್ತಿದ್ದ, ಹಿಂಸೆ ಮಾಡಿ ಮಾಡಿ ಕೊಲ್ತಾ ಇದ್ದ. ಹೀಗೆ ಒಮ್ಮೆ ನಾರದರು ಅವನ್ಗೆ ಭೇಟಿಯಾದಾಗ ಸೊ ಕೇವಲ ನಾರದರ ಕೃಪೆಯಿಂದ, ಅಂದ್ರೆ ನಾರದರು ಭಕ್ತರು, ಶುದ್ಧ ಭಕ್ತರು, ಆ ಶುದ್ಧ ಭಕ್ತರ ಕೃಪೆಯಿಂದ ಮೃಗಾರಿಯೂ ಕೂಡ ಒಬ್ಬ ಶುದ್ಧ ಭಕ್ತನ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಅವನು ಕೂಡ ಭಕ್ತಿ ಸೇವೆ ವಿಜ್ಞಾನವನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ನಾವು ಇಲ್ಲಿ ಭಕ್ತರ ಕೃಪೆ ಅಂತ ತಿಳ್ಕೊಳ್ಬಹುದು. ಇದು ಹೀಗೆ ನಾವು ಒಂದು ಸಾಧನಾ ಭಕ್ತಿಯ ಮೂಲಕ, ವೈದಿ ಸಾಧನಾ ಭಕ್ತಿಯ ಮೂಲಕ, ರಾಗಾನುಗ ಸಾಧನಾ ಭಕ್ತಿಯ ಮೂಲಕ ಒಂದು ಕೃಪೆಯಿಂದ, ಯಾರ್ಯಾರ ಕೃಪೆಯಿಂದ? ಭಕ್ತರ ಕೃಪೆ, ಭಗವಂತನ ಕೃಪೆಯಿಂದ ನಾವು ಭಾವದ ಹಂತರವರೆಗೂ ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಂಡ್ವಿ. ಈಗ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. 18ನೇ ಅಧ್ಯಾಯ, ಅದು ಭಾವ ಪರವಶ ಪ್ರೀತಿಯಲ್ಲಿ ಇರುವಂತಹ ಲಕ್ಷಣಗಳು ಅನ್ನೋದು. ಸೊ ಭಾವ ಪರವಶ ಪ್ರೀತಿಯಲ್ಲಿ ಇರುವಂತಹ ಲಕ್ಷಣಗಳು ಯಾವ್ಯಾವುದು? ಭಾವ ಭಕ್ತಿಯಲ್ಲಿರುವವನ ಗುಣಲಕ್ಷಣಗಳು ಅಂತ ಇಲ್ಲಿ ಹೇಳಲ್ಲ. ಭಾವಭಕ್ತಿಯ 9 ಗುಣಲಕ್ಷಣಗಳನ್ನ ಇಲ್ಲಿ ತಿಳಿಸಲಾಗಿದೆ. 9 ಗುಣಲಕ್ಷಣಗಳು ಯಾವ್ಯಾವುದು? ಅವ್ಯರ್ಥ ಕಾಲತ್ವಂ, ಕ್ಷಾಂತಿ, ವಿರಕ್ತಿ, ಮಾನ್ಯ ಶೂನ್ಯತ, ಆಶಾಬಂಧನ, ಸಮುತ್ಕಂಠ, ಗಾನೆ ಸದಾರುಚಿ. ಅದು ಅಲ್ಲ, ನಾಮಗಾನೆ ಸದಾರುಚಿ. ಎಸ್, ನಾಮಗಾನೆ ಸದಾರುಚಿ. ಆಮೇಲೆ ನೆಕ್ಸ್ಟ್ ಬರುವಂತದ್ದು 8ನೇದು ಗುಣಾಖ್ಯಾನಿ ಆಸಕ್ತಿ, 9ನೇದು ತದ್ವಸತಿ ಸ್ಥಳೇ ಪ್ರೀತಿ ಅನ್ನೋದನ್ನ ಹೇಳ್ತಾರೆ. ಸೊ ಇದ್ರ ಕುರಿತಾಗಿ ಇವು ಎಲ್ಲವೂ ಕೂಡ ಸಂಸ್ಕೃತದ ಟರ್ಮ್ಸ್, ಸಂಸ್ಕೃತದ ಕೆಲವೊಂದು ಪದಗಳು. ಸೊ ಇವುಗಳ ಕುರಿತಾಗಿ ನಾವು ವಿವರವಾಗಿ ಈಗ ತಿಳಿದುಕೊಳ್ಳೋಣ ಏನು ಅನ್ನೋದನ್ನ. ಇದು ನಿಮ್ಗೆ 151ನೇ ಪೇಜ್ ಅಲ್ಲಿ ಸಿಗುತ್ತೆ. ಸೊ ಒಂದೊಂದಾಗಿ ನಾವು ನೋಡೋಣ. ಕೃಷ್ಣನ ಭಾವಭಕ್ತಿಯನ್ನ ರೂಢಿಸಿಕೊಂಡಿರುವಂತಹ ಒಬ್ಬ ವ್ಯಕ್ತಿ, ಒಬ್ಬ ಭಕ್ತ ಕೃಷ್ಣನಲ್ಲಿ ಭಾವಭಕ್ತಿಯನ್ನ ರೂಢಿಸಿಕೊಂಡಿರುವ ವ್ಯಕ್ತಿಯ ಲಕ್ಷಣಗಳನ್ನ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ತಿಳಿಸ್ತಾ ಇದ್ದಾರೆ. ಮೊದಲನೇದಲ್ಲಿ ಏನ್ ಹೇಳಲಾಗಿದೆ? ಅವ್ಯರ್ಥ ಕಾಲತ್ವಂ ಅನ್ನೋದನ್ನ ಹೇಳಲಾಗಿದೆ. ಅವ್ಯರ್ಥ ಕಾಲತ್ವ ಅಂದ್ರೆ ಒಬ್ಬನ ಭಕ್ತಿ ಸೇವೆಗೆ ತನ್ನೆಲ್ಲ ಕಾಲವನ್ನ ಭಗವಂತನಿಗೇನೆ ವಿನಿಯೋಗಿಸುವಂಥದ್ದು, ಭಗವಂತನಿಗೆ ಮುಡಿಪಾಗಿ ಇಡುವಂಥದ್ದು. ಮತ್ತೆ ಅವನು ನಿಷ್ಕ್ರಿಯವಾಗಿ ಇರಲು ಇಷ್ಟಪಡೋದೇ ಇಲ್ಲ. ಸೊ ನಮ್ಮ ದಿನದ 24 ಗಂಟೆಗಳೂ ಕೂಡ ತಡೆ ಇಲ್ಲದೇನೆ ಭಗವಂತನಿಗೆ ಸೇವೆಯನ್ನ ಕೊಡುವಂಥದ್ದು. ಸೊ ಆ ಸೇವೆ ಕೊಡುವಂತಹ ಆಪೇಕ್ಷೆಯನ್ನ ನಾವು ಏನಂತ ಕರಿತೇವೆ? ಅವ್ಯರ್ಥ ಕಾಲತ್ವಂ. ಅಂದ್ರೆ ಒಬ್ಬ ಭಾವ ಭಕ್ತಿಯನ್ನ ಹೊಂದಿದಂತಹ ವ್ಯಕ್ತಿ ಹೇಗಿರ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. 24 ಗಂಟೆಯೂ ಕೂಡ ಅನಪೇಕ್ಷಿತವಾಗಿ, ಅಂದ್ರೆ ತಡೆರಹಿತವಾಗಿ ಅವನು ತನ್ನ ಸ್ವ ಇಚ್ಛೆಯಿಂದ ಸ್ವಾಭಾವಿಕವಾಗಿ ಅವನೇನು ಸೇವೆಯನ್ನ ಸಲ್ಲಿಸ್ತಾನೆ. ಆಮೇಲೆ ನೆಕ್ಸ್ಟ್ ಇರುವಂತದ್ದು ಯಾವುದು ಅಂದ್ರೆ ಇಲ್ಲಿ ದೈವೋನ್ಮಾದ ಕಾರ್ಯಗಳು ಅಂತ ಇಲ್ಲಿ ಕರೀತೇವೆ. ಮತ್ತೆ ಈ ಒಂದು ಅವ್ಯರ್ಥ ಕಾಲತ್ವಂನಲ್ಲಿ ಅವನು ದೈವೋನ್ಮಾದ ಪೂರಿತ ಕಾರ್ಯಗಳನ್ನ ಮಾಡ್ತಾನೆ ಅನ್ನೋದನ್ನ ಹೇಳ್ತಾರೆ. ಕಣ್ಣೀರಿಡ್ತಾನೆ, ಮತ್ತೆ ಸದಾ ಭಗವಂತನ ಸೇವೆಯಲ್ಲಿ ಮಗ್ನನಾಗಿರ್ತಾನೆ. ಬೇರೊಂದು ಕಾರ್ಯಕ್ಕೆಂದು ಒಂದು ಕ್ಷಣ ವ್ಯರ್ಥವನ್ನ ಅವನು ಮಾಡೋದೇ ಇಲ್ಲ ಅನ್ನೋದೇ ಕಾಲತ್ವಂ. ಸೊ ಇದು ಮೊದಲೇ ಲಕ್ಷಣ, ಭಾವದಲ್ಲಿ ಇರುವವರ ಲಕ್ಷಣ. 2ನೇದು ಕ್ಷಾಂತಿ ಅಂತ ಕರೀತೇವೆ. ಕ್ಷಾಂತಿ ಅಂದ್ರೆ ಇಲ್ಲಿ ಇರುವಂತದ್ದು ಸಹನಶೀಲತೆ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ನಾವು ಇದಕ್ಕೆ ಏನಂತ ಹೇಳ್ಬೋದು, ಕ್ಷೋಭೆನೆ ಬಂದ್ರು ಕೂಡ, ಸೊ ಏನೇ ಪ್ರಳಯ ಆದ್ರೂ ಕೂಡ ಅವನು ಕೇವಲ ಅಂತರ್ಮುಖಿ ಆಗಿರ್ತಾನೆ. ಮತ್ತೆ ಯಾವಾಗ್ಲೂ ಕ್ಷಾಂತನಾಗಿರ್ತಾನೆ. ಕ್ಷಾಂತ ಅಂದ್ರೆ ಸಹನಶೀಲನಾಗಿರ್ತಾನೆ, ತಾಳ್ಮೆ ತುಂಬಾನೇ ಇರುತ್ತೆ. ಸೊ ಇಂಥ ತಾಳ್ಮೆಯನ್ನ ಹೊಂದಿದವನ್ಗೆ ಕ್ಷಾಂತಿ ಉಳ್ಳವನು ಅಂತ ಕರೀತಾರೆ. ಸೊ ಇದಕ್ಕೆ ಉದಾಹರಣೆ ನಾವು ಪರೀಕ್ಷಿತ ಮಹಾರಾಜರದ್ದು ತಗೊಳ್ಬಹುದು. ಪರೀಕ್ಷಿತ ಮಹಾರಾಜರದ್ದು ತಗೊಳ್ಬಹುದು. ಹೇಗೆ ಅಂತಂದ್ರೆ ಯಾವಾಗ ಶೃಂಗಿಯಿಂದ ಅವರು ಒಂದು ಶಾಪಕ್ಕೆ ಒಳಗಾದ್ರು, 7 ದಿನಗಳಲ್ಲಿ ಅವರಿಗೆ ಸಾವು ಸಂಭವಿಸುತ್ತೆ ಅಂತ ಹೇಳಿದಾಗ ಅವರು ಆ ಒಂದು ಶಾಪವನ್ನ
ವರವನ್ನಾಗಿ ಮಾಡ್ಕೊಳ್ಬಹುದಿತ್ತು ತಮಗಾಗಿ, ಆದ್ರೆ ಅವ್ರು ಹಾಗೆ ಮಾಡ್ಕೊಳ್ಳಿಲ್ಲ. ಸೊ ಆ ಶಾಪವನ್ನ ನಾನು ಅನುಭವಿಸ್ತೇನೆ ಅಂತ ಹೇಳಿ ಅವರು ಖುಷಿ ಖುಷಿಯಾಗಿ ಅನುಭವಿಸಿದ್ರು. ಶ್ರೀಮದ್ ಭಾಗವತ ಪಠಣವನ್ನ ಶ್ರವಣವನ್ನ ಅವರು ಮಾಡಿದ್ರು. ಹೀಗೆ ಅವರು ತಾಳ್ಮೆಯನ್ನ ಹೊಂದಿದ್ರು. ಸೊ ಹಾಗೆ ನಾವು ಕ್ಷಾಂತರಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ನಾವು ಪರೀಕ್ಷಿತ ಮಹಾರಾಜನ ನಡವಳಿಕೆನ ಅನುಸರಿಸಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ನೆಕ್ಸ್ಟ್ ಇರುವಂತದ್ದು ವಿರಕ್ತಿ ಅನ್ನೋದು, ಮೂರನೇದು ವಿರಕ್ತಿ ಭಾವ. ವಿರಕ್ತಿ ಅಂತಂದ್ರೆ ಇಲ್ಲಿ ವಿರಕ್ತನಾಗಿರುವಂಥದ್ದು ಅಂತ. ಎದಕ್ಕೆ ವಿರಕ್ತನಾಗಿರುವಂಥದ್ದು? ಐಹಿಕ ಆಕರ್ಷಣೆಗಳಿಂದ ವಿರಕ್ತಿಯನ್ನ ಪಡೆಯುವಂಥದ್ದು, ವೈರಾಗ್ಯವನ್ನ ಪಡ್ಕೊಳ್ಳುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವೈರಾಗ್ಯ ಅಂದ್ರೆ ಎಲ್ಲವನ್ನು ಬಿಟ್ಬಿಡೋದಲ್ಲ, ಅಲ್ಲಿ ಕೂಡ ಭಗವಂತನೇ ಕುರಿತಾಗಿ ಏನ್ ಆಕರ್ಷಣೆ ಇರುತ್ತೋ ಅವುಗಳನ್ನ ಮಾತ್ರ ಅವನು ಪಡ್ಕೊಳ್ತಾನೆ ವಿನಃ ಈ ಜಗತ್ತಿನಲ್ಲಿ ಇರುವಂತಹ ಐಹಿಕ ಆಕರ್ಷಣೆಗಳು ಏನೇನಿರುತ್ತೋ ಅವುಗಳಿಂದ ವಿರಕ್ತಿಯನ್ನ ಪಡಿತಾನೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಮತ್ತೆ ಇದಕ್ಕೆ ನಾವು ಉದಾಹರಣೆ ಏನ್ ಕೊಡ್ಬೋದು ಅಂದ್ರೆ ಭರತ್ ಚಕ್ರವರ್ತಿ ಮಹಾರಾಜರದ್ದು ಕೊಡ್ಬೋದು. ಅವರು ವಿರಕ್ತಿಗೆ ಆದರ್ಶವಾಗಿದ್ದವರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅವ್ರ ಹತ್ರ ಏನಿರ್ಲಿಲ್ಲ, ಎಲ್ಲ ಇತ್ತು. ಐಹಿಕ ಜಗತ್ತಿನಲ್ಲಿ ಸುಖಕರವಾದಂತಹ ಬದುಕು ನಡೆಸ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲವೂ ಕೂಡ ಅವರಲ್ಲಿ ಇತ್ತು. ಮತ್ತೆ ಹೀಗೆ ಆದ್ರೂ ಅವರು ಅದನ್ನ ತ್ಯಜಿಸಿದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಈ ಒಂದು 152ನೇ ಪೇಜಲ್ಲಿ ನಿಮ್ಗೆ ವಿರಕ್ತಿಯ ಒಂದು ವ್ಯಾಖ್ಯಾನ ಸಿಗುತ್ತೆ. ಪ್ರಲೋಭನೆಗಳ ನಡುವೆಯೂ ಐಹಿಕ ಆಕರ್ಷಣೆಗಳಿಂದ ವ್ಯಕ್ತಿಯು ದೂರವಿರಬಲ್ಲನಾದರೆ ಅಂತಹವನನ್ನು ವಿರಕ್ತ ಎನ್ನುವರು ಅಂತ ಹೇಳಿ. ವಿರಕ್ತ, ರಕ್ತ ಅಂತಂದ್ರೆ ಇರುವವನು ಅಂತ ಹೇಳಿ. ವಿರಕ್ತ ಅಂತಂದ್ರೆ ಬಿಟ್ಟು ಇರಲೂಬಹುದು ಅಂತ ಇಲ್ಲಿ ಹೇಳ್ತಾರೆ. ವಿರಕ್ತ ದೂರವಿರಬಲ್ಲವನಾದ್ರೆ ಅಂತವನನ್ನ ವಿರಕ್ತ ಅಂತ ಕರೆಯಲಾಗುತ್ತೆ. ಮತ್ತೆ ಇಲ್ಲಿ ನಾವು ಇನ್ನೊಂದು ಹೇಳ್ಬೋದು, ಈ ಭರತ ಮಹಾರಾಜರು ಹೇಗೆ ಅಂತ ಹೇಳಿ. ಈಗ ನಾವು ಪರೀಕ್ಷಿತ ಮಹಾರಾಜರಿಗೆ ಮತ್ತೆ ಈ ಭರತ ಚಕ್ರವರ್ತಿ ಮಹಾರಾಜರಿಗೆ ನಾವು ಹೋಲಿಸಿದಾಗ ಏನೇನೋ ಪರೀಕ್ಷಿತ ಮಹಾರಾಜರು ಇನ್ನೂ 7 ದಿನಗಳಲ್ಲಿ ಅವರು ಅವರ ಒಂದು ಸಾವು ಸಂಭವಿಸಲಿತ್ತು. ಅದಕ್ಕಾಗಿ ಅವರು ಏನ್ ಮಾಡಿದ್ರು, ಸಹನೆಯಿಂದ ಇದ್ರು. ಆದ್ರೆ ಇವ್ರಿಗೇನು ಸಹನೆ ಯಾವ್ದು ಇದ್ರದ್ದು ಅವಶ್ಯಕತೆನೇ ಇರ್ಲಿಲ್ಲ. ಭರತ ಚಕ್ರವರ್ತಿ ಮಹಾರಾಜಿಗೆ ಅಷ್ಟು ಆದರ್ಶವಾಗಿರುವಂತವ್ರು ಇವರು. ಇವ್ರನ್ನು ಕೂಡ ಈ ಕೃಷ್ಣನ ಪಾದಂಗಳಿಗೆ ಅವರು ಏನು ತುಂಬಾನೇ ಆಕರ್ಷಿತರಾದ್ರು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಮತ್ತೆ ಅವ್ರ ಹತ್ರ ಅಂದ್ರೆ ಎಲ್ಲ ಕೃಷ್ಣನ ಪಾದಗಳನ್ನ ಒಮ್ಮೆ ಅವರು ನೋಡಿ ಕೃಷ್ಣನ ಪಾದಗಳ ಮೇಲೆ ತಮ್ಮ ಎಲ್ಲ ಮಕ್ಕಳನ್ನ, ಸ್ನೇಹಿತರನ್ನ, ಎಲ್ಲ ರಾಜ್ಯ ಮತ್ತೆ ರಾಜ್ಯದ ಪ್ರಜೆಗಳನ್ನ, ಇವುಗಳನ್ನೆಲ್ಲವನ್ನೂ ಕೂಡ ತ್ಯಜಿಸಿ ಬಿಟ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ತ್ಯಜಿಸಿದ್ರು ಅಂತಂದ್ರೆ ಅವರು ರಾಜರ್ಷಿಗಳು ಆಕ್ಚುಲಿ. ಅಂದ್ರೆ ಮೊದ್ಲು ಅವ್ರೆಲ್ಲ ತಾವು ಮಾಡ್ಬೇಕಾದಂತಹ ಎಲ್ಲ ಕಾರ್ಯಗಳನ್ನ ಮುಗಿಸಿ ಆಮೇಲೆ ರಾಜಭಾರವನ್ನ ಇತರರಿಗೆ ಒಪ್ಪಿಸಿ ಎಲ್ಲವನ್ನ ಕೂಡ ತ್ಯಜಿಸಿ ಬಿಡುವಂಥವ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ 4ನೇದು ಇರುವಂತದ್ದು ಮಾನ. ಅದು ಮಾನ ಆಗ್ಬೇಕು, ಮಾನ ಶೂನ್ಯತ ಅಂತ ಹೇಳಿ. ಇಲ್ಲ ನಿಮ್ಗೆ ಗೊತ್ತು ಮಾನ ಅಂದ್ರೆ ಏನು ಅಂತ. ಇದು ಲೌಕಿಕ ಮಾನ. ಇಲ್ಲಿ ತನ್ನ ಕಾರ್ಯ ಚಟುವಟಿಕೆಗಳ ಪ್ರತಿಫಲವಾಗಿ ಲೌಕಿಕ ಮಾನವನ್ನ ನಿರೀಕ್ಷಿಸದೇ ಇರುವಂತದ್ದು. ಈಗ ನಾವು ಭೌತಿಕ ಜಗತ್ತಿನಲ್ಲಿ ನಮ್ಗೆ ಎಷ್ಟೊಂದು ನನ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಗೌರವ ಕೊಡ್ಬೇಕು, ಆ ಮಾನ ಬೇಕು, ಈ ಮಾನ ಬೇಕು, ಗೌರವದಿಂದ ನಡ್ಕೊಳ್ಬೇಕು ಅಂತ ಹೇಳಿ ಎಲ್ರು ಹೇಳ್ತೇವೆ. ಆದ್ರೆ ಇಲ್ಲಿ ಇರುವಂತದ್ದು ಅಲೌಕಿಕ ಮಾನವನ್ನ ಅನ್ನೋದನ್ನ, ಈ ಲೌಕಿಕ ಮಾನವನ್ನ ನಿರೀಕ್ಷಿಸೋದೇ ಇಲ್ಲ ಅವರು. ನನ್ಗೆ ಯಾವ ಮಾನವೂ ಕೂಡ ಬೇಡ, ಭಗವಂತನಿಗಾಗಿ ನಾನು ಯಾವ ವೈರಿ ಮಂದನೂ ಕೂಡ ನನ್ನ ತಲೆಯನ್ನ ತೆಗೆಸ್ಲಿಕ್ಕೆ ನಾನು ರೆಡಿ ಇದ್ದೇನೆ, ಸಿದ್ಧನಿದ್ದೇನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ ಈ ಒಂದು ಮಾನಶೂನ್ಯತೆಯಲ್ಲಿ. ಇದಕ್ಕೆ ನಾವು ಉದಾಹರಣೆಯನ್ನ ಭಗೀರಥ ಮಹಾರಾಜ ಮತ್ತೆ ಲಾಲ್ ಬಾಬು ಅವರನ್ನ ನಾವು ತೆಗೆದುಕೊಳ್ಬಹುದು. ಭಗೀರಥ ರಾಜ ಈ ಉಳಿದೆಲ್ಲ ಅರಸುಗಳಿಗೆ ಸಾರ್ವಭೌಮನಾದಂತ ಅರಸನಾಗಿದ್ದ. ಆದ್ರೆ ಕೃಷ್ಣನಲ್ಲಿ ಅಂದಂಥ ಆಕರ್ಷಣೆಯನ್ನು ಬೆಳೆಸ್ಕೊಂಡ್ರು ಅಂತಂದ್ರೆ ಅವರು ಪರಿವ್ರಾಜಕರಾದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಪರಿವ್ರಾಜಕರು ಅಂತಂದ್ರೆ ಭಗವಂತನನ್ನ ಹುಡುಕ್ತ ಹಾಗೆಯೇ ಅವರು ಎಲ್ಲವನ್ನ ತ್ಯಜಿಸಿ ಬಿಟ್ಟು ಹೋಗುವಂಥವ್ರು ಅಂತ ಹೇಳಿ ಪರಿವ್ರಾಜಕರು ಅಂತ ನಾವು ಕರೀತೇವೆ. ಹೀಗೆ ಆ ಪರಿವ್ರಾಜಕರು ಶತ್ರುನೇ ಆಗ್ಲಿ ಮಿತ್ರನೇ ಆಗ್ಲಿ ಎಲ್ಲವನ್ನ ನನ್ನ ಸಮಭಾವದಿಂದ ಅವರು ಕಾಣುವಂಥವ್ರು, ವಿನಯ ಪೂರ್ವಕ ಆಗಿರುವಂತವ್ರು. ಮತ್ತೆ ಪರಿವ್ರಾಜಕರು ಏನ್ ಮಾಡ್ತಾರೆ ಅಂದ್ರೆ ನಿಸರ್ಗದಲ್ಲಿ ಸಿಗುವಂತಹ ಆಹಾರಗಳನ್ನೇ ಅವರು ತಿಂತಾ ಹೋಗುವಂತವ್ರು. ಅವ್ರಿಗೆ ಯಾವುದೇ ಸಿದ್ಧವಾದಂತಹ ಆಹಾರ ಇದು ಬೇಕು, ಮನೆಯದೇ ಊಟ ಬೇಕು, ಈ ತರ ಏನೂ ಇರೋದಿಲ್ಲ.
ಪ್ರಕೃತಿಯಿಂದಾನೇ ನೈಸರ್ಗಿಕವಾಗಿ ಬಂದಂತ ಆಹಾರವನ್ನ ಹುಡುಕ್ತಾ ಅವರು ತಿಂತಾ ಹೋಗುವಂತವ್ರು, ಹಾಗೆಯೇ ಅವರು ಕಾಡಿನಲ್ಲಿ ಹೋಗುವಂತವ್ರು. ಹೀಗೆ ಅಂತ ಅರಸ, ಭಗೀರಥ ಅರಸ ಪರಿವ್ರಾಜಕರಾಗ್ಬಿಟ್ರು. ಮತ್ತೆ ಅವ್ರು ಹೇಗೆ ಅಂದ್ರೆ ರಾಜಕೀಯ ಅವ್ರು ಎಷ್ಟೊಂದು ಶತ್ರುಗಳಿದ್ರು ಅವರ ರಾಜ್ಯ ಅದ ಮೇಲೆ ದಾಳಿ ಮಾಡಿದಂಥವ್ರು. ಅಂತ ರಾಜ್ಯರ ಮನೆಗೆ ಹೋಗಿ ಅವರು ಭಿಕ್ಷೆಯನ್ನ ಬೇಡ್ತಿದ್ರಂತೆ. ನೋಡಿ ಅಷ್ಟೆಲ್ಲ ಇದ್ಕೊಂಡು ಭಿಕ್ಷೆ ಬೇಡ್ತಿದ್ರು. ಯಾರಾದ್ರೂ ಯಾರು ಈ ಭಾವದ ಹಂತದಲ್ಲಿ ಇರೋದಿಲ್ವೋ ಅವ್ರು ಏನ್ ಮಾಡ್ತಾರೆ, ಬೇಡ ಇವನು ನನ್ನ ಶತ್ರು ಇದ್ದಾನೆ, ಇವನ್ ಮನೆಗೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಆದ್ರೆ ಪರಿವ್ರಾಜಕರು ಹಾಗಲ್ಲ. ಈ ಭಾವದ ಹಂತದಲ್ಲಿ ಇರೋರು ಹಾಗಲ್ಲ. ಮಾನ್ಯ ಶೂನ್ಯತ, ತಮ್ಮ ಭೌತಿಕ ಮಾನವನ್ನ, ಈ ಲೌಕಿಕ ಮಾನವನ್ನ ಬಯಸೋದೇ ಇಲ್ಲ ಅವರು. ಯಾಕೆಂದ್ರೆ ಅಲ್ಲಿ ಕೃಷ್ಣನಿದ್ದಾನೆ, ಕೃಷ್ಣನಿಗಾಗಿ ನಾನು ಏನ್ ಬೇಕಾದ್ ಮಾಡ್ತೇನೆ ಅನ್ನುವಂತ ಒಂದು ಭಾವ ಅಲ್ಲಿ ಇರುತ್ತೆ. ಹೀಗೆ ಅವರು ಅಂತ ಜನರಿಗೆ ಅಡ್ಡ ಬಿದ್ದು ನಮಸ್ಕಾರವನ್ನ ಮಾಡ್ತಾ ಇದ್ರಂತೆ. ಅಷ್ಟೊಂದು ನಮ್ರತೆ ಅಲ್ಲಿ ತೋರಿಸ್ತಾ ಇದ್ರು. ಇದನ್ನ ಪದ್ಮ ಪುರಾಣದಲ್ಲಿ ತಿಳಿಸಲಾಗಿದೆ. ಮತ್ತೆ ಲಾಲ್ ಬಾಬು ಅವರು ಕೂಡ ಅಷ್ಟು ದೊಡ್ಡ ಜಮೀನ್ದಾರರಾಗಿದ್ರು, ಅದು ಕೂಡ ಹೇಳಲಾಗಿದೆ. ಸೊ ವೈಷ್ಣವನಾಗಿ ಅವರು ಕೂಡ ಪರಿವರ್ತನೆಯನ್ನು ಹೊಂದಿ ವೃಂದಾವನದಲ್ಲಿಯೇ ಬಾಳಿದ್ರು, ಎಲ್ಲವನ್ನ ತ್ಯಜಿಸಿದ್ರು. ಅವರ ಪ್ರಿಯತಮೆಯನ್ನೂ ಕೂಡ ಅವರು ತ್ಯಜಿಸಿ ಅವರು ಕೂಡ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಿ ತಮ್ಮ ಶತ್ರುಗಳ ಮನೆಗೂ ಹೋಗಿ ಭಿಕ್ಷೆ ಎತ್ತಾ ಇದ್ರು ಅಂತ ಹೇಳಿ, ಆ ಅವಮಾನವನ್ನು ಕೂಡ ಅವರು ಸಹಿಸ್ಕೊಳ್ತಾ ಇದ್ರು ಅಂತ. ಈಗ ಶತ್ರುಗಳ ಮನೆಗೆ ಹೋದಾಗ ಏನಾಗತ್ತೆ, ಸೊ ಶತ್ರುಗಳು ಹಂಗಿಸ್ತಾರೆ, ಆದ್ರೂ ಮಾತಾಡಿ ತೋರಿಸ್ತಾರೆ. ಅಂತ ಅಪಮಾನವನ್ನು ಕೂಡ ಅವ್ರು ಸಹಿಸ್ಕೊಳ್ತಾ ಇದ್ರು ಅಂತ. ಸುಲಭವಾಗಿ ಕೃಷ್ಣ ಭಕ್ತನು ಯಾವುದೇ ಸ್ಥಾನವನ್ನಾದ್ರೂ ಕೂಡ ಒಪ್ಪಿಕೊಳ್ಳಬಲ್ಲ. ಯಾವುದೇ ಸ್ಥಾನ ಅಂದ್ರೆ ಮಾನ ಸಿಗ್ಲಿ ಸಿಗದೆ ಇರ್ಲಿ, ಯಾವ ಜಾಗದಲ್ಲಿಯೂ ಕೂಡ ಅವನು ಹೋಗ್ಲಿಕ್ಕೆ ರೆಡಿ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಮತ್ತೆ ನಮ್ಗೆ ಉದಾಹರಣೆ ಇನ್ನೊಂದು ನಾವು ತಗೊಳ್ಬಹುದು. ಇಲ್ಲಿ ಧ್ರುವ ಮಹಾರಾಜನ ಉದಾಹರಣೆಯನ್ನು ಕೂಡ ನಾವು ಇಲ್ಲಿ ತಗೊಳ್ಬಹುದು. ಧ್ರುವ ಮಹಾರಾಜನು ಕೂಡ ಅಷ್ಟೆಲ್ಲಾ ಅವರು ತಮ್ಮ ಮಲತಾಯಿಯಿಂದ ಒಂದು ಅಗೌರವವನ್ನ, ಮಲತಾಯಿಯಿಂದ ಒಂದು ಕಷ್ಟವನ್ನ ಸಹಿಸಿದ್ರು ಕೂಡ ಎಷ್ಟೊಂದು ವ್ಯಂಗ್ಯವಾದಂತಹ ನುಡಿಗಳನ್ನ ಕೇಳಿಯೂ ಕೂಡ ಧ್ರುವ ಮಹಾರಾಜರು ಸಹಿಸ್ಕೊಂಡಿದ್ರು. ಮತ್ತೆ ವಿದುರರನ್ನ ನಾವು ಹೇಳ್ಬೋದು, ವಿದುರ ಉದಾಹರಣೆ ತಗೊಳ್ಬಹುದು. ವಿದುರರು ಅವರು ಕೂಡ ಕುರುವಂಶದಲ್ಲೇ ಹುಟ್ಟಿದ್ರಂಥವ್ರು. ಹಾಗೆ ನೋಡಿದ್ರೆ ಆದ್ರೆ ದಾಸಿಯ ಪುತ್ರನಾಗಿರೋದ್ರಿಂದ ಎಷ್ಟೆಲ್ಲ ಅವರು ಕೇಳ್ಬೇಕಾಯ್ತು ದುರ್ಯೋಧನನಿಂದ. ಸೊ ಹೀಗೆ ಅವರು ಕೂಡ ತುಂಬಾನೇ ಸಹನೆಯನ್ನ ಹೊಂದಿರುವಂತವ್ರು. ಈ ಮಾನ್ಯ ಶೂನ್ಯತ, ಸಹನೆ ಅಂತಲ್ಲ, ಮಾನ್ಯ ಶೂನ್ಯತೆ ಅಂದ್ರೆ ಈ ಒಂದು ಲೌಕಿಕ ಮಾನವನ್ನು ಕೂಡ ಅವರು ಬಯಸ್ಲಿಲ್ಲ ಅಂತ ಹೇಳಿ ಭಗವಂತನಿಗಾಗಿ ಈ ಉದಾಹರಣೆಯನ್ನ ನಾವು ತಗೊಳ್ಬಹುದು. ಮತ್ತೆ ಪುರಂದರ ದಾಸರ ಉದಾಹರಣೆಯನ್ನ ನಾವು ತಗೊಳ್ಬಹುದು. ಪುರಂದರ ದಾಸರಿಗೆ ನಾವು ನವಕೋಟಿ ನಾರಾಯಣ ಅಂತ ಕರಿತೇವೆ. ನವಕೋಟಿ ನಾರಾಯಣನಾಗಿ ಅಷ್ಟೊಂದು ಎಲ್ಲ ಅವ್ರ ಹತ್ರ ಇದ್ರೂ ಕೂಡ ಕೊನೆಯದಾಗಿ ಭಗವಂತನ ಒಂದು ಸಾಕಾರ ರೂಪದ ಮೇಲಿರುವಂತಹ ಮೋಹ ಅವರಿಗೆ ಹುಟ್ಟಿ ಎಲ್ಲವನ್ನ ಕೂಡ ತ್ಯಜಿಸಿ ಅವರು ಮನೆ ಮನೆಗೆ ಹೋಗಿ ಭಿಕ್ಷೆನ ಬೇಡ್ತಿದ್ರಂತೆ. ಆದ್ರೆ ಆ ಭಿಕ್ಷೆ ಬೇಡೋ ಪರಿ ಹೇಗಿತ್ತು ಅಂತಂದ್ರೆ, ಈಗ ಎಲ್ಲ ನಾವು ನೋಡ್ತೇವೆ ಭಿಕ್ಷೆ ಬೇಡುವಾಗ ಮನೆ ಮುಂದ್ಗಡೆ ನಿಂತ್ಕೊಂಡ್ ಬಿಟ್ರೆ ಅವರು ಹೋಗೋದೇ ಇಲ್ಲ ಭಿಕ್ಷೆ ಕೊಡುವವರೆಗೂ. ಆದ್ರೆ ಮೊದ್ಲಿನ ಪರಿವ್ರಾಜಕರು ಹಾಗಿರ್ಲಿಲ್ಲ. ಮನೆಯ ಮುಂದ್ಗಡೆ ನಿಂತ್ಕೊಂಡ್ರೆ ಅವರು ಬಂದ್ ಹಾಕೋವರ್ಗುನು, ಅಂದ್ರೆ ಅವರು ಕೂಗ್ತಿದ್ರು, ಬರ್ದೇ ಇದ್ರೆ ಮುಂದೆ ಹೋಗ್ತಾ ಇದ್ರು. ಹಾಗೇನೆ ಅದು ತಮ್ಮ ಗೌರವದಿಂದ ಅಲ್ಲ, ಅಂದ್ರೆ ಆ ಒಂದು ಮನೆಗೆ ತಮ್ಮಿಂದ ಸಿಗುವಂತಹ ಒಂದು ಕರುಣೆ ಅಂತ ಹೇಳ್ತೇವೆ, ಆ ಕರುಣೆ ಅವ್ರಿಗೆ ಸಿಗ್ಲಿ ಅಂತ ಅವರು ಸ್ವಲ್ಪ ಸಮಯ ವೇಟ್ ಮಾಡಿ ಆಮೇಲೆ ಮುಂದೆ ಹೋಗ್ತಾ ಇದ್ರಂತೆ, ಹಾಕ್ಲಿ ಬಿಡ್ಲಿ. ಆದ್ರೆ ಈಗಿನ ದಿನಮಾನಗಳು ಹಾಕ್ಲಿಲ್ಲ ಅಂದ್ರೆ, ಅಲ್ಲಿ ಒಂದು ಭಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಏನೋ ಒಂದು ಹೇಳ್ತಾ ಬೈತಾ ಹೋಗ್ತಾರೆ, ಕೊಡ್ಲಿಲ್ಲ ಅಂತ ಹೇಳಿ. ಆದ್ರೆ ಆಗಿನ ಭಿಕ್ಷೆ ಬಿಡೋರು ಹಾಗಿರ್ಲಿಲ್ಲ. ಇದು ಕೊಡಿ ಅದು ಕೊಡಿ ಹಾಕೊಡಿ ಅಂತ ಇರ್ಲಿಲ್ಲ ಅವ್ರಿಗೆ. ಪರಿವ್ರಾಜಕರಿಗೆ ಅದು ಭಿಕ್ಷೆ ಬೇಡಿನೇ ಈ ಒಂದವರ ಜೀವನವನ್ನ ನಡೆಸುವಂತಹ ಪರಿ ಅಲ್ಲಿ ಇರ್ತಿತ್ತು. ಮತ್ತೆ ನೆಕ್ಸ್ಟ್ ಬರುವಂತದ್ದು 5ನೇದು ಆಶಾಬಂಧ ಅಂತ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಂಗಲ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕ್ತೀರಾ ಚಾಟ್ ಬಾಕ್ಸ್ ಅಲ್ಲಿ? ಮಾತಾಜಿ ಹಾಕ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ 5ನೇದು ಬರುವಂತದ್ದು ಆಶಾಬಂಧ ಅಂತ ಹೇಳಿ. ಆಶಾಬಂಧ ಅಂತಂದ್ರೆ ಇಲ್ಲಿ ಭಗವಂತನ ಅದೇ ದೇವೋತ್ತಮ ಪರಮಪುರುಷನ ಅನುಗ್ರಹಕ್ಕೆ ಪಾತ್ರನಾಗೋದು ಅಂತ ಹೇಳಿ. ದೃಢ ನಂಬಿಕೆಯಿಂದ ಭಕ್ತಿಯಿಂದ ಏನು ನಡ್ಕೊಳ್ತೀವೋ, ದೃಢ ನಂಬಿಕೆಯಿಂದ ನಾವು ಏನು ಭಕ್ತಿಯನ್ನ ಮಾಡ್ತೀವೋ ಅದಕ್ಕೆ ಆಶಾಬಂಧ ಅಂತ ಹೇಳ್ತೇವೆ. ದೃಢವಾಗಿರುತ್ತೆ, ಆ ಸಂಕಲ್ಪ ಇರುತ್ತೆ ನಮ್ಗೆ. ಏನು ಅಂತ ಹೇಳಿ, ಭಗವಂತ ನಾನು ನನ್ನ ಭಕ್ತಿ ಸೇವೆಗೆ ನಾನು ಎಷ್ಟು ಭಕ್ತಿ ಸೇವೆ ಮಾಡ್ತಾ ಇದ್ದೀನೋ, ನಿತ್ಯ ವಿಧಿಗಳನ್ನ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಮಾಡ್ತಾ ಇದ್ದೇನೆ, ಆದ್ರಿಂದ ಭಗವದ್ಧಾಮಕ್ಕೆ ನಾನು ಮರಳೋದು ನಿಶ್ಚಯ. ಮತ್ತೆ ಅಂತ ನಿರಂತರವಾಗಿ ಅವನು ಚಿಂತಿಸ್ತಾ ಇರ್ತಾನೆ. ಮತ್ತೆ ಶ್ರೀಲ ರೂಪ ಗೋಸ್ವಾಮಿ ಅವರು ಕೂಡ ಹೇಳ್ತಾರೆ ಏನಂತ,
ಆ ಅವರು ಆಶಾಭಾವದ ಕುರಿತಾಗಿ ಹೇಳ್ತಾರೆ. ನನ್ಗೆ ಕೃಷ್ಣನಲ್ಲಿ ಯಾವುದೇ ಪ್ರೀತಿನೂ ಕೂಡ ಇಲ್ಲ, ಪ್ರೇಮವನ್ನ ಬೆಳೆಸಿಕೊಳ್ಳುವಂತಹ ಸಾಧನಗಳು ಅಂತ ಏನ್ ಹೇಳ್ತೇವೆ, ಶ್ರವಣಂ ಕೀರ್ತನಂ, ಅಷ್ಟು ಒಲವು ಕೂಡ ನನಗೆ ಇಲ್ಲ ಅಂತ ಇಟ್ಕೊಳ್ಳಿ. ಪಾದ ಕಮಲಗಳಲ್ಲಿ ನನ್ನ ಹೃದಯವನ್ನ ಮುಡಿಪಾಗಿ ಇರುವಷ್ಟು ಕೂಡ ಸ್ಮರಿಸುವ ಶಕ್ತಿಯೂ ನನಗಿಲ್ಲ. ಪಾದ ಸೇವೆ ಮಾಡುವಷ್ಟು ಕ್ಷಮತೆಯೂ ಕೂಡ ನನಗಿಲ್ಲ. ಮತ್ತೆ ಯಾವುದೇ ತತ್ವಜ್ಞಾನದ ಜ್ಞಾನವೂ ಕೂಡ ನನಗಿಲ್ಲ. ಹೀಗೆ ನನ್ನಲ್ಲಿ ತುಂಬಾ ತೊಡಕುಗಳಿದೆ, ನನ್ನಲ್ಲಿ ತುಂಬಾ ಏನು ಸಮಸ್ಯೆಗಳಿದೆ. ಆದ್ರೆ ಎಲ್ಲದಕ್ಕೂ ಮಿಗಿಲಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಅಷ್ಟು ಉತ್ತಮ ವಂಶದಲ್ಲಿಯೂ ಕೂಡ ಹುಟ್ಟಿದವನಲ್ಲ. ಮತ್ತೆ ಈ ಭಗವಂತನಿಗೆ ಅವರು ಹೇಳ್ತಾರೆ, ಅಂದ್ರೆ ಹೀಗೆ ಭಗವಂತನಿಗೆ ಅವರು ಪ್ರಾರ್ಥಿಸ್ತಾರೆ. ಹೇಗೆ ಅಂತ, ನಾನು ಯಾವುದಕ್ಕೂ ಲಾಯಕೆ ಇಲ್ಲ, ನಾನು ಯಾವುದಕ್ಕೂ ಕೂಡ ಲಾಯಕಿಲ್ಲ, ಆದ್ರೂ ಕೂಡ ನನಗೆ ಭರವಸೆ ಇದೆ, ನಿನ್ನ ಪಾದ ಕಮಲಗಳನ್ನ ಸಮೀಪಿಸಬಹುದೆಂಬ ಆಸೆಯು ಭರವಸೆಯು ನನ್ನದಾಗಿದೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಅದರ ದೃಢ ನಂಬಿಕೆ, ಆಶಾ ಬಂಧ, ಆಸೆಯಿಂದ ಬಂಧನಕ್ಕೆ ಒಳಗಾಗುವಂಥದ್ದು ಭಗವಂತನ ಜೊತೆಗೆ. ಸೊ ನಿನ್ನ ಪಾದ ಕಮಲಗಳ ಸಮೀಪ ನಾನು ಬಂದೇ ಬರ್ತೀನಿ, ಮತ್ತೆ ನಾನು ನಿನ್ನ ಭಾವನ ಪಡಿತೀನಿ, ನಾನು ನಿಲ್ಲಿಗೆ ಬಂದೇ ಬರ್ತೀನಿ ಅನ್ನುವಂಥ ಒಂದು ಭರವಸೆಯನ್ನ ಆಶಾಬಂಧ ಅಂತ ಕರೀತಾರೆ. ಸೊ ಭಾವದ ಹಂತದಲ್ಲಿರೋರಿಗೆ ಅಂತ ಭರವಸೆ ಇದ್ದೇ ಇರುತ್ತೆ. ಏನೇ ಆಗ್ಲಿ ಭಗವಂತ ಬರ್ತಾನೆ, ನೋಡ್ಕೊಳ್ತಾನೆ, ಭಗವಂತ ಕಾಪಾಡ್ತಾನೆ ಅನ್ನುವಂಥದ್ದನ್ನ ನಾನು ಖಂಡಿತವಾಗಿ ಕೂಡ ಪಾದಕಮಲನ ತಲುಪ್ತೇನೆ ಅನ್ನುವಂಥ ಭರವಸೆಯನ್ನ, ಗತಾಯವಾಗಿ ನಾನು ಈ ಭರವಸೆಯನ್ನ ಬಿಡಲಾರೆ ಅನ್ನುವಂತಹ ಒಂದು ದೃಢ ನಂಬಿಕೆಯನ್ನ ಅವರು ಹೊಂದಿರ್ತಾರೆ. ಇದು ಆಶಾಬಂಧದಲ್ಲಿ ಇರುವಂತಹ ಒಂದು ಭಾವದ ಭಕ್ತಿಯಲ್ಲಿರುವಂತಹ ಒಬ್ಬ ಭಕ್ತನ ಲಕ್ಷಣ. ಮತ್ತೆ ಸಮುತ್ಕಂಠ ಅಂತ ಮುಂದಿನದ್ದು, ಇದು 6ನೇದ್ದು. ಇದು ಭಕ್ತಿ ಸೇವಾ ಪ್ರಕ್ರಿಯೆ ಜಯಗಳಿಸಲು ವ್ಯಕ್ತಿ ಸಾಕಷ್ಟು ತವಕವನ್ನ ತೋರ್ತಾನೆ. ಸಮುತ್ಕಂಠ ಅಂತ ಹೇಳ್ತಾರೆ ಇದಕ್ಕೆ. ಸಂಪೂರ್ಣ ಉತ್ಕಂಠ ಅಂತ ಕರೆಯಲಾಗತ್ತೆ ಇದಕ್ಕೆ. ವಾಸ್ತವವಾಗಿ ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಯಶಸ್ವಿ ಆಗಲು ಇರಬೇಕಾದಂತಹ ಬೆಲೆ ಯಾವುದು ಅಂತಂದ್ರೆ, ಅದು ಈ ಒಂದು ಏನ್ ಹೇಳ್ತೇವೆ ಇದಕ್ಕೆ, ಶ್ರದ್ಧಾಪೂರ್ವಕವಾಗಿ ಭಗವಂತನ ಸೇವೆ ಮಾಡುವಂತಹ ಕಾತರ ಅಂತ ಹೇಳ್ತೇವೆ. ಈಗ ಭಗವಂತನ ಸೇವೆ ಬರ್ಬೇಕಾದ್ರೆ ಮುಖ್ಯವಾದಂತಹದ್ದು ಏನ್ ಬೇಕು ನಮ್ಮಲ್ಲಿ? ಕಾತರತೆ. ಆ ಕಾತರ ಇದ್ರೆ ಮಾತ್ರ ಸಾಧ್ಯ. ಅದಕ್ಕಾಗಿ ಇದಕ್ಕೆ ಒಬ್ಬ ವ್ಯಕ್ತಿ ಕಾತರವಾಗಿ ಬೇಕಾದಂತಹ ಒಂದು ಕೃತಿ ಇದು. ಒಬ್ಬ ವ್ಯಕ್ತಿ ತೆರಬೇಕಾದಂತಹ ಬೆಲೆ, ಬಹು ಬೆಲೆ ಬಾಳುವ ಕೃಷ್ಣ ಪ್ರಜ್ಞೆಯನ್ನ ಪಡಿಬೇಕು ಅಂದ್ರೆ ಅವನು ಉತ್ಕಟವಾಗಿರ್ಬೇಕು. ನಾವ್ ಹೇಳ್ತೇವೆ ಗೊತ್ತಾ, ಎಷ್ಟು ಉತ್ಕಟತನದಿಂದ ಇದ್ದಾನೆ ಈ ವ್ಯಕ್ತಿ. ಉತ್ಕಟತನ ತುಂಬಾನೇ ಮಾಡ್ತಾನೆ. ಮಕ್ಕಳು ಮಾಡ್ತಾರೆ ಗೊತ್ತಾ ಉತ್ಕಟನ. ಏನು, ನನಗೆ ಬೇಕು ಅಂದ್ರೆ ಬೇಕು, ನಾನು ಬಿಡೋದೇ ಇಲ್ಲ, ನನಗೆ ಸಿಗ್ಲೇಬೇಕು, ಇವತ್ತು ಬೇಕು ಅನ್ನೋವರೆಗೂ ಅವ್ರು ಊಟ ಮಾಡಲ್ಲ, ಅಳ್ತಾನೆ ಇರ್ತಾರೆ, ನಿದ್ದೆ ಮಾಡಲ್ಲ. ಸೊ ಕೊಡಿಸೋವರೆಗೂ ಮಾಡೋದೇ ಇಲ್ಲ. ಹಾಗೆ ಆ ಒಂದು ಉತ್ಕಟ ಕಾತರವನ್ನ ಅವರು ಬೆಳೆಸ್ಕೊಂಡಿರ್ತಾರೆ ಈ ಒಂದು ಹಂತದಲ್ಲಿ ಇರುವಂತವ್ರು. ಅದಕ್ಕೆ ಅವ್ರಿಗೆ ಸಮುತ್ಕಂಠ ಅಂತ ಕರೀತಾರೆ. ಮತ್ತೆ ಯಾಕಂದ್ರೆ ಈಗ ನೋಡಿ ಹೇಗಿರ್ತದೆ ಸಮುತ್ಕಂಠ ಅನ್ನುವಂಥದ್ದಂದ್ರೆ, ಈ ಮದವೇರಿದ ಆನೆ ಏನಿರುತ್ತೆ, ಮದವೇರಿದ ಆನೆ ಏನೂ ನೋಡಲ್ಲ, ಮುಂದೆ ಏನಿದೆಯೋ ಅದನ್ನೆಲ್ಲ ಕಿತ್ತು ಎಸೆದು ಬೀಸಾಕಿ ಎಲ್ಲವನ್ನ ಸಾಯಿಸಿ ಎಲ್ಲವನ್ನ ತೆಗೆದು ಇದು ಮಾಡುತ್ತೆ. ಅದು ಮದವೇರಿದಂತ ಆನೆ. ಆದ್ರೆ ಸಮುತ್ಕಂಠದಲ್ಲಿರೋರು ಈ ಮದವೇರಿದ ಆನೆಯನ್ನು ಕೂಡ ಮೀರಿದವರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಯೋಚನೆ ಮಾಡಿ ಹೇಗಿರ್ಬೋದು ಅವರು ಅಂತ ಹೇಳಿ, ಅಂತ ಕಾತುರತೆ ಈ ಒಂದು ಇದ್ರಲ್ಲಿ ಇರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ ಆ ಕಾತುರತೆ ಹೇಗಿರುತ್ತೆ ಅನ್ನೋದನ್ನ. ಆಮೇಲೆ ನೆಕ್ಸ್ಟ್ ಬರುವಂತದ್ದು 7ನೇದು ನಾಮಗಾಣೆ ಸದಾ ರುಚಿ ಅನ್ನೋದನ್ನ. ಸೊ ನಾಮಗಾಣೆ ಸದಾ ರುಚಿ ಅನ್ನುವಂಥದ್ದು ಇಲ್ಲಿ ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ರುಚಿ ಉಳ್ಳವನಾಗಿರೋದು ಅನ್ನೋದನ್ನ. ಮತ್ತೆ ಇಲ್ಲಿ 6ನೇದಕ್ಕೆ ಒಂದು ಉದಾಹರಣೆ ಕೊಡ್ಲಿಲ್ಲ ನಮ್ಗೆ. ಇದು ಬಿಲ್ವ ಮಂಗಲ್ ಠಾಕೂರರು ತಮ್ಮ ಪ್ರಿಯತಮನೆಯನ್ನು ಬಿಟ್ಟು ಅವರು ಹೀಗೆ ಎಲ್ಲವನ್ನ ತೊರೆದು ಹೀಗೆ ಕಾತುರರಾಗಿ ನಾನು ಕಾಣ್ಲೇಬೇಕು ಅನ್ನುವಂತಹ ಇದ್ರಲ್ಲಿ ಅವರು ಹೋಗಿರುವಂತವ್ರು. ಇದು ವೃಂದಾವನಕ್ಕೆ ಬಿಲ್ವ ಮಂಗಲ್ ಠಾಕೂರರು. ಆಮೇಲೆ ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ರುಚಿಯುಳ್ಳವರಾಗಿದ್ರು ಅಂತ. ಪವಿತ್ರ ನಾಮದಲ್ಲಿ ರುಚಿಯುಳ್ಳವರಾಗಿದ್ರು ಮೊದಲನೇದಾಗಿ ನಾವು ತಗೊಳ್ಬಹುದು ರಾಧಾರಾಣಿ. ಹೀಗೆ ಯಾವಾಗ್ಲೂ ಕೂಡ ರಾಧಾರಾಣಿ ಏನು ಕಣ್ಣೀರಿಡ್ತಾ ಇರ್ಲಂತೆ. ಸೊ ಈ ಕಣ್ಣೀರಿಡೋದನ್ನ ರಾಧಾರಾಣಿಯ
ಸಖಿ ತಿಳಿಸ್ತಾರೆ. ಈ ತರ ಭಗವಂತನ ನಾಮವನ್ನ ಜಪಿಸ್ತಾ ರಾಧಾರಾಣಿ ಕಣ್ಣೀರು ಇಡ್ತಾ ಇದ್ರು ಅನ್ನೋದನ್ನ. ಹೀಗೆ ನಾಮಗಾನೆ ಸದಾ ರುಚಿ ಅಂದ್ರೆ ಸದಾ ನಾಮದ ಸ್ಮರಣೆಯಲ್ಲಿಯೇ ಅವಳು ರುಚಿಯನ್ನ ಕಾಣ್ತಾ ಇದ್ಲು, ಕೃಷ್ಣನ ಒಂದು ಪ್ರೀತಿಯನ್ನ ಕಾಣ್ತಾ ಇದ್ಲು ಅನ್ನೋದನ್ನ ನಾವು ನೋಡ್ತೇವೆ. ಆಮೇಲೆ 8ನೇದಾಗಿರುವಂತದ್ದು ಗುಣಾಖ್ಯಾನೆ ಆಸಕ್ತಿ ಅನ್ನೋದನ್ನ. ಗುಣಾಖ್ಯಾನೆ ಆಸಕ್ತಿ ಅಂತಂದ್ರೆ ಪ್ರಭುವಿನ ಲೋಕೋತ್ತರ ಗುಣಗಳನ್ನು ವರ್ಣಿಸುವ ಆಸಕ್ತಿ ಅವನಿಗಿರುತ್ತೆ ಅನ್ನೋದನ್ನ. ಗುಣಾಖ್ಯಾನೆ ಆಸಕ್ತಿ, ಪ್ರಭುವಿನ ಗುಣಗಳನ್ನ ವರ್ಣಿಸುವುದರಲ್ಲಿ ಆಸಕ್ತಿ, ಮಹಿಮೆಗಳನ್ನ ವರ್ಣಿಸುವುದರಲ್ಲಿ ಅವನಿಗೆ ಆಸಕ್ತಿ. ಅಂದ್ರೆ ಒಂದು ಕಲ್ಪನೆಯುಕ್ತವಾದಂತಹ ಮೀರಿದಂತಹ ಮನೋಹರವಾದಂತಹ ಮೂರ್ತಿ ಆಗಿರಬಹುದು, ಆ ಭಗವಂತನ ಲೀಲೆಗಳನ್ನಾಗಿರಬಹುದು, ಮತ್ತೆ ಲೀಲಾ ಕಾರ್ಯಗಳನ್ನ. ಸೊ ಯಾವುದೇ ಅವನ ಲೀಲೆ ಕಾರ್ಯಗಳನ್ನು ಕೂಡ ಏನು ಹೀಗೆ ಅವನು ವರ್ಣಿಸ್ತಾನೆ ಇರ್ತಾನೆ. ಆ ವರ್ಣಿಸೋದ್ರಲ್ಲಿನ ಆಸಕ್ತಿ, ಸದಾ ಅದನ್ನೇ ಹೇಳ್ತಾ ಇರ್ತಾನೆ, ಪದೇ 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 ಅದನ್ನೇ ಹೇಳೋದು, ಪದೇ ಪದೇ ಆ ಭಗವಂತನದ್ದೇ ಹೇಳೋದು, ಮತ್ತೆ ಅದನ್ನ ಹೇಳಿ ಆ ಗುಣಗಳನ್ನ ವರ್ಣಿಸೋದು, ಮತ್ತೆ ಆ ಕಲ್ಪನೆಯಲ್ಲಿ ಆ ಲೋಕದಲ್ಲಿ ಹೋಗಿ ಬಿಡೋದು. ಆ ಭಗವಂತನ ಒಂದು ಗುಣಗಳ ಒಂದು ಏನು ಕಾರ್ಯಗಳ ಕುರಿತಾಗಿ ವರ್ಣಿಸೋದ್ರಲ್ಲಿಯೇ ಅವರು ತಲ್ಲೀನರಾಗ್ಬಿರುವಂಥದ್ದು ಅನ್ನೋದನ್ನ ಇಲ್ಲಿ ನಾವು ನೋಡ್ತೇವೆ. ಸೊ ಇದು ಕಲ್ಪನೆಗಳನ್ನ ಮೀರಿದ ಒಂದು ಮನೋಹರ ಮೂರ್ತಿಯ ಉಳಿದೆಲ್ಲ ತುಂಟ ಬಾಲಕರಿಗಿಂತ ಹೆಚ್ಚು ಚೇಷ್ಟೆ ಮಾಡುವ ಕೃಷ್ಣನ ಕುರಿತಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಗುಣಾಖ್ಯಾನೆ ಆಸಕ್ತಿ ಅಂತ. ಕೊನೆಯದಾಗಿರುವಂಥದ್ದು ತದ್ವಸತಿ ಇಲ್ಲಿ ತಪ್ಪು ಇದೆ, ಇದಾಗಿದೆ, ಕರೆಕ್ಷನ್ ಮಾಡ್ಕೊಳ್ಳಿ. ತದ್ವಸತಿ ಸ್ಥಳೇ ಪ್ರೀತಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ತದ್ವಸತಿ ಸ್ಥಳೇ ಪ್ರೀತಿ, ಸ್ಥಳೇ ಅಂತಂದ್ರೆ ಇಲ್ಲಿ ಬರುವಂತದ್ದು ಲೀಲಾ ಕ್ಷೇತ್ರಗಳಾದಂತಹ ಮಥುರಾ, ವೃಂದಾವನ, ದ್ವಾರಕಾ ಪಟ್ಟಣಗಳಲ್ಲಿ ಜೀವಿಸುವಂಥದ್ದು ಅನ್ನೋದನ್ನ. ಮತ್ತೆ ಇಲ್ಲಿ ಉದಾಹರಣೆಗಳನ್ನಾಗಿ ನಾವು ಶ್ರೀ ರೂಪ ಗೋಸ್ವಾಮಿಯನ್ನ ತೆಗೆದುಕೊಳ್ಬಹುದು. ಹೀಗೆ ಒಬ್ರು ಯಾವಾಗ ಭಾವದ ಹಂತದಲ್ಲಿ ಬರ್ತಾರೆ, ಆವಾಗ ಯಾವಾಗ್ಲೂ ಅವರು ಈ ಒಂದು ಭಗವಂತನ ಕ್ಷೇತ್ರಗಳಲ್ಲಿ, ಲೀಲಾ ಕ್ಷೇತ್ರಗಳಿಗೆ ಯಾತ್ರೆಗೆ ಹೋಗೋದು, ಮತ್ತೆ ಆ ಯಾತ್ರಾ ಸ್ಥಳಗಳಲ್ಲಿ ಇರ್ಲಿಕ್ಕೆ ಬಯಸೋದು. ಸೊ ಅಲ್ಲೇ ನಾನು ಏನೋ ಮಾಡಿದ್ರು ಅಲ್ಲೇ ಮಾಡ್ಬೇಕು ಅನ್ನುವಂಥ ಒಂದು ಪ್ರೀತಿ ಉಂಟಾಗುತ್ತೆ ಹೆಚ್ಚಾಗಿ. ಮತ್ತೆ ಭಗವಂತನನ್ನೇ ಕಾಣ್ಲಿಕ್ಕೆ, ಭಗವಂತ ಈಗ ವೃಂದಾವನಕ್ಕೆ ಹೋದಾಗ ಎಲ್ಲ ಕಡೆಗೂ ಬರಿಗಾಲಿನಿಂದ ಆಡಿರುವಂತವ್ರು ಭಗವಂತ. ಬೇರೆ ಸ್ಥಳ ನೋಡಿದಕ್ಕಿಂತ ಆ ರಮಣ ರೀತಿ ಅಂತ ಹೇಳ್ತೇವೆ, ಅಷ್ಟೊಂದು ನೈಸ್ ಆಗಿರುವಂತದ್ದು ಯಾಕೆ ಅಲ್ಲಿ ವೃಂದಾವನದಲ್ಲಿ ಮಣ್ಣು ಅಂತಂದ್ರೆ, ಅಲ್ಲಿ ಭಗವಂತ ತನ್ನ ಬರೀ ಗಾಲಿನಿಂದ ನಡೆದಾಡಿರುವಂಥದ್ದು, ಅಷ್ಟೊಂದು ಪವಿತ್ರ ಸ್ಥಾನ ಹೊಂದಿರುವಂಥದ್ದು ಆ ಒಂದು ವೃಂದಾವನಕ್ಕೆ ಹೋದ್ರೆ ಮೊದಲು ನಾವು ಫಸ್ಟ್ ನಮಸ್ಕಾರವನ್ನ ಮಾಡ್ಬೇಕು ಆ ಒಂದು ಸ್ಥಳಕ್ಕೆ. ಯಾಕಂದ್ರೆ ಭಗವಂತ ಅಲ್ಲಿ ತಮ್ಮ ಒಂದು ಲೀಲಾ ಕಾರ್ಯಗಳನ್ನ ತೋರಿಸಿರುವಂಥದ್ದು, ಆ ಲೀಲೆಗಳನ್ನ ಒಬ್ಬ ಯಾವ ಈ ಭಾವಭಕ್ತಿಯಲ್ಲಿ ಇರ್ತಾನೋ ಅದನ್ನ ಅವನು ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹೀಗೆ ಬಾಲ ಲೀಲೆಗಳನ್ನ ತಿಳ್ಕೊಳ್ಳಿಕ್ಕೆ ಸದಾ ಈ ಒಂದು ಕೆಲವೊಂದು ಗುಣ ಈ ತದ್ವಸತಿ ಸ್ಥಳೇ ಪ್ರೀತಿ. ಸೊ ಅಂತ ಭಗವಂತ ಮಾಡಿದಂತಹ ಲೀಲಾ ಕ್ಷೇತ್ರಗಳಿಗೆ ವಿಸಿಟ್ ಕೊಡ್ಲಿಕ್ಕೆ, ಅಲ್ಲಿ ಹೋಗ್ಲಿಕ್ಕೆ ಅವನು ತುಂಬಾ ಕಾತರನಾಗಿರ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಯಾಕೆ ಲೀಲಾ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಭಗವಂತನ ಸ್ಮರಣೆ ನಮ್ಗೆ ಇನ್ನೂ ಕೂಡ ಅನುಕೂಲ ಆಗತ್ತೆ ಮಾಡ್ಲಿಕ್ಕೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇರುವಂತದ್ದು ಓಕೆ. ಸೊ ಇಲ್ಲಿ ರತಿ ಆಭಾಸ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಭಾವ ಅಂತಂದ್ರೆ ಅದು ರತಿ ಆಭಾಸ. ರತಿ ಆಭಾಸಗಳಲ್ಲಿ 2 ವಿಧಗಳನ್ನ ತಿಳಿಸ್ತಾ ಇದ್ದಾರೆ. 2 ವಿಧ ಯಾವುದು ಅಂದ್ರೆ, ಮೊದಲೇದು ಛಾಯಾರತಿ ಮತ್ತೆ ಪರಾರತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಛಾಯಾರತಿ ಅಂದ್ರೆ ಏನು? ಭಕ್ತಿ ಸೇವಾ ಪ್ರಕ್ರಿಯೆ ನಿಯಂತ್ರಕ ತತ್ವಗಳನ್ನ ಪಾಲಿಸದೆ, ಮತ್ತೆ ಯಾವುದೇ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯದೆ ಏನು ಈ ಒಂದು ರತಿ ಆಭಾಸ ಯಾರು ಪ್ರಕಟಿಸ್ತಾರೋ ಅದನ್ನ ಏನಂತ ಕರೀತಾರೆ? ರತಿ ಆಭಾಸ ಅಂತ ಹೇಳ್ತಾರೆ. ಸೊ ಮತ್ತೆ ಯಾವುದನ್ನ ಈ ಒಂದು ನಿಯಂತ್ರಕ ತತ್ವಗಳು ಭಕ್ತಿ ಸೇವೆಯ ಅಡಿಯಲ್ಲಿ ಮಾರ್ಗದರ್ಶನವನ್ನ ಪಡೆದು ಆ ಒಂದು ರತಿ ಆಭಾಸವನ್ನ ಪ್ರಕಟಿಸುವಂಥದ್ದು ಪರ ಆಭಾಸ ಮತ್ತೆ ಅಲೌಕಿಕ ರತಿ ಅಂತ ಕರೀತಾರೆ. ಹೀಗೆ ಒಬ್ಬ ವ್ಯಕ್ತಿ ಸದಾ
ಶುದ್ಧ ಭಕ್ತರೊಡನೆ ಇರ್ಲಿಕ್ಕೆ ಕೇವಲ ಅಂದ್ರೆ ಶುದ್ಧ ಭಕ್ತರೊಡನೆ ಇದ್ದ ಕ್ಷಣ ಮಾತ್ರದಿಂದ ಅವರು ಏನಾಗ್ತಾರೆ ಆ ಒಂದು ಭಗವಂತನ ಪ್ರೀತಿಯನ್ನ ಪಡಿತಾರೆ, ಭಗವಂತನ ಮೇಲೆ ಆಕರ್ಷಿತರಾಗ್ತಾರೆ, ಆ ಭಾವದಲ್ಲಿ ಬರ್ಲಿಕ್ಕೆ ಮುಂದಾಗ್ತಾರೆ, ಅಂದ್ರೆ ಭಗವಂತನ ಪ್ರೀತಿ ಪಡಿತಾರೆ. ಸೊ ಇಂತ ಮತ್ತೆ ಐಹಿಕ ಜಗತ್ತಿನ ಎಲ್ಲ ನೋವುಗಳನ್ನೂ ಕೂಡ ಅವ್ರು ಮರ್ತು ಬಿಡ್ತಾರೆ. ಸೊ ಅಂತವ್ ಏನಾದ್ರೂ ಭಾವಗಳ ನಮ್ಗೆ ಕಂಡು ಬಂದ್ರೆ ಅದಕ್ಕೆ ಪರಾರತಿ ಅಂತ ಕರೀತಾರೆ, ಅಥವಾ ಅದಕ್ಕೆ ಅಲೌಕಿಕ ರತಿ ಅಂತ ಹೇಳ್ತಾರೆ. ಸೊ ಇದು ಒಂದು ಶುದ್ಧ ಭಾವ, ಜಿಜ್ಞಾಸೆ ಇರುವಂತದ್ದು. ಜಿಜ್ಞಾಸೆ ಅಂತಂದ್ರೆ ಕಾತರತೆ ಇರುವಂತದ್ದು ಈ ಒಂದು ಭಾವದಲ್ಲಿ ಅನ್ನೋದನ್ನ ಹೇಳ್ತಾರೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ತಿಳಿಸ್ತಾ ಇರುವಂತದ್ದು ಈ ರಥ್ಯಾಭಾಸ ಮತ್ತೆ ಅಹಂ ಅದು ಗ್ರಹೋಪಾಸನೆ ಆಗ್ಬೇಕು. ಒಂದ್ ನಿಮಿಷ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಸೊ ರಥಿಯ ಆಭಾಸ ಅಂತಂದ್ರೆ ಇದೊಂದು ಹೋಲಿಕೆಯ ಭಾವ ಅಂತ ಹೇಳ್ತೇವೆ. ನಿರಾಕಾರಗಳೊಂದಿಗೆ ಆತ್ಮೀಯವಾದ ಸಂಘದ ಅಪಾಯಗಳು ಅಂತ ಹೇಳಿ. ಈಗ ಈ ಭಾವ ಯಾರ ಜೊತೆಗೆ ಇದ್ದಾಗ ಅದು ತಿರುಗಿ ಬರುತ್ತೆ, ಅಂದ್ರೆ ಬದಲಾಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಭಾವದ ಹಂತದಲ್ಲಿರೋರು ದೈವೋನ್ಮಾದ ಅದು ಕ್ರಮೇಣ ಛಾಯಾ ಮತ್ತೆ ಪರಾರತಿಯ ಮಟ್ಟಕ್ಕೆ ಇಳಿಯುತ್ತೆ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಇಳಿಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಪರಿವರ್ತನೆ ಆಗುತ್ತೆ. ಯಾವಾಗ ಪರಿವರ್ತನೆ ಆಗುತ್ತೆ? ಯಾವಾಗ ನಾವು ನಿರಾಕಾರವಾದಿಗಳೊಂದಿಗೆ ಇರುತ್ತೆ ಆವಾಗ. ಸೊ ಆವಾಗ ನಿರಾಕಾರವಾದಿಗಳೊಂದಿಗೆ ಇದ್ದಾಗ ಆ ಒಂದು ಇದು ಯಾವ್ದಿದು ಛಾಯಾರತಿ ಮತ್ತೆ ಪರಾರತಿ ಅನ್ನುವಂಥದ್ದು ದೈವೋನ್ಮಾದದ ಹಂತಕ್ಕೆ ಹೋಗುವಂತದ್ದು ತಿರುಗಿಬಿಡುತ್ತೆ. ಹೇಗೆ ತಿರುಗಿಬಿಡುತ್ತೆ? ಅಹಂ ಗ್ರಹೋಪಾಸನ ಅಂತ ಹೇಳುತ್ತೆ. ಅಹಂ ಗ್ರಹೋಪಾಸನ ಅಂತಂದ್ರೆ ಅಹಂ ಗ್ರಹ ಉಪಾಸನ ಅಂತ ಕರೀತಾರೆ ಇದಕ್ಕೆ. ಸೊ ಅಹಂ ಗ್ರಹ ಉಪಾಸನ ಅಂತ ಹೇಳಿ. ಅಹಂ ಅಂತಂದ್ರೆ ನಾನು, ನನ್ನ ಒಳಗೆ ನಾನು ಉಪಾಸನೆಯನ್ನ ಮಾಡ್ತಾರೆ. ಅಂದ್ರೆ ನನ್ನ ಒಳಗಡೆ ಭಗವಂತ ಇದ್ದಾನೆ, ನಾನು ಮತ್ತೆ ಭಗವಂತ ಒಂದೇ, ಅದಕ್ಕಾಗಿ ನಾನು ಭಗವಂತನ ಜೊತೆಗೆ ಒಂದಾಗಿ ಪೂಜೆಯನ್ನ ಮಾಡ್ತೇನೆ ಅನ್ನುವಂಥ ಭಾವ ಬರೋದು ಸಾಧ್ಯತೆ ಇದೆ ಯಾವಾಗ ಈ ಒಂದು ಛಾಯಾ ಪರಾರತಿಯ ಮಟ್ಟಕ್ಕೆ ಇಳಿಯುತ್ತೋ. ಮತ್ತೆ ಅದ್ರ ಕೆಳಗಡೆ ಬಂದಾಗ ಅಹಂ ಗ್ರಹೋಪಾಸನ ಎಂಬುದರ ತತ್ವಗಳಿಗೆ ಪರಿವರ್ತನೆ ಆಗುತ್ತೆ. ಸೊ ಈ ತತ್ವಗಳ ಪರಿವರ್ತನೆ ಆದ್ರೆ ಮತ್ತೆ ಅವರು ಮುಂದಿನ ಒಂದು ಪ್ರೇಮದ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ತನಗೂ ಮತ್ತೆ ಪ್ರಭುವಿಗೂ ಯಾವುದೇ ವ್ಯತ್ಯಾಸ ಕಾಣೋದಿಲ್ಲ. ಅಂದ್ರೆ ಇವ್ರಿಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಶ್ರೀಲ ಪ್ರಭುಪಾದವ್ರು ಬರ್ದಿರುವಂತದ್ದು ಇದಕ್ಕೆ ಅದ್ವೈತ ಎಂತಾರೆ ಅಂತ ಹೇಳ್ತಾರೆ. ದ್ವೈತ ಅಂದ್ರೆ ಎರಡು, ಅಂದ್ರೆ ಎರಡು ಅಲ್ಲ ಅಂತ ಹೇಳಿ, ಅಂದ್ರೆ ಅದ್ವೈತಿಗಳು ಅಂತ, ಎರಡು ಅಲ್ಲ, ಭಿನ್ನ ಅಲ್ಲ. ಹೀಗೆ ಈ ಭಿನ್ನ ಅಲ್ಲ ಅನ್ನೋರು ಈ ಬ್ರಹ್ಮನ್, ಎಲ್ಲವೂ ಒಂದೇ ಅಂತ ಅನ್ನುವಂಥವ್ರು ಅನ್ನೋದ ನಿರಾಕಾರವಾದಿಗಳು ಅಂತ ಕರೀತಾರೆ. ಇಲ್ಲಿ ಉಪಾಸನೆ ಇದೇನು ಅಹಂ ಗ್ರಹೋಪಾಸನೆ ಅಂತ ಇದೆಯಲ್ಲ, ಅಹಂ ಗ್ರಹ ಉಪಾಸನೆ ಅಂತ ಇದೆಯಲ್ಲ, ಈ ಉಪಾಸನೆಯನ್ನ ಎರಡು ವಿಧಗಳನ್ನಾಗಿ ವಿಂಗಡಿಸ್ತಾರೆ. ಒಂದು ಸಾಕಾರ ಉಪಾಸನೆ, ಎರಡನೇದು ನಿರಾಕಾರ ಉಪಾಸನೆ ಅಂತ ಹೇಳಿ.
ಸೊ ಈ ಸಾಕಾರ ಉಪಾಸನೆಗೆ ಸಗುಣ ಉಪಾಸನೆ ಅಂತ ಕರೀತಾರೆ, ನಿರಾಕಾರ ಉಪಾಸನೆಗೆ ನಿರ್ಗುಣ ಉಪಾಸನೆ ಅಂತ ಕರೀತಾರೆ. ಸೊ ಯಾರು ಈ ಅಹಂ ಗ್ರಹ ಉಪಾಸನೆ ಇರ್ತಾರೋ ಅವರು ನಿರ್ಗುಣ ಉಪಾಸನೆಯನ್ನ ಮಾಡುವಂತವ್ರು. ಸೊ ಭಾವದಲ್ಲಿ ಹಂತದಲ್ಲಿ ಇದ್ದವ್ರಿಗೆ ಯಾವಾಗ ನಿರಾಕಾರವಾದಿಗಳೊಂದಿಗೆ ಸಂಘವನ್ನ ಬೆಳೆಸ್ತಾರೋ ಆವಾಗ ಮತ್ತೆ ಅವರಿಗೆ ಈ ಭಾವದ ಹಂತದಿಂದ ಕೆಳಗಿಳಿಯೋ ಸಾಧ್ಯತೆ ಇದೆ. ಕೇವಲ ಅವರು ಬ್ರಹ್ಮನ ಹಂತದವರೆಗೆ ಹೋಗ್ತಾರೆ. ಮತ್ತೆ ಬ್ರಹ್ಮ ಪರಮಾತ್ಮ ಭಗವಾನ್ ಹಂತದವರೆಗೂ ಹೋಗಲ್ಲ, ಕೇವಲ ಬ್ರಹ್ಮನ್ ಹಂತದವರೆಗೂ ಹೋಗ್ಲಿಕ್ಕೆ ಮಾತ್ರ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾರೆ. ಇದರಿಂದ ನಮ್ಗೆ ಇನ್ನೊಂದು ಗೊತ್ತಾಯ್ತು ಏನು ಅಂತಂದ್ರೆ, ಈ ಬ್ರಹ್ಮನ್ ಹಂತದಲ್ಲಿ ಇರೋರು ಕೂಡ ಒಂದು ಭಾವದ ಹಂತದಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಯ್ತು. ಭಾವದ ನೋಟಕ್ಕೆ 4ನೇ ಕಾರಣ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಾಧನ, ಈಗ ಏನು ವೈದಿ ಸಾಧನ ಅಥವಾ ರಾಗನುಗ ಸಾಧನವನ್ನ ಹೊರತುಪಡಿಸಿ ಕೇವಲ ಕೃಷ್ಣನ ಕರುಣೆ, ಶುದ್ಧ ಭಕ್ತರ ಕರುಣೆಯಿಂದ ಮಾತ್ರನೂ ಕೂಡ ನಾವು ಈ ಭಾವದ ಹಂತಕ್ಕೆ ಬರ್ಬೋದು ಅನ್ನೋದನ್ನ ತಿಳಿಸ್ತಾರೆ. ಸೊ ಇಲ್ಲಿ ಹಿಂದಿನ ಜೀವನದಲ್ಲಿ ಸಾಧನ ಕೂಡ ಭಾವಕ್ಕೆ ಕಾರಣವಾಗಿರಬಹುದು. ಧರ್ಮಗ್ರಂಥದ ಜ್ಞಾನ ಅಥವಾ ಸಾಧನೆ ಇಲ್ಲದ ವ್ಯಕ್ತಿಯಲ್ಲಿ ಅದು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಹಿಂದಿನ ಜೀವನದಲ್ಲಿ ಇದ್ದ ಅಡೆತಡೆ ಈಗ ನಿವಾರಣೆಯಾಗಿದೆ ಮತ್ತು ಹೀಗೆ ಭಾವ ಹುಟ್ಟುತ್ತದೆ ಅಂತ ಕಾರಣವಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಈಗ ಕೇವಲ ಭಾವ ಅನ್ನುವಂಥದ್ದು ಈಗ ಡೈರೆಕ್ಟ್ ಭಾವ ಸ್ಟೇಜಿಗೆ ಹೋಗ್ಬೋದು ಕೆಲವೊಬ್ರು ಅನ್ನೋದನ್ನ ಹೇಳ್ತಾರೆ. ಈಗ ಹೀಗೆ ವೈದಿ ಸಾಧನನೂ ಬೇಕಾಗಿಲ್ಲ, ರಾಗನುಗ ಸಾಧನನೂ ಇಲ್ದೆ ಕೃಷ್ಣನ ಕರುಣೆ, ಶುದ್ಧ ಭಕ್ತರ ಕರುಣೆ ಮತ್ತೆ ಜೊತೆಗೆ ಹಿಂದಿನ ಜೀವನದ ಒಂದು ಸಾಧನ, ಆ ಹಿಂದಿನ ಜೀವನದ ಸಾಧನೆ ಹೇಗೆ ನಮಗೆ ಸಹಾಯವನ್ನ ಮಾಡುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಇದಕ್ಕೆ ಉದಾಹರಣೆಯನ್ನ ನಾವು ವೃತಾಸುರದ್ದು ತಗೊಳ್ಬಹುದು ಕತೆ. ವೃತಾಸುರ ಒಬ್ಬ ಅಸುರ ಅನ್ನೋದು ನಮ್ಗೆಲ್ಲರೂ ಕೂಡ ಗೊತ್ತು. ಆ ವೃತಾಸುರನ ಹಿಂದಿನ ಒಂದು ಜನ್ಮವನ್ನ ನಾವು ತಿಳಿದುಕೊಂಡಾಗ, ಹಿಂದಿನ ಜನ್ಮದಲ್ಲಿ ಅವನು ಚಿತ್ರಕೇತು ಮಹಾರಾಜನಾಗಿದ್ದ. ಚಿತ್ರಕೇತು ಅವನು ಕೂಡ ಭಕ್ತಿ ಯೋಗವನ್ನ ಮಾಡಿ ಭಕ್ತಿ ಸೇವೆಯಲ್ಲಿ ಬಂದು ನಾರದ ಮತ್ತೆ ಅಂಗಿರ ಇವರ ಇಬ್ಬರ ಉಪದೇಶ ಸಲಹೆಯನ್ನ ಪಡೆದುಕೊಂಡು ಅವನು ಭಗವಂತನನ್ನ ಕಾಣ್ಬೇಕು ಅಂತ ಹೇಳಿ ಮತ್ತೆ ಇತರ ಸ್ಥಳಗಳಿಗೆ, ಯಾತ್ರಾ ಸ್ಥಳಗಳಿಗೆ ಹೋಗ್ಬೇಕು ಅಂತ ಹೇಳಿ ತಾನು ಹೋಗ್ತಾ ಇರುವಾಗ ಭಕ್ತಿಯೋಗದಲ್ಲಿ ಇದ್ದ, ತುಂಬಾನೇ ಭಕ್ತಿಯೋಗವನ್ನ ಆಚರಣೆಯನ್ನ ಮಾಡಿದ್ದ ಅವನು. ಸೊ ಮಾಡಿ ಕೊನೆಯದಾಗಿ ಯಾತ್ರಾ ಸ್ಥಳಗಳಿಗೆ ಹೋಗುವಾಗ ಮಧ್ಯದಲ್ಲಿ ಶಿವ ಮತ್ತೆ ಪಾರ್ವತಿ, ಶಿವನ ತೊಡೆದ ಮೇಲೆ ಪಾರ್ವತಿಯನ್ನ ಕುಳಿತಿರೋದನ್ನ ನೋಡಿ ಅಲ್ಲಿ ಒಂದು ಚರ್ಚೆ ನಡೆಯುವುದನ್ನ ಕಂಡು ಅವನು ನಕ್ ಬಿಡ್ತಾನೆ. ಅದನ್ನ ಕಂಡಂತಹ ಪಾರ್ವತಿ ಅವನಿಗೆ ಶಪಿಸ್ತಾಳೆ, ನೀನು ಅಸುರನಾಗಿ ಹುಟ್ಟು ಅಂತ ಹೇಳಿ. ಸೊ ಹಿಂದಿನ ಜನ್ಮದಲ್ಲಿ ಆ ಚಿತ್ರಕೇತು ಆದಾಗ ತುಂಬಾನೇ ಭಕ್ತಿ ಯೋಗವನ್ನ ಮಾಡಿದ. ಭಕ್ತಿ ಅಂಗಿರ ಋಷಿ ಮತ್ತೆ ನಾರದ ಮುನಿಗಳ ಒಂದು ಸಲಹೆ ಸೂಚನೆಯ ಮೇರೆಗೆ ಸೊ ಒಬ್ಬ ಒಳ್ಳೆ ಭಕ್ತಿ ಯೋಗ, ಇನ್ನೇನೋ ಅವನು ಪ್ರೇಮ ಭಾವದ ಹಂತದಲ್ಲಿ ಇರುವಂತವನು. ಸೊ ಅವನಿಗೆ ಯಾವಾಗ ಈ ಅಸುರನಾಗಿ ಅವನು ಈ ವೃತಾಸುರ ಆದಾಗನು ಕೂಡ ಅವನ ಭಕ್ತಿ ಕುಂದಲಿಲ್ಲ, ಅಲ್ಲಿ ಅವನಿಗೆ ಆ ಭಕ್ತಿಯ ಒಂದು ಪ್ರಜ್ಞೆ ಇತ್ತು ಅಂತ ಹೇಳ್ತಾರೆ. ಸೊ ಅವನ್ಗೆ ಅಂದ್ರೆ ಒಬ್ಬ ಅಸುರನಾಗಿನೂ ಕೂಡ ಅವನಿಗೆ ಆ ಭಾವ ಅಲ್ಲಿ ಜಾಗೃತ ಆಗಿ ಅವನು ಮತ್ತೆ ತಾನು ಪೂರ್ಣತೆಯನ್ನ ಪಡಿತಾನೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಹೀಗೆ ಅದಕ್ಕೆ ಒಂದು ಸಾದೃಶ್ಯವನ್ನ ಕೊಡಲಾಗಿದೆ. ಏನಂದ್ರೆ ಈ ಒಂದು ಅಂದ್ರೆ ಈ ಭಾವದ 4 ಕಾರಣಗಳಲ್ಲಿ, ಓಕೆ ನಿಮ್ಗೆ ಅದನ್ನ ಆಮೇಲೆ ತಿಳಿಸ್ತೇನೆ. ಮತ್ತೆ ಇನ್ನೊಂದು ಇಲ್ಲಿ ಹೇಳ್ತಾರೆ ನಮ್ಗೆ ನರಸಿಂಹ ಪುರಾಣದಲ್ಲಿ ತಿಳಿಸ್ತಾರೆ. ಇದು ನಿಮ್ಗೆ 158ನೇ ಪೇಜ್ನ ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನರಸಿಂಹ ಪುರಾಣದಲ್ಲಿ ಇರುವಂತದ್ದು ಒಬ್ಬ ವ್ಯಕ್ತಿ ಹೇಗೆ ಭಕ್ತಿ ಮಾಡ್ಬೇಕು ಅಂತಂದ್ರೆ, ಒಬ್ಬ ಭಕ್ತ ಹೇಗೆ ತನ್ನನ್ನ ತಾನು ದೇವೋತ್ತಮ ಪರಮ ಪುರುಷನಲ್ಲಿ ತೊಡಗಿಸ್ಕೊಳ್ಬೇಕು ಅಂತಂದ್ರೆ ತನು ಮನ ಅಂದ್ರೆ ಇದು ಏನ್ ಹೇಳ್ತೇವೆ ನಾವು ಕಾಯ ವಾಚ ಮನಸ ಅಂತ ಏನ್ ಹೇಳ್ತೇವೆ. ಓಕೆ, ಕಾಯ ವಾಚ ಮನಸ 3 ರೀತಿಯಾಗಿನೂ ಕೂಡ ನಾವು ಭಗವಂತನಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಸೊ ಈ ಒಂದು ಮಧ್ಯದಲ್ಲಿ ಆ ಭಾವದ ಹಂತದಲ್ಲಿ ಇರುವಂತ ವ್ಯಕ್ತಿಯೂ ಕೂಡ ಒಬ್ಬ ಏನಾದ್ರೂ ಸ್ವಲ್ಪ ಹೇಯ ಕೃತ್ಯದಲ್ಲಿ ನಿರತರಾಗಿದ್ದು ಕಂಡು ಬಂದ್ರೆ ಹೀಗೆ ಶೀಘ್ರದಲ್ಲಿಯೇ ನಾವು ನಿಶ್ಚಯಕ್ಕೆ ಬರಬಾರ್ದು, ಅವನು ಭಕ್ತ ಅಲ್ಲ ಅಂತ ಹೇಳಿ ನಾವು ನಿಶ್ಚಯಕ್ಕೆ ಬರಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ನಾವು ಬಹಳ ಹೇಳ್ತೇವೆ, ಯಾರಾದ್ರೂ ಒಂದು ಪುಟ್ಟು ತಪ್ಪಾಗ್ಬಿಟ್ರೆ ಇವ್ರು ಭಕ್ತರ ಅಂತ ಹೇಳಿ. ಸೊ ನಮಗೆ ಇದನ್ನ ಓದಿದ್ಮೇಲೆ ಗೊತ್ತಾಗುತ್ತೆ ಸೊ ಅದು ನಮ್ಮ ಹೇಳ್ತಾ ಇರೋ ತಪ್ಪು ಅಂತ. ಸೊ ನಾವು ಅವನು ಸ್ವಲ್ಪ ಒಂದು ಹೇಯ ಕೃತ್ಯ ಮಾಡಿದ್ರು ಕೂಡ ಅವನನ್ನ ಹೀಯಾಳಿಸಬಾರ್ದು ಅನ್ನೋದನ್ನ ಹೇಳ್ತಾರೆ. ಹೀಗೆ ಅದಕ್ಕೆ ಒಂದು ಸಾದೃಶ್ಯವನ್ನ ಕೊಡ್ತಾರೆ. ಹೇಗೆ ಒಬ್ಬ ಚಂದ್ರ ಮೇಲೆ ಎಷ್ಟೋ ಚುಕ್ಕೆಗಳಿದೆ, ಎಷ್ಟೋ ಚುಕ್ಕೆಗಳನ್ನ ನಾವು ಕಾಣ್ತೇವೆ, ಎಷ್ಟೋ ಕಲೆಗಳನ್ನ ನಾವು ಕಾಣ್ತೇವೆ. ಹೀಗಿದ್ರು ಕೂಡ ಪೂರ್ಣ ಚಂದ್ರ ಯಾವಾಗಲೂ ಕೂಡ
ಅವನ ಕಿರಣಗಳು ಬರೋದೇನೋ ನಿಲ್ಲೋದಿಲ್ಲ. ಹೀಗೆ ಆ ಅವನ ಭಕ್ತಿ, ಅವನೇನೋ ಒಬ್ಬ ಭಾವಭಕ್ತಿಯಲ್ಲಿರುವಂತಹ ಒಬ್ಬ ಭಕ್ತ ಎಲ್ಲೋ ಒಂದು ಸ್ವಲ್ಪ ತಪ್ಪು ಮಾಡಿದ್ದಾನೆ, ಸಣ್ಣ ತಪ್ಪು ಮಾಡಿದ್ದಾನೆ ಅಂತಂದ್ರೆ ಅವನನ್ನ ಅಪರಾಧಿ ಅಂತ ಪರಿಗಣಿಸಲಾಗದು. ಯಾಕಂದ್ರೆ ಅಷ್ಟೊಂದು ಭಕ್ತಿಯನ್ನ ಮಾಡಿರ್ತಾನೆ, ಅದ್ರಲ್ಲಿ ಒಂದು ಚಿಕ್ಕ ಚುಕ್ಕೆ ಅದು. ಸೊ ಆ ಚಿಕ್ಕ ಚುಕ್ಕೆ ಅವನನ್ನ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ. ಅಷ್ಟೊಂದು ಸಿಹಿ ನೀರಿನಲ್ಲಿ ಒಂದು ಏನೋ ಅಗಳು ಉಪ್ಪು ಬಂದ್ಬಿಟ್ರೆ ಆ ಉಪ್ಪು ರುಚಿ ತುಂಬಾನೇ ಹತ್ಲಿಕ್ಕೆ ಸಾಧ್ಯ ಆಗಿದೆ ಇಲ್ಲ. ಸೊ ಹಾಗೆ ನಾವು ಇದನ್ನ ಪರಿಗಣಿಸ್ಬೇಕು ಅಂತ ಹೇಳಿ. ಸೊ ಅದು ಕೃಷ್ಣರತಿಯ ಒಂದು ದಿವ್ಯಾನುಭವ. ಈ ಒಂದು ದಿವ್ಯಾನಂದದ ನಡುವೆ ಲೌಕಿಕ ದೋಷ ಏನಾದ್ರೂ ಇದ್ರೆ ಕೂಡ ಅದು ಚಂದ್ರನಲ್ಲಿರುವಂತಹ ಚುಕ್ಕೆ, ಆ ಚುಕ್ಕೆಯನ್ನ ನಾವು ಅವನ ಒಂದು ಪೂರ್ಣ ಭಕ್ತಿ ಯೋಗಕ್ಕೆ ಬಾಧಿಸಲಾಗದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದೇ ಉದಾಹರಣೆ ನಾವು ಈ ಒಂದು ವೃತಾಸುರನನ್ನು ತಗೊಳ್ಬಹುದು. ಅದೊಂದು ಶಾಪ ಅವನಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಆ ಶಾಪವೂ ಕೂಡ ಅವನಿಗೆ ಮತ್ತೆ ಹಿಂದಿನ ಜನ್ಮದ ಭಕ್ತಿಯನ್ನ ಜಾಗೃತರನ್ನಾಗಿ ಮಾಡ್ತು. ಆ ಸುಪ್ತ ಪ್ರಜ್ಞೆ ಜಾಗೃತ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ಹೇಳ್ತೇವೆ ಇಲ್ಲಿ ಇನ್ನೊಂದು ಇದ್ರಲ್ಲಿ ನಾವು ಯಾವ್ದು ಭಗವದ್ಗೀತೆಯಲ್ಲಿ ಬರುತ್ತೆ ಅನ್ಸುತ್ತೆ, ಇದು ನೇಹಾಭಿಕ್ರಮನಾಶೋಸ್ತಿ ಅನ್ಸುತ್ತೆ. ಓಕೆ, 2ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಬರುತ್ತೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಸ್ವಲ್ಪ ಪ್ರಯತ್ನದಿಂದ ನೇಹಾಭಿಕ್ರಮನಾಶೋಸ್ತಿ ತ್ರಾಯತೆ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ. ಸೊ ಅವನಿಗೆ ಯಾವುದೇ ತರನಾದಂತಹ ಭಯ ಇಲ್ಲ, ಅಪಾಯ ಅವನು ಹೊಂದೋದಿಲ್ಲ. ಸೊ ಅದಕ್ಕೆ ಭಯ ಮತ್ತೆ ಅಪಾಯ ಅವನಿಗೆ ಇಲ್ಲ, ಯಾಕಂದ್ರೆ ಅವನು ಸ್ವಲ್ಪ ಅಪ್ಯಸ್ಯ ಧರ್ಮಸಿ ತ್ರಾಯತೆ ಮಹತೋ ಭಯಾತ್. ಸೊ ಅವನು ಮಾಡಿರುವಂತಹ ಇಷ್ಟು ಭಕ್ತಿ, ಚೂರೇ ಚೂರು ಭಕ್ತಿ ಮಹಾಭಯದಿಂದ ಅವನನ್ನ ಕಾಪಾಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ನೇಹಾಭಿಕ್ರಮನಾಶೋಸ್ತಿ ಅಂದ್ರೆ ಒಂದು ಯೋಗದಲ್ಲಿ ಪ್ರಯತ್ನ ಮಾಡಿರೋದ್ರಿಂದ, ಆ ಯೋಗ ಯಾವ್ದು? ಭಕ್ತಿ ಯೋಗ. ಸೊ ಅದಕ್ಕೆ ಇಲ್ಲಿ ವೃತಾಸುರನ ಕತೆ ನಮ್ಗೆ ಕಾಣ್ಬಹುದು. ಯಾರೇ ಭಕ್ತರು ಏನೇ ಒಂದು ಚೂರು ತಪ್ಪನ್ನ ಮಾಡಿದ್ರು ಕೂಡ ಅಷ್ಟೊಂದು ಭಕ್ತಿ ಅವರಲ್ಲಿ ಇರುತ್ತೆ. ಸೊ ಅದು ಅಪರಾಧ ಅಂತ ನಾವು ತಿಳ್ಕೊಳ್ಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಭಾವಭಕ್ತದ ಕಾರಣಗಳಲ್ಲಿ ಯಾವುದು ಉತ್ತಮ ಅನ್ನೋದನ್ನ, ಭಾವದ 4 ಕಾರಣಗಳಲ್ಲಿ ಕೃಷ್ಣನ ಕರುಣೆಯಿಂದ ಉಂಟಾದ ಭಾವ ಉತ್ತಮವಾಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಹೇಗೆ ಅಂದ್ರೆ, ಈಗ ಎಲ್ಲಾ ಕಾರಣಗಳು ನೋಡಿದಾಗ ವೈದಿ ಸಾಧನಾ ಭಕ್ತಿಯ ಮೂಲಕ ನಾವು ಬರ್ಬೇಕು, ಆ ಭಾವ ಹಂತ ಪಡಿಬೇಕು. ಆಮೇಲೆ ರಾಗಾನುಗ ಸಾಧನ ಹಂತದ ಮೂಲಕ ಬರ್ಬೇಕು, ಮತ್ತೆ ಆ ಭಾವದ ಹಂತವನ್ನ ಪಡಿಬೇಕು. ಆಮೇಲೆ ಭಕ್ತರ ಕರುಣೆಯನ್ನ ಪಡಿಬೇಕು, ಆ ಭಾವದ ಹಂತ ಬರ್ಬೇಕು. ಆದ್ರೆ ಕೃಷ್ಣ ಎಷ್ಟು ಕರುಣಾಳು ಅಂತಂದ್ರೆ, ಇಲ್ಲಿ ಪೂತನ ಈ ಕತೆ ನಿಮ್ಗೆ ಗೊತ್ತು. ಈ ಕಂಸನ ಒಂದು ಪ್ರೇರಣೆಯ ಮೇರೆಗೆ, ಕಂಸನ ಹೇಳಿರೋದ್ರಿಂದ ಆದೇಶದ ಮೇರೆಗೆ ಅವಳು ಏನ್ ಮಾಡ್ತಾಳೆ? ವಿಷದ ಹಾಲನ್ನ ಕುಡಿಸ್ಲಿಕ್ಕೆ ಬರ್ತಾಳೆ. ಆದ್ರೆ ವಿಷದ ಹಾಲನ್ನ ಅವಳು ಯಾರಿಗೂ ಕುಡಿಸಿರೋದಿಲ್ಲ, ಕೇವಲ ಅವನಿಗೆ ಕುಡಿಸ್ಬೇಕು, ನಾನು ಯಾರಿಗೂ ಕೊಡೋದಿಲ್ಲ, ತನ್ನನ್ನ ತಾನು ಅವನಿಗೆ ಮಾತ್ರ ಅಲ್ಲಿ ಅರ್ಪಿಸ್ತಿರ್ತಾಳೆ. ಆ ಭಾವನೆಯಿಂದ ಅಲ್ಲಿ ಹೋಗಿರ್ತಾಳೆ. ಹಾಗಾಗಿ ಆ ಪೂತನ ಎದೆ ಹಾಲನ್ನ ಕುಡಿದು ಆ ರುಚಿಯನ್ನ, ಆ ವಿಷ ಅವನಿಗೆ ರುಚಿಯಾದ ಹಾಲುಗಳನ್ನಾಗಿ ಪರಿವರ್ತನೆ ಆಯ್ತು. ಆ ಹಾಲನ್ನ ಕುಡಿದ ತಕ್ಷಣ ಪೂತನನ್ನ ಕೊಂದು ಬಿಡ್ತಾನೆ. ಕೊಂದಾಗ ಅವಳು ಅದರಿಂದ ಮುಕ್ತಿಯನ್ನ ಪಡೆದು ಬಿಡ್ತಾಳೆ. ಅಂದ್ರೆ ಭಗವಂತನ ಕರುಣೆಯಿಂದ ಆ ರಾಕ್ಷಸಿಯೂ ಕೂಡ ಮುಕ್ತಿಯನ್ನ ಪಡಿತಾಳೆ. ಅಂದ್ರೆ ಅಂತ ಭಾವ ಎಷ್ಟು ಉತ್ತಮವಾಗಿದೆ ನೋಡ್ಕೊಳ್ಳಿ. ಸೊ ಎಲ್ಲ ಭಾವದ ಕಾರಣಗಳಲ್ಲಿ ಉತ್ತಮವಾದ ಭಾವದ ಕಾರಣ ಯಾವ್ದು ಗೊತ್ತಾ? ಕೃಷ್ಣನ ಕರುಣೆಯನ್ನ ಪಡೆಯುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಭಾವಭಕ್ತರಲ್ಲಿ ಕಾಣುವ ಯಾವುದೇ ತಪ್ಪನ್ನ ನಾವು ನಿರ್ಲಕ್ಷಿಸ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಹೇಗೆ ನಿರ್ಲಕ್ಷಿಸ್ಬೇಕು? ಚಂದ್ರನ ಮೇಲಿನ ಒಂದು ಕಪ್ಪು ಚುಕ್ಕೆ ಮಾತ್ರ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡು ಅದನ್ನ ನಿರ್ಲಕ್ಷಿಸ್ಬೇಕು ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ಸೊ ಇನ್ನೊಂದು ಅಧ್ಯಾಯ ಇದೆ, ಮಾಡೋಣ ಬೇಡ್ವಾ? ಮುಗಿಯುತ್ತೆ. ಇದು ಏನು ಪ್ರೇಮದ ಹಂತ, ಹೇಳಲಿಕ್ಕೆ ನಾವಷ್ಟು ಅರ್ಹರಿಲ್ಲ. ಹರೇ ಕೃಷ್ಣ. ಓಕೆ, ತಗೊಂಡೆ ಬಿಡೋಣ ಇದನ್ನು ಕೂಡ. ಅಧ್ಯಾಯ 19 ಒಂದು ಭಗವಂತನ ಶುದ್ಧ ಪ್ರೀತಿಯಲ್ಲಿ ಒಂದು ಭಕ್ತಿ ಸೇವೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಈ ಒಂದು ಪ್ರೇಮ ಭಾವ ಯಾವಾಗ ಪ್ರೌಢ ಸ್ಥಿತಿಗೆ ಬರುತ್ತೋ, ಮ್ಯಾಚ್ಯೂರ್ ಆಗುತ್ತೋ ಭಾವ, ಆವಾಗ ಆ ಭಾವದ ಗರಿಷ್ಠ ಮಟ್ಟವನ್ನ ನಾವು ಪ್ರೇಮ ಅಂತ ಕರಿತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದೇ ನಾನು ಹೇಳ್ದೆ ಅಲ್ಲ, ಭಾವ ಅಂದ್ರೆ ಕೃಷ್ಣ ನೀನು ನನ್ನವನು. ಆಮೇಲೆ ಪ್ರೇಮದ ಹಂತದಲ್ಲಿ ಬಂದಾಗ ಇಲ್ಲ, ಭಾವದ ಹಂತದಲ್ಲಿ ಓಕೆ ಕರೆಕ್ಟ್. ಭಾವದ ಹಂತದಲ್ಲಿ ಬಂದಾಗ ಕೃಷ್ಣ ನಾನು ನಿನ್ನವನು ಅಂತ ಹೇಳಿ. ಭಾವದ ಹಂತದಲ್ಲಿ ಕೃಷ್ಣ ನಾನು ನಿನ್ನವನು, ನಾನು ನಿನ್ನ ಅಂಶ, ನಾನು ನಿನ್ನ ಮಗ, ನಾನು ನಿನ್ನ ಸಂಬಂಧಿ, ನಾನು ನಿನ್ನ ಯಾರೇ ಆಗಿರ್ಬೋದು, ತಾಯಿ, ನಾನು ನಿನ್ನ ಪ್ರಿಯತಮೆ, ನಾನು ನಿನ್ನ ಹೆಂಡತಿ, ನಾನು ನಿನ್ನ ನಾನು ನಿನ್ನ ಅಂತ ಹೇಳಿ ಬರುತ್ತೆ.
ಇಲ್ಲಿ ಇಲ್ಲಿ ಪ್ರೇಮದ ಹಂತದಲ್ಲಿ ನೀನು ನನ್ನ ಅಂತ ಬರುತ್ತೆ. ನೀನು ನನ್ನ ಮಗ, ನೀನು ನನ್ನವನು, ಕೃಷ್ಣ ನೀನ್ ಯಾವಾಗ್ಲೂ ಕೂಡ ನನ್ನವನು, ಎಲ್ಲೇ ಇರು ನೀ ನನ್ನವನು, ಬಿಟ್ಟೇ ಕೊಡಲ್ಲ ಯಾರಿಗೂ ಕೂಡ, ನೀ ನನ್ನವನು ಅನ್ನುವಂಥ ಭಾವ ಇಲ್ಲಿ ಬರುತ್ತೆ. ಸೊ ಇದೇ ಡಿಫ್ರೆನ್ಸ್, ಮುಖ್ಯವಾದ ಡಿಫ್ರೆನ್ಸ್ ಯಾವುದು? ಭಾವ ಮತ್ತು ಪ್ರೇಮದಲ್ಲಿ. ಭಾವದಲ್ಲಿ ನಾನು ನಿನ್ನವನು, ಪ್ರೇಮದ ಹಂತದಲ್ಲಿ ನೀನು ನನ್ನವನು ಅನ್ನುವಂಥದ್ದು ಇದೆ ಡಿಫ್ರೆನ್ಸ್ ಅನ್ನಾಗಿ ಇಲ್ಲಿ ತೋರಿಸ್ತಾರೆ. ಆಮೇಲೆ ಡೆಫಿನೇಷನ್ ಅನ್ನ ಕೊಡಲಾಗಿದೆ. ಸೊ ಈ ಶ್ಲೋಕನ ನಾನೇನ್ ಹೇಳಲ್ಲ, ಕೇವಲ ಅನುವಾದವನ್ನ ನಾನು ನಿಮ್ಗೆ ತಿಳಿಸ್ತೇನೆ. ಸೊ ಈ ಭಾವದ ಹಂತದಲ್ಲಿ ಏನಾಗುತ್ತೆ, ನಮ್ಮ ಒಂದು ಭಾವ ಮೃದುಗೊಳ್ಳುತ್ತೆ, ಭಗವಂತನ ಸಂಬಂಧ ಉತ್ತಮಗೊಳ್ಳುತ್ತೆ, ಭಗವಂತನ ಸ್ವಾಧೀನತೆಯಲ್ಲಿ ನಾವಿರ್ತೇವೆ. ಈ ಸ್ವಾಧೀನತೆಯ ಭಾವವನ್ನ ಹೊಂದಿದಾಗ ಅದನ್ನ ಬಹಳ ಸಾದರೀಕರಿಸುತ್ತೆ. ಮತ್ತೆ ಭಾವ ತೀವ್ರಗೊಂಡಾಗ ಅದು ಪ್ರೇಮದ ಹಂತಕ್ಕೆ ಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಸ್ವಾಧೀನ ಅಂತಂದ್ರೆ ನೀ ನನ್ನವನು, ಅದೇ ಸ್ವಾಧೀನತೆ. ಸೊ ಅದಕ್ಕೆ ಇಲ್ಲಿ ಸ್ವಾಧೀನತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪ್ರಾಥಮಿಕ ಪ್ರೇಮದ ಗುಣಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ. ಒಂದು ಪ್ರಾಥಮಿಕ ಗುಣ ಮತ್ತೆ ದ್ವಿತೀಯಕ. ಪ್ರಾಥಮಿಕಕ್ಕೆ ಸ್ವರೂಪ ಲಕ್ಷಣ ಅಂತ ಹೇಳ್ತಾರೆ, ದ್ವಿತೀಯಕಕ್ಕೆ ತಟಸ್ಥ ಲಕ್ಷಣ ಅಂತ ಹೇಳ್ತಾರೆ. ಪ್ರಾಥಮಿಕ ಲಕ್ಷಣ ಇದೇ ಸಾಂದ್ರಾತ್ಮ ಅಂತ ಹೇಳಿ ಭಾವದ ಘನೀಕೃತ ಸ್ಥಿತಿ. ಭಾವ ಯಾವಾಗ ಉನ್ನತ ಘಟ್ಟಕ್ಕೆ ಹೋಗುತ್ತೋ ಅದು ಸ್ವರೂಪ ಲಕ್ಷಣ. ದ್ವಿತೀಯಕ ತಟಸ್ಥ ಅಂದ್ರೆ ಸಮಯ ಮರುಸಣ್ಣಿ ಮೃಸಣ್ಯ ಅಂತ ಏನೋ ಇದೆ. ಸ್ವಾಂತು ಹೃದಯವನ್ನು ಸಂಪೂರ್ಣವಾಗಿ ಮೃದುಗೊಳಿಸುತ್ತೆ. ಮತ್ತೆ ಮಮತ್ವ, ಇಲ್ಲಿ ಮಮತ್ವ ಅನ್ನುವಂತ ಶಬ್ದ ಬಹಳ ಮುಖ್ಯವಾಗಿದೆ. ಅತಿ ಸಂಕೀತ, ಇದು ಹೆಚ್ಚು ಸೌಮ್ಯತ್ವದ ಮಾಲೀಕತ್ವವನ್ನ ಹೊಂದಿರುವಂಥದ್ದು. ಸೌಮ್ಯತ್ವ ಮತ್ತೆ ಮಾಲೀಕತ್ವ ಅಂತಂದ್ರೆ ನೀ ನನ್ನವನು, ನೀನು ನನ್ನವನು, ನನ್ನ ಬಿಟ್ಟು ಬೇರೆ ಯಾರಿಗೂ ಇಲ್ಲ, ನಾನೇನು ಬೇರೆ ಯಾರಿಗೂ ಕೊಡಲ್ಲ ಅಂತ ಹೇಳಿದು. ಸೊ ಅದು ಸ್ವಾಧೀನ ಪಡಿಸಿಕೊಳ್ಳುವಂಥದ್ದು, ಇದಕ್ಕೆ ಮಮತ್ವ ಅಂತ ಹೇಳ್ತಾರೆ. ಮಮ ನನ್ನವನು ಅದು ಮಮತ್ವ ಅಂತ ಕರೀತಾರೆ. ಮಮತ್ವ ಅನ್ನುವಂತ ಶಬ್ದ ಪೂರ್ಣವಾಗಿ ಇಲ್ಲಿ ಮಹತ್ವವನ್ನ ಪಡೆದಿರುವಂಥದ್ದು ಅನ್ನೋದನ್ನ ಹೇಳ್ತಾರೆ. ಸೊ ಇದು ಈ ಹಂತದಲ್ಲಿ ಇದೆ ಮಮತ್ವ ಇಲ್ಲಿ ಹೇಳಿರುವಂಥದ್ದು. ಮಾಲೀಕತ್ವ, ಸ್ವಾಮ್ಯದ ಪ್ರಜ್ಞೆಯನ್ನ ಬೆಳೆಸಿಕೊಂಡಂಥವನು, ನೀನೇ ನನ್ನವನು ಅಂತ ಹೇಳುವಂಥದ್ದು. ಮತ್ತೆ ಇಲ್ಲಿ ಅಂತಹ ಜಾಗೃತಿ ಭಕ್ತಿ ಎಂದು ಕರೆಯಲಾಗತ್ತೆ. ಮತ್ತೆ ಇಲ್ಲಿ ಭೀಷ್ಮ, ಪ್ರಹ್ಲಾದ, ಉದ್ಧವ ಮತ್ತು ನಾರದಂತಹ ಉನ್ನತ ವ್ಯಕ್ತಿಗಳು ಕೂಡ ಉಲ್ಲೇಖಿಸಿದ್ದಾರೆ ಈ ಒಂದು ಹಂತದಲ್ಲಿ. ಅದು ಏನು ಅನ್ನೋದನ್ನ ನೋಡೋಣ. ಇಲ್ಲಿ ಈ ಕ್ರಿಯೆಯನ್ನು ಪ್ರಮಾಣ ಪುರುಷರಾದ ಭೀಷ್ಮ, ಪ್ರಹ್ಲಾದ, ಉದ್ಧವ ಹಾಗೂ ನಾರದರಂತವರು ಶುದ್ಧ ಪ್ರೇಮ ಎಂದಿದ್ದಾರೆ. ಮತ್ತೆ ಪ್ರೇಮಕ್ಕೂ ಕಾಮಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಪ್ರೇಮ ಅಂದಾಗ ಪ್ರೇಮದೇ ಅರ್ಥನೇ ಕಾಮ ಅಂತ ತಗೊಳ್ತೇವೆ ಭೌತಿಕ ಜಗತ್ತಿನಲ್ಲಿ. ಹಾಗಲ್ಲ, ಆ ಪ್ರೇಮ ಅಲೌಕಿಕವಾದದ್ದು, ಅದು ಕಾಮದ ಛಾಯೆ ಇರೋದಿಲ್ಲ, ಇದು ಕೇವಲ ಲೌಕಿಕವಾಗಿರುವಂಥದ್ದು. ಅದಕ್ಕಾಗಿ ಪ್ರೇಮ ಮತ್ತೆ ಕಾಮಕ್ಕೆ ಎರಡು ರೀತಿಯಾದಂತಹ ಒಂದು ಹೋಲಿಕೆಯನ್ನ ಮಾಡಲಾಗಿದೆ. ಪ್ರೇಮವನ್ನ ಅಲೌಕಿಕ ಪ್ರೇಮವನ್ನ ಬಂಗಾರ ಅಂತ ಕರೀತಾರೆ. ಮತ್ತೆ ಈ ಒಂದು ಲೌಕಿಕವಾದಂತಹ ಪ್ರೇಮವನ್ನ ಅಂದ್ರೆ ಭೌತಿಕವಾದಂತಹ ಪ್ರೇಮವನ್ನ ಕಬ್ಬಿಣ ಅಂತ ಕರೆಯಲಾಗಿದೆ. ಕಬ್ಬಿಣ ತುಕ್ಕು ಹಿಡಿಯುತ್ತೆ ಹಾಗೆ. ಸೊ ಆ ಕಬ್ಬಿಣಕ್ಕೆ ಹೇಳಲಾಗಿದೆ, ಇದು ಬಂಗಾರಕ್ಕೆ ಹೇಳಲಾಗಿದೆ. ಸೊ ಇದೇ ಪ್ರೇಮ ಮತ್ತೆ ಈ ಒಂದು ಲೌಕಿಕ ಪ್ರೇಮಕ್ಕೂ ಅಲೌಕಿಕ ಪ್ರೇಮಕ್ಕೂ ಇರುವಂತಹ ವ್ಯತ್ಯಾಸ, ಭೌತಿಕ ಪ್ರೇಮಕ್ಕೂ ಆಧ್ಯಾತ್ಮಿಕ ಪ್ರೇಮಕ್ಕೂ ಇರುವಂತಹ ವ್ಯತ್ಯಾಸವನ್ನ ಈ ನಾರದೀಯ ಪಂಚರಾತ್ರದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಮತ್ತೆ ದೈವೋನ್ಮಾದ ಮೂಲಕ ಇನ್ನೊಂದು ಸ್ವಯಂ ದೇವೋತ್ತಮ ಪರಮ ಪುರುಷನ ಅವ್ಯಾಜ ಕರುಣೆಯಿಂದ. ಈಗ ಈ ಶುದ್ಧ ಪ್ರೇಮವನ್ನ ಪರಮ ಪುರುಷನಿಂದ ಹೇಗೆ ಪಡಿಬಹುದು? ಈ ಶುದ್ಧ ಪ್ರೇಮವನ್ನ ಎರಡು ರೀತಿಯಾಗಿ ನಾವು ಪಡಿಬಹುದು, ಅದು ಇದೆ ಅನ್ಸುತ್ತೆ. ಶುದ್ಧ ಪ್ರೇಮವನ್ನ ನಾವು ಎರಡು ರೀತಿಯಾಗಿ ಪಡಿಬಹುದು. ಒಂದು ದೈವೋನ್ಮಾದದಿಂದ, ಇನ್ನೊಂದು ಭಗವಂತನ ಅವ್ಯಾಜ ಕರುಣೆಯಿಂದ ಅಂತ ಹೇಳ್ತೇವೆ. ಸೊ ದೈವೋನ್ಮಾದದಿಂದ ಪಡೆಯುವಂಥದ್ದು ಹೇಗೆ? ದೈವೋನ್ಮಾದ ಅಂದ್ರೆ ಅದು ಭಾವದ ಹಂತ. ಆ ಭಾವ ಬರೋದು ಹೇಗೆ? ವೈದಿ ಸಾಧನ ಭಕ್ತಿಯಿಂದ, ಆಮೇಲೆ ರಾಗಾನುಗ ಸಾಧನ ಭಕ್ತಿಯಿಂದ, ಇದು ದೈವೋನ್ಮಾದ. ಆಮೇಲೆ ಇನ್ನೊಂದಿರುವಂಥದ್ದು ಯಾವುದು? ಭಗವಂತನ ಕರುಣೆಯಿಂದ ಅಂತ ಹೇಳ್ತೇವೆ. ಅದು ಭಗವಂತನ ಕರುಣೆ ಅಂದ್ರೆ ಭಗವಂತನ ಸಹವರ್ತಿಗಳಾಗುವ ಮೂಲಕ, ಸಹವಾಸವನ್ನ ಮಾಡುವುದ್ರ ಮೂಲಕ. ಅದೇ ಉದಾಹರಣೆ ಗೋಪಿಯರು ಮತ್ತೆ ಬಲಿ ಮಹಾರಾಜರು ಅಂತ ಇಲ್ಲಿ ಹೇಳ್ತೇವೆ. ಸೊ ಹೀಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಭಾವದಿಂದ ಬರುವ ಪ್ರೇಮ ಅಂತ ಕರೀತೇವೆ. ಈ ಭಾವದಿಂದ ಬರುವ ಪ್ರೇಮ ಇದೆ ದೈವೋನ್ಮಾದ ಪ್ರೇಮ. ದೈವೋನ್ಮಾದ ಪ್ರೇಮ ಅಂದ್ರೆ ಏನು? ದೈವೋನ್ಮಾದ ಪ್ರೇಮ ಅಂತಂದ್ರೆ ದೈವ ಉನ್ಮಾದ, ಅದೇ ಭಾವದಿಂದ ಬರುವ ಪ್ರೇಮ. ಮೊದಲನೇದು ವೈದಿ ಸಾಧನ ಭಕ್ತಿಯಿಂದ ಬರುತ್ತೆ, ರಾಗಾನುಗ ಸಾಧನ ಭಕ್ತಿಯಿಂದ ಬರುತ್ತೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇಲ್ಲಿ ಅದು ಉದಾಹರಣೆ ಕೊಡ್ತಾರೆ. ರಾಗಾನುಗ
ಸಾಧನಾ ಭಕ್ತಿಯಿಂದ ಒಬ್ಬಳು ಪ್ರೇಮದ ಹಂತವನ್ನ ಪಡೆದಂಥವಳು ಚಂದ್ರಕಾಂತಿ. ಸೊ ಚಂದ್ರಕಾಂತಿ ಎಂಬ ಕನ್ಯೆಯು ಕೃಷ್ಣನು ತನ್ನ ಗಂಡನಾಗಬೇಕೆಂದು ಬಯಸಿ ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನ ಪಾಲಿಸಿದಳು. ಆಕೆಯು ಸದಾ ಪ್ರಭುವಿನ ದಿವ್ಯ ರೂಪವನ್ನು ಕುರಿತು ಧ್ಯಾನಿಸುತ್ತಿದ್ದಳಂತೆ. ಅವಿರತವಾಗಿ ಭಗವಂತನ ಮಹಿಮೆಗಳನ್ನು ಕುರಿತು ಹಾಡಿ ಹೊಗಳುತ್ತಿದ್ದಳು. ಬೇರೊಬ್ಬರನ್ನು ಗಂಡನನ್ನಾಗಿ ಸ್ವೀಕರಿಸುವ ಯೋಚನೆಯನ್ನ ಅವಳು ಮಾಡಲಿಲ್ಲ. ಹಾಗಾಗಿ ಸದಾ ಅವನನ್ನೇನೆ ಕುರಿತು ಯೋಚಿಸ್ತಾ ಇದ್ದಳು. ನೀನು ನನ್ನವನು, ನೀನೇ ನನ್ನ ಗಂಡ ಅಂತ ಹೇಳಿ ಈ ಚಂದ್ರಕಾಂತಿ ಅನ್ನುವಂತಹ ಕನ್ಯೆ ಅಷ್ಟು ಮುಳುಗ್ಬಿಟ್ಟಿದ್ಲು ಅಂತ. ಇದು ರಾಗಾನುಗ ಸಾಧನಾ ಭಕ್ತಿಯಿಂದ ಬಂದಂತಹ ಪ್ರೇಮ. ಸೊ ಮತ್ತೆ ನಾನು ಹೇಳ್ತೇನೆ, ಈ ಪ್ರೇಮ ಹೇಗೆ ಬರುತ್ತೆ? ಒಂದು ದೈವನ್ಮಾದ ಭಕ್ತಿಯಿಂದ ಮತ್ತೆ ಪ್ರಭುವಿನ ಅಸಾಧಾರಣ ಕರುಣೆಯಿಂದ ಅಂತ ಹೇಳಿ. ದೈವನ್ಮಾದ ಭಕ್ತಿಯಲ್ಲಿ ಮತ್ತೆ ಎರಡು ರೀತಿಯಾದಂತಹ ರೀತಿಯಿಂದ ಪ್ರೇಮ ಉದ್ಭವಿಸ್ಲಿಕ್ಕೆ ಸಾಧ್ಯ. ಒಂದು ವೈದಿ ಸಾಧನಾ ಭಕ್ತಿಯಿಂದ, ಇನ್ನೊಂದು ರಾಗಾನುಗ ಸಾಧನಾ ಭಕ್ತಿಯಿಂದ. ವೈದಿ ಸಾಧನಾ ಭಕ್ತಿಯಿಂದ ಅಂದ್ರೆ ವಿಧಿ ವಿಧಾನಗಳನ್ನು ಅನುಸರಿಸಿ ಆ ಒಂದು ಭಾವ ಪ್ರೇಮ ಬರುವಂತದ್ದು. ಇನ್ನೊಂದು ಈ ಅನುಗರ ಒಂದು ಹೆಜ್ಜೆ ಜಾಡಿನಲ್ಲಿ ನಡೆದು ಈ ಒಂದು ಪ್ರೇಮವನ್ನ ಜಾಗೃತ ಪಡೆದಿರುವಂತವ್ರು ಅನ್ನೋದನ್ನ ತಿಳ್ಕೊಳ್ತೇವೆ. ಇನ್ನೊಂದು ಯಾವುದು? ಪ್ರಭುವಿನ ಅಸಾಧಾರಣ ಕರುಣೆ. ಈ ಪ್ರಭುವಿನ ಅಸಾಧಾರಣ ಕರುಣೆ, ಇದಕ್ಕೆ ವಿಶೇಷವಾದಂತಹ ಅವ್ಯಾಜ ಕರುಣೆ ಮೂಲಕ ನಾವು ಪಡೆಯುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಕೃಷ್ಣ ಉದ್ಧವನಿಗೆ ಈ ವಿಷಯವನ್ನ ತಿಳಿಸ್ತಾರೆ. ನನ್ನನ್ನು ಪಡೆಯಲು ವೃಂದಾವನ ಗೋಪಿಯರು ವೇದಾಧ್ಯಯನ ಮಾಡ್ಲಿಲ್ಲ. ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ, ಯಾವಾಗ ಭಗವಂತನ ಕರುಣೆ ಏನಿದೆ ಅಂತ ಹೇಳಿ. ಗೋಪಿಕೆಯರು ಯಾವುದೇ ವೇದವನ್ನ ಓದಿಲ್ಲ, ಯಾವುದೇ ಗ್ರಂಥಗಳನ್ನ ಓದಿಲ್ಲ, ಯಾವುದೇ ಯಾತ್ರಾ ಸ್ಥಳಗಳಲ್ಲೂ ಅವ್ರು ಹೋಗಿಲ್ಲ, ಯಾವುದೇ ನಿಯಂತ್ರಕ ತತ್ವಗಳನ್ನ ಅವರು ಕೂಡ ಪಾಲನೆ ಮಾಡಿಲ್ಲ, ಯಾವುದೇ ಬಗೆಯ ತಪ್ಪ ಮಾಡಿಲ್ಲ, ಯಾವುದೇ ಬಗೆಯ ವ್ರತ ಮಾಡಿಲ್ಲ. ಸೊ ಅತ್ಯುಚ್ಚ ಮಟ್ಟದಲ್ಲಿ ಅವರು ಏನಾದ್ರು ನನ್ನ ಸಂಘದಲ್ಲಿ ಒಂದಾದ್ರು ಅನ್ನೋದನ್ನ ಇಲ್ಲಿ ಭಗವಂತ ಉದ್ಧವನಿಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಪದ್ಮಪುರಾಣದಲ್ಲಿಯೂ ಕೂಡ ಚಂದ್ರಕಾಂತಿಯ ಒಂದು ವೃತ್ತಾಂತದಿಂದ ತಿಳಿಸಲಾಗಿದೆ. ಶ್ರೀಮದ್ ಭಾಗವತದ ಗೋಪಿಯರ ಉದಾಹರಣೆಯಿಂದಲೂ ತಿಳಿದು ಬರುವುದು ಇಷ್ಟು ಅನ್ನೋದನ್ನ ಹೇಳ್ತಾರೆ. ಸದಾ ಕೃಷ್ಣನನ್ನು ಸ್ಮರಿಸುವ ಮತ್ತು ಅವನ ನಾಮ ಮಹಿಮೆಗಳನ್ನು ದೈವನ್ಮಾದ ಭರಿತ ಪ್ರೇಮದಿಂದ ಹಾಡಿ ಹೊಗಳುವ ಭಕ್ತನು ಅವನ ಸ್ಥಾನ ಯಾವುದೇ ಇರಲಿ ಅಪ್ಪಟ ದೈವ ಪ್ರೇಮದ ಅತ್ಯುಚ್ಚ ನೆಲೆಯನ್ನು ಕೃಷ್ಣನ ವಿಶೇಷ ಅನುಗ್ರಹದಿಂದ ಗಳಿಸುತ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಭಗವಂತನ ವಿಶೇಷ ಕರುಣೆಯ ಫಲವೆಂದು ಹೇಳಲಾಗಿರುವ ಸ್ವಯಂ ಸ್ಫೂರ್ತಿಯ ಕೃಷ್ಣ ಪ್ರೇಮವನ್ನು ಎರಡು ಬಗೆಗಳಾಗಿ ಮತ್ತೆ ಇಲ್ಲಿ ವಿಂಗಡಿಸಲಾಗಿದೆ. ಮೊದಲನೇದು ಭಗವಂತನ ಮಹಿಮೆಯನ್ನ, ಅಗಾಧ ಗೌರವವನ್ನ ಹಾಡಿ ಹೊಗಳುವುದು. ಮತ್ತೆ ಇನ್ನೊಂದು ಲಾಭದ ಆಸೆಯೂ ಇಲ್ಲದೆ ಕೃಷ್ಣನಿಂದ ಆಕರ್ಷಿತನಾಗುವಂಥದ್ದು ಅಂತ ಹೇಳಿ. ಮೊದಲನೇದು ಪ್ರಭುವಿನ ಮಹಿಮೆಯಿಂದ, ಮತ್ತೆ ಇನ್ನೊಂದು ಕೃಷ್ಣನ ಆಕರ್ಷಣೆಯಿಂದ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ನಾರದದ ಪಂಚರಾತ್ರದಲ್ಲಿ ವೈಯಕ್ತಿಕ ಲಾಭದಾಸೆ ಇಟ್ಟುಕೊಳ್ಳದೆ ಯಾರು ಶುದ್ಧ ಭಕ್ತಿ ಸೇವೆಯನ್ನ ಮಾಡ್ತಾರೋ ಅವರು ಕೃಷ್ಣ ಪ್ರೇಮದ ನೆಲೆಯಲ್ಲಿದ್ದು ತನ್ನ ಮನಸ್ಸನ್ನ ಭಗವಂತನಲ್ಲಿಯೇ ನೆಟ್ಟು ಭಕ್ತಿಭಾವವು ಭಗವಂತನ ಗಮನವನ್ನ ತನ್ನತ್ತ ಸೆಳೆಯೋ ಹಾಗೆ ಮಾಡುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ಭಗವಂತ ಶುದ್ಧ ಭಕ್ತರಿಂದ ಆಕರ್ಷಿಸಲ್ಪಡ್ತಾನೆ, ಆದ್ರೆ ಅಷ್ಟೊಂದು ಅವರು ಧಾರಾಳವಾಗಿ ಆ ಶುದ್ಧ ಭಕ್ತಿ ಸೇವೆಯನ್ನ ಕೊಡೋದಿಲ್ಲ ಅಂತ, ಆ ಪ್ರೇಮದ ಹಂತವನ್ನ ಕೊಡೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಬೇರೆ ಮಾತುಗಳು ಹೇಳುವುದಾದ್ರೆ, ವೈಷ್ಣವನು ಅವಿರತವಾಗಿ ಕೃಷ್ಣನನ್ನು ಸ್ಮರಿಸುತ್ತಾನೋ ಅವನು ಶುದ್ಧ ವೈಷ್ಣವ ಅನ್ನೋದನ್ನ ಹೇಳ್ತಾರೆ. ಸಾಮಾನ್ಯವಾಗಿ ಭಕ್ತಿ ಸೇವೆಯ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಭಗವಂತನ ಅವ್ಯಾಜ ಅನುಗ್ರಹವನ್ನು ಗಳಿಸಿದಾತನು ಪ್ರಭುವಿನ ಪರಮ ಮಹತಿಯಿಂದ, ಪ್ರಭುವಿನ ಅಲೌಕಿಕ ಸೌಂದರ್ಯದಿಂದ ಮತ್ತು ಸ್ವಯಂ ಪ್ರೇರಣೆ ಭಕ್ತಿ ಸೇವೆಯಿಂದ ಆಕರ್ಷಿತನಾಗುತ್ತಾನೆ. ಇದು ಯಾವುದು? ಕೃಷ್ಣನ ಆಕರ್ಷಣೆಯಿಂದ ಆಗುವಂತಹ ಒಂದು ಪ್ರೇಮದ ಭಾವ. ಸೊ ನೀತಿ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾನೆ. ಸೊ ಕಟ್ಟುನಿಟ್ಟಾಗಿ ಪಾಲಿಸೋದ್ರಿಂದ ಅವ್ಯಾಜ ಅನುಗ್ರಹವನ್ನ ಪಡೆಯುವಂಥದ್ದು. ಆಮೇಲೆ ನೆಕ್ಸ್ಟ್ ಭಕ್ತರ ಸಂಘದಿಂದ, ಇದು ನಿಮ್ಗೆ 162ನೇ ಪೇಜ್ನಲ್ಲಿ ಸಿಗುತ್ತೆ. ಸ್ವಲ್ಪ ಈ ದೈವ ಪ್ರೇಮವನ್ನ ವರ್ಧಿಸಿಕೊಳ್ಳಲು ಬೇರೆ ಬೇರೆ ಪ್ರಕ್ರಿಯೆಯನ್ನ ಇಲ್ಲಿ ತಿಳಿಸಲಾಗಿದೆ. ಮತ್ತೆ ಇದು ಉನ್ಮಾದಭರಿತ ದೈವ ಪ್ರೇಮ, ಭಗವಂತನ ಪ್ರೇಮವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇದು ಒಂದು ಶುದ್ಧ ಭಕ್ತರ ಕೂಟದ ಅವಶ್ಯಕತೆ ಇದೆ. ಶುದ್ಧ ಭಕ್ತರು ಎಲ್ಲಿರ್ತಾರೋ ಮತ್ತೆ ಅಲ್ಲಿಂದ ನಾವು ಇದನ್ನ ಪಡ್ಕೊಳ್ಬಹುದು ಅಂತ. ಸ್ವಲ್ಪ ಶ್ರದ್ಧೆಯುಳ್ಳ ಒಬ್ಬ ವ್ಯಕ್ತಿಯು ಇಂತಹ ಸಂಘಗಳಿಗೆ ಸೇರಿಕೊಂಡರೆ ಅವನು ಶುದ್ಧ ಭಕ್ತಿ ಸೇವೆಯ ತ್ವರಿತವಾಗಿ ಹೆಜ್ಜೆ ಇಡಬಹುದು. ಈಗ ಸ್ವಲ್ಪ ಏನೋ ಆಸೆ ಇದೆ, ಸೊ ಸ್ವಲ್ಪ ಆಸೆ ಇಟ್ಕೊಂಡು ನಾನು ಯಾರ ಭಕ್ತರ ಮಧ್ಯೆ ಹೋಗಿ ಆ ಒಂದು ಭಕ್ತಿಯನ್ನ ಮಾಡ್ತೀನೋ, ಆ ಭಕ್ತರ ಕರುಣೆಯಿಂದ, ಆ ಭಕ್ತರ ಸಂಘದಿಂದ ಆ ಒಂದು ದೈವೋನ್ಮಾದ
ಪ್ರೇಮ ಉಲ್ಬಣಗೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಈ ಶ್ರವಣ ಮಾಡುವುದರ ಮೂಲಕ ಇವೆಲ್ಲವೂ. ಮತ್ತೆ ನಾರದ ಪಂಚರಾತ್ರದಲ್ಲಿ ಶಿವನು ಪಾರ್ವತಿಗೆ ಹೇಳಿದ ಮಾತುಗಳನ್ನು ಹೇಳಿದ್ದಾರೆ. ಯಾರು ದೇವತಮ ಪರಮ ಪುರುಷನಲ್ಲಿ ಉನ್ಮಾದವರಿ ಪ್ರೇಮವನ್ನು ಬೆಳೆಸಿಕೊಂಡು ಆ ಪ್ರೇಮದ ಕಾರಣ ಸದಾ ದಿವ್ಯಾನಂದದಲ್ಲಿ ಮುಳುಗುತ್ತಾನೋ ಆ ವ್ಯಕ್ತಿಯು ದೇಹ ಅಥವಾ ಮನಸ್ಸಿನ ಮೂಲಕ ಬರುವ ಸುಖ ದುಃಖಗಳನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ ಎಂಬುದನ್ನು ನನ್ನಿಂದ ತಿಳಿ ಅನ್ನೋದನ್ನ ಇಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾರೆ ನಾರದ ಪಂಚರಾತ್ರದಲ್ಲಿ. ಇದು ಪ್ರೇಮದ ಕುರಿತಾಗಿಯೇ. ಪ್ರೇಮವೆಂಬ ಮೂಲ ತರುವಿನ ರೆಂಬೆ ಕೊಂಬೆಗಳ ವಾತ್ಸಲ್ಯ ಹಾಗೂ ಬಲವಿನ ವ್ಯವಹಾರಗಳು ಪ್ರೀತಿಯ ಅನೇಕ ಮುಖಗಳಾಗಿ ಎಲ್ಲಕ್ಕೂ ಮೊದಲೇ ಪ್ರಕಟವಾಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದನ್ನ ಎಲ್ಲಿ ಹೇಳಿದ್ದಾರೆ? ಭಾಗವತಾಮೃತ ಅನ್ನುವಂಥದ್ದು ಸನಾತನ ಗೋಸ್ವಾಮಿ ಅವರು ಬರೆದಿರುವಂತಹ ಒಂದು ಗ್ರಂಥ. ಅದರಲ್ಲಿ ಇದರ ಕುರಿತಾಗಿ ಪ್ರಕಟವಾಗಿದೆ. ಓಕೆ, ಸೊ ಹೀಗೆ ನಾವು ಕಾಣ್ತೇವೆ. ಮತ್ತೆ ಕೊನೆಯದಾಗಿ ಇಲ್ಲಿ ನಾವು ಯಾವ ತರ ಪ್ರೀತಿಯ ಪ್ರೇಮದ ಹಂತಕ್ಕೆ ಹೋಗ್ಬೋದು ಅಂದ್ರೆ, ಒಂದು ವೈದಿ ಸಾಧನಾ ಭಕ್ತಿ, ರಾಗಾನುಗ ಸಾಧನ ಭಕ್ತಿ. ವೈದಿ ಸಾಧನಾ ಭಕ್ತಿಯಿಂದ ವೈದಿ ಭಾವ ಬರುತ್ತೆ, ಆಮೇಲೆ ವೈದಿ ಭಾವೋತ್ತಮ ಪ್ರೇಮ ಬರುತ್ತೆ. ಅಂದ್ರೆ ಅಲ್ಲಿ ಕೂಡ ವೈದಿ ನಿಯಮಗಳಿಂದ ಬಂದಂತ ಭಾವ ಅಂತ ಕರೀತಾರೆ. ಆಮೇಲೆ ರಾಗಾನುಗ ಭಕ್ತಿ ಅಂತಂದ್ರೆ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು. ಈ ರಾಗಾತ್ಮಕ ಭಕ್ತರ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು. ಆವಾಗ ನಡೆದಾಗ ನಮ್ಗೆ ರಾಗಾನುಗ ಭಾವ ಬರುತ್ತೆ. ರಾಗಾನುಗ ಭಾವ ಬಂದಾಗ ಅದಕ್ಕೆ ಏನಂತ ಕರಿತೇವೆ ಅಂದ್ರೆ ರಾಗಾನುಗಿಯ ಭಾವೋತ್ತಮ ಪ್ರೇಮ ಅಂತ ಕರಿತೇವೆ. ರಾಗಾನುಗಿಯ ಭಾವೋತ್ತಮ ಪ್ರೇಮ, ರಾಗಾನುಗರ ಹೆಜ್ಜೆ ಜಾಡಿನಲ್ಲಿ ನಡೆದು ಬಂದಂತ ಪ್ರೇಮ ನಮ್ಮದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಆಮೇಲೆ ಇಲ್ಲಿ ವಿಧಿ ಆಯ್ತಲ್ಲ ಇದು. ಓಕೆ, ವೈದ ಭಾವ. ಸೊ ಈಗ ಎರಡು ವೈದಿ ಭಾವಕ್ಕೂ ರಾಗಾನುಗ ಭಾವಕ್ಕೂ ಎರಡಕ್ಕೂ ಕೂಡ ಭಗವಂತನ ಕರುಣೆ ಮುಖ್ಯವಾಗಿದೆ. ವೈದಿ ಭಾವಕ್ಕೆ ಭಗವಂತನ ಕರುಣೆ ಸಿಕ್ಕಾಗ ಮಹಾತ್ಮ್ಯ ಜ್ಞಾನ ಪ್ರೇಮ ಅಂತ ಕರೀತಾರೆ. ಆವಾಗ ವೈದಿ ಭಾವದಿಂದ ಪಡೆದಂತ ಭಗವಂತನ ಕರುಣೆ ಇದ್ದವರು ವೈಕುಂಠಕ್ಕೆ ಹೋಗ್ತಾರೆ. ಮತ್ತೆ ರಾಗಾನುಗಿಯ ಭಾವ, ರಾಗಾತ್ಮಿಕರ ಹೆಜ್ಜೆ ಜಾಡಿನಲ್ಲಿ ನಡೆದು ಅದ್ರ ಜೊತೆಗೆ ಭಗವಂತನ ಕರುಣೆ ಎರಡು ಬೇಕು. ವೈದಿ ಭಾವ ಬೇಕು, ಭಗವಂತನ ಕರುಣೆ ಬೇಕು. ರಾಗಾನುಗ ಭಾವ ಭಕ್ತಿಯೂ ಬೇಕು, ಭಗವಂತನ ಕರುಣೆ ಬೇಕು. ಸೊ ಕೇವಲ ಪ್ರೇಮ, ಆವಾಗ ಭಗವಂತನ ಕರುಣೆ ಇದ್ದಾಗ ರಾಗಾನುಗ ಭಕ್ತರಿಗೆ ಕೇವಲ ಪ್ರೇಮ, ಭಗವಂತನ ಪ್ರೇಮ ಮಾತ್ರ ಸಿಗುತ್ತೆ. ಯಾವಾಗ ಭಗವಂತನ ಪ್ರೇಮ ಸಿಗುತ್ತೋ ಅವರು ಗೋಲೋಕ ವೃಂದಾವನಿಗೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಏನಾಗ್ಬೇಕು? ರಾಗಾನುಗಿಯ ಭಾವವನ್ನ ಪಡ್ಕೊಳ್ಬೇಕು, ಹೆಜ್ಜೆ ಜಾಡಿನಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಾಂದ್ರೆ ನಾವು ವೈದಿ ಸಾಧನ ಭಕ್ತಿಯಲ್ಲಿ ಇದ್ರೆ ಕೇವಲ ಭಗವಂತನ ಕರುಣೆ ಪಡ್ಕೊಳ್ತೇವೆ, ಆದ್ರೆ ನಾವು ಹೋಗೋದು ಕೇವಲ ವೈಕುಂಠಕ್ಕೆ. ಆ ವೈಕುಂಠಕ್ಕೂ ಕೂಡ ಮುಂದೆ ನಾವು ಹೋಗ್ಬೇಕು ಅಂತಂದ್ರೆ ನಮ್ಗೆ ರಾಗಾನುಗ ಸಾಧನ ಭಕ್ತಿಯನ್ನ ಮಾಡ್ಬೇಕು, ಅಲ್ಲಿ ಭಕ್ತರ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು, ಭಗವಂತನ ಕರುಣೆಯನ್ನ ಪಡ್ಕೊಳ್ಬೇಕು. ಮತ್ತೆ ಅವಾಗ ಭಗವಂತ ನಮ್ಗೆ ಕೇವಲ ಪ್ರೇಮವನ್ನ ಕೊಡ್ತಾನೆ, ಅವಾಗ ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಹಾಗಾದ್ರೆ ಪ್ರೇಮವನ್ನ ನಾವು ಪ್ರಗತಿ ಸಾಧಿಸೋದು ಹೇಗೆ, ಪ್ರೇಮದಲ್ಲಿ ಪ್ರಗತಿಯನ್ನ ಸಾಧಿಸುವುದು ಹೇಗೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಚೈತನ್ಯ ಚರಿತಾಮೃತ ಮಧ್ಯ ಲೀಲೆಯ ಒಂದು 23 ಮಧ್ಯ ಲೀಲೆ. ಚೈತನ್ಯ ಚರಿತಾಮೃತ ಮಧ್ಯ ಲೀಲೆ 23ನೇ ಅಧ್ಯಾಯದ 14ರಿಂದ 15ನೇ ಶ್ಲೋಕ. ಯಥೋ ಶ್ರದ್ಧಾ ತಥಾ ಸಾಧು ಸಂಗೋತ್ಥಾ ಭಜನಾ ಕ್ರಿಯಾ ತಥೋ ಅನರ್ಥ ನಿವೃತ್ತಿ ಸ್ಯಾತ್ತೋ ನಿಷ್ಠಾ ರುಚಿಸ್ತತಃ ಅಥಾಶಕ್ತಿಸ್ತತೋ ಭಾವಸ್ತತಃ ಪ್ರೇಮ ವ್ಯುದಂಚತೆ ಸಾಧಕಾನಮ ಅಯ ಪ್ರೇಮ ಪ್ರದುರ್ಭಾವೇ ಭವೇತ್ ಕ್ರಮಃ. ಸೊ ಹೀಗೆ ಕ್ರಮವಾಗಿ ಬರ್ತಾ ಇರೋದನ್ನ ಹೇಳ್ತಾ ಇದ್ದಾರೆ. ಸೊ ಈಗ ಪ್ರೇಮ ಹೇಗೆ ಬರುತ್ತೆ, ಅದರ ಕ್ರಮಗಳು ಯಾವುದು ಅಂದಾಗ ಇಲ್ಲಿ ನಮ್ಗೆ ತಿಳಿಸಲಾಗ್ತಾ ಇದೆ ಯಾವ ತರ ಪ್ರೇಮದ ಉಲ್ಬಣವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಬರುತ್ತೆ? ಮೊದಲೇದು ಶ್ರದ್ಧೆಯಿಂದ ಪ್ರೇಮದವರೆಗೆ, ಅದೇ ಪ್ರಗತಿ, ಅದೇ ವಿಕಾಸ. ಇದು ನಿಮ್ಗೆ ಓದಿದಾಗ ಗೊತ್ತಾಗತ್ತೆ ಇಲ್ಲಿ ಮಧ್ಯೆ ಇರುವಂತದ್ದು. ಏನು? ಮೊದಲೇದು ಶ್ರದ್ಧೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಹಾದದಲ್ಲಿ ನಂಬಿಕೆ. ನಾನು ನನ್ನ ದೇಹ ಮತ್ತೆ ಆತ್ಮ ಇದ್ರ ಕುರಿತಾಗಿ ತಿಳ್ಕೊಂಡು ಭಗವಂತನಲ್ಲಿ ನಂಬಿಕೆ ಇಟ್ಟು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ನಡೆಯುವಂಥದ್ದು ಇದೆ ಶ್ರದ್ಧೆ. ಸೊ ಅದಾದ್ಮೇಲೆ ನಮ್ಗೆ ಸಾಧು ಸಂಘ, ಅದು ಭಕ್ತರ ಸಂಘದಲ್ಲಿ ಇದ್ದುಕೊಂಡು
ನಾವು ಆ ಶ್ರದ್ಧೆಯಿಂದ ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಅಭ್ಯಾಸ ಮಾಡುವಂಥದ್ದು, ಭಜನ ಕ್ರಿಯೆ, ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಮಾಡುವಂಥದ್ದು, ಭಗವಂತನ ಮಹಿಮೆಗಳನ್ನ ಕೇಳುವಂಥದ್ದು, ಭಗವಂತನ ಹಾಡುಗಳನ್ನ ಹೇಳುವಂಥದ್ದು, ಕೇಳುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಶ್ರದ್ಧೆಯಿಂದ ಸಾಧು ಸಂಘದಿಂದ ಭಜನ ಕ್ರಿಯೆಯಿಂದ ಅನರ್ಥ ನಿವೃತ್ತಿ ಆಗುತ್ತೆ. ಇದು ವಿಕಾಸ, ಪ್ರೇಮಕ್ಕೆ ವಿಕಾಸ, ಪ್ರೇಮದ ಹಂತಕ್ಕೆ 4ನೇ ವಿಕಾಸ. ಅನರ್ಥ ನಿವೃತ್ತಿ ಅಂತಂದ್ರೆ ಈ ಭೌತಿಕ ಮೋಹದಿಂದ ಮುಕ್ತಿ ನಾವು ಪಡಿತೇವೆ. ಆಮೇಲೆ ನಿಷ್ಠಾ ಜಾಗೃತಿ ಆಗುತ್ತೆ. ಈ ಮೊದ್ಲೇ ಏನ್ ಶ್ರದ್ಧೆ ಇದೆಯೋ ಶ್ರದ್ಧೆಗಿಂತನೂ ಕೂಡ ಉನ್ನತವಾದದ್ದು ಈ ನಿಷ್ಠೆ. ಸೊ ಭಗವಂತನ ಭಕ್ತಿ ಸೇವೆಯಲ್ಲಿ ಅಚಲವಾದಂತಹ ದೃಢವಾದಂತ ಸ್ಥಿರತೆ ಬರುತ್ತೆ, ಅದೇ ನಿಷ್ಠೆ. ಆಮೇಲೆ ರುಚಿ ಬರುತ್ತೆ. ರುಚಿ ಅಂತಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಆಳವಾದ ಅಭಿರುಚಿ ಬೆಳೀತಾ ಹೋಗುತ್ತೆ. ಆಮೇಲೆ ಆಸಕ್ತಿ ಬೆಳೆಯುತ್ತೆ. ಆಸಕ್ತಿ ಅಂದ್ರೆ ಭಗವಂತನೊಂದಿಗೆ ಆಳವಾದ ಬಾಂಧವ್ಯ, ಆಸಕ್ತಿವಂತೆ, ಅದು ಬಿಟ್ಟು ಬೇರೆ ಏನು ನಮ್ಗೆ ಕಾಣಿಸೋದೇ ಇಲ್ಲ. ಆಮೇಲೆ ಭಾವ ಅಂದ್ರೆ ಸ್ವಯಂ ಪ್ರೇರಿತ ಭಾವ ಪರವಶತೆ, ಆ ಬಾಂಧವ್ಯವನ್ನ ಮೃದುವಾಗಿಸುತ್ತೆ ಈ ಒಂದು ಭಾವ. ಆಮೇಲೆ ನಾವೇ ಕೊನೆಗಿರುವಂತದ್ದು ಪ್ರೇಮ, ಭಗವಂತನಲ್ಲಿ ನಿಜವಾದ ಪ್ರೇಮ ಜಾಗೃತಗೊಳ್ಳುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಭಾವದಲ್ಲಿ ಇದ್ದಾಗ ನಾನು ನಿನ್ನವಳು ಅಂತ ಹೇಳ್ತೇವೆ, ನಾನು ನಿನ್ನವನು ಅಂತ ಹೇಳ್ತೇವೆ ಭಗವಂತನಿಗೆ. ಪ್ರೇಮದಲ್ಲಿ ಬಂದಾಗ ಭಗವಂತ ನೀ ನನ್ನವನು ಅನ್ನೋದನ್ನ ನಾವಿಲ್ಲಿ ಹೇಳ್ತೇವೆ. ಸೊ ಹೀಗೆ ಕೊನೆಯದಾಗಿ ಇರುವಂತದ್ದು ಈ ಪ್ರೇಮದ ವಿಕಾಸದ ಹಂತಗಳು. ಸೊ ಇಲ್ಲಿಗೆ ಈ ಒಂದು ಅಧ್ಯಾಯ ಮುಗೀತು. ಸೊ ಇವತ್ತಿನ ಅಧ್ಯಾಯದ ಅವಲೋಕನವನ್ನ, ಇವತ್ತಿನ ತರಗತಿ ಅವಲೋಕನವನ್ನ ಮಾಡ್ಕೊಂಡ್ ಬರೋಣ. ಏನೆಲ್ಲ ಕಲಿತ್ವಿ ನಾವಿವತ್ತು? ಮೊದಲನೇದು 17, 18, 19ನೇ ಅಧ್ಯಾಯದ ಕುರಿತಾಗಿ ತಿಳ್ಕೊಂಡ್ವಿ. 18ನೇ ಅಧ್ಯಾಯದಲ್ಲಿ ನಾವು ಭಾವದ ಕುರಿತಾಗಿ ತಿಳ್ಕೊಂಡ್ವಿ, ಭಾವದ ವ್ಯಾಖ್ಯಾನವನ್ನ ನಾವು ತಿಳ್ಕೊಂಡ್ವಿ. ಆಮೇಲೆ 18ನೇ ಅಧ್ಯಾಯದಲ್ಲಿ ನಾವೇನ್ ತಿಳ್ಕೊಂಡ್ವಿ, ಈ ಒಂದು ಭಾವದ 9 ಲಕ್ಷಣಗಳು ಯಾವ್ಯಾವ್ದು ಅನ್ನೋದನ್ನ ತಿಳ್ಕೊಂಡ್ವಿ. ಯಾವ್ಯಾವ್ದು? ಶಾಂತಿ, ಅವ್ಯರ್ಥ ಕಾಲತ್ವಂ, ವಿರಕ್ತಿ, ಮಾನಶೂನ್ಯತ, ಆಶಾಬಂಧ, ಸಮುತ್ಕಂಠ, ನಾಮಗಾನೆ ಸದಾ ರುಚಿ, ಆಸಕ್ತಿ ತತ್ಗಣ ಆಖ್ಯಾನೆ ಅಂತ ಕರಿತೇವೆ. ಆಮೇಲೆ ಪ್ರೀತಿ ತತ್ವಸತಿ ಸ್ಥಳೆ ಅನ್ನೋದನ್ನ 9 ಗುಣಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ. ಆಮೇಲೆ 19ನೇ ಅಧ್ಯಾಯ ಇದು ಪ್ರೇಮ ದ ಕುರಿತಾಗಿ ತಿಳ್ಕೊಂಡ್ವಿ. ಪ್ರೇಮದ ವ್ಯಾಖ್ಯಾನವನ್ನ ನಾವು ತಿಳ್ಕೊಂಡ್ವಿ, ಪ್ರೇಮ ಭಕ್ತಿಯ ವ್ಯಾಖ್ಯಾನವನ್ನ ತಿಳ್ಕೊಂಡ್ವಿ. ಪ್ರೇಮ ಭಕ್ತಿಯಲ್ಲಿ ಇರುವಂತಹ ವಿಧಗಳನ್ನ ತಿಳ್ಕೊಂಡ್ವಿ. ಯಾವ್ಯಾವ್ದು? ಭಾವೋತ್ತ ಪ್ರೇಮ, ಪ್ರಸಾದೋತ್ತ ಪ್ರೇಮ ಅಂತ ಹೇಳಿ. ಭಾವೋತ್ತ ಪ್ರೇಮ ಅಂದ್ರೆ ದೈವೋನ್ಮಾದ ಪ್ರೇಮ, ಅದೇ ಮಹಾತ್ಮ ಜ್ಞಾನ ಪ್ರೇಮ ಅಂತ ಕರೀತಾರೆ. ಪ್ರಸಾದೋತ್ತ ಅಂತಂದ್ರೆ ಅದು ಪ್ರಸಾದ. ಪ್ರಸಾದ ಯಾವಾಗ ಸಿಗುತ್ತೆ ನಮಗೆ? ಭಗವಂತನ ಕರುಣೆ ಇದ್ರೆ. ಅದಕ್ಕಾಗಿ ಇದಕ್ಕೆ ಭಗವಂತನ ಅವ್ಯಾಜ ಕರುಣೆ ಅಂತ ಕರೀತೇವೆ. ಸೊ 2 ರೀತಿಯಾಗಿ ನಾವು ಪ್ರೇಮವನ್ನ ಪ್ರೇಮ ಭಕ್ತಿಯನ್ನ ಪಡಿಬಹುದು. ಆಮೇಲೆ ನಾವು ಈ ಶ್ರದ್ಧೆಯಿಂದ ಪ್ರೇಮದವರೆಗೆ ಇರುವಂತಹ ಪ್ರೇಮದ ವಿಕಾಸವನ್ನ ನಾವು ತಿಳ್ಕೊಳ್ತೇವೆ. ಅದೇ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿಗೆ ಈ ಮೊದಲನೆಯ ಲಹರಿ ಏನಿದೆಯೋ ಪೂರ್ವ ಭಾಗ ಇದು ಮುಕ್ತಾಯಗೊಂಡಿತ್ತು. ಸೊ ಉಳಿದದ್ದು ನೀವು ಓದ್ಕೊಳ್ಬಹುದು, ಆದ್ರೆ ಅದನ್ನ ಪ್ರವಚನ ಕೊಡುವಷ್ಟು, ತಿಳಿಸುವಷ್ಟು ಅರ್ಹತೆ ನಮ್ಮಲ್ಲಿ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಕೂಡ. ಇವತ್ತಿನ ತರಗತಿಯ ಕುರಿತಾಗಿ ಯಾರಿಗೆಲ್ಲ ಪ್ರಶ್ನೆಗಳಿದ್ರೆ ಸಂಕ್ಷಿಪ್ತವಾಗಿ ಪ್ರಶ್ನೆಯನ್ನ ಕೇಳಿ. ನಾನು ನೆಕ್ಸ್ಟ್ ಒಂದು ತರಗತಿ ಇಡ್ತೇನೆ, ಓವರ್ವ್ಯೂ ಮಾಡೋಣ. 1ರಿಂದ 19ನೇ ಅಧ್ಯಾಯದವರೆಗೂ ಕೂಡ ನಾವು ತಿಳಿದುಕೊಳ್ಳೋಣ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಅನ್ಸುತ್ತೆ. ಇಲ್ಲಿಗೆ ಭಕ್ತಿರಸಾಮೃತ ಸಿಂಧುವನ್ನ ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಸಾಧ್ಯವಾಗಿರೋಕೆ ಕಾರಣ ನೀವೆಲ್ರುಗಳು. ಅದಕ್ಕಾಗಿ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಓಕೆ, ಸೊ ಇವತ್ತಿಗೆ ತರಗತಿಯನ್ನ ಮುಗಿಸೋಣ. ಎಲ್ಲರೂ ಕೂಡ ಏರಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು.